ಅಂಬಿಕಾ ಸುತ ವಿಘ್ನರಾಜ ಸಂಸ್ಕೃತಿ ಅಂಬುನಿಧಿಯಾತ್ಮನೆಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದ ಅಂಬುಜಕ್ಕೆ ಕೊಡಬಡುತ್ತವರ ಪರಿಪಾಲಿ ಮಹಾರಾಣಿ ಪಕ್ಕ ನೋಡಿದೆಯಾ? ಮಂಗಳೂರಿನ ಮಹಾಸಭೆ ಸಮಾಜ ಸಾಮರಸ್ಯಕ್ಕೆ ಜ್ವಲಂತವಾದಂತಹ ನಿದರ್ಶನ ಅಂತ ಹೇಳಿದೆ ತಪ್ಪಲ್ಲ. ಒಂದು ಭಾಗದಲ್ಲಿ ಸಾಮಂತರು, ಮತ್ತೊಂದು ಭಾಗದಲ್ಲಿ ಮನ್ನೆಯರು, ಆ ಭಾಗದಲ್ಲಿ ಮಾಂಡಲಿಕರು, ಬಂಟರು, ಬಿಲ್ಲವರು, ಮೊಗವೀರರು, ಮುಸಲ್ಮಾನರು ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಬಾಳ್ತಾ ಇರತಕ್ಕಂಥ ಅರಸು ಚಾವಡಿ ನಮ್ಮದು. ಬಂಗರಾಜರ ಅರಮನೆ ಅಂದ್ರೆ ಬಂಗರಾಜರ ಮಂಗಳೂರು ಸೀಮೆ ಅಂತ ಹೇಳಿದೆ. ವರ್ತಮಾನ ಕಾಲಕ್ಕೆ ಇಡೀ ತುಳುನಾಡಿನಲ್ಲಿ ಪ್ರಸಿದ್ಧಿಯನ್ನು ಪಡೆದಂಥದ್ದು. ನಮ್ಮ ಮೂಲವೂ ಹಾಗೆ ಅಲ್ಲವೇ? ಮೇಲ್ಬಂಗವಾಡಿಯಲ್ಲಿ ಮೂಲದಲ್ಲಿ ಆಳ್ವಿಕೆಯನ್ನು ಮಾಡಿಕೊಂಡಿದ್ದವರು ನಾವು. ಹೊಯ್ಸಳೇಶ್ವರ ವಿಷ್ಣುವರ್ಧನನ ಅವತಾರದ ನಂತರ ಅಲ್ಲಿರತಕ್ಕಂಥ ನಮ್ಮ ಪೂರ್ವಜರು ಒಂದು ಬಂಗವಾಡಿಯಲ್ಲಿ ನೆಲೆಸಿದಂತೆ. ಆ ಕಾಲಕ್ಕೆ ಬಂಗಾಡಿಯ ಬಂಗರಸು ಎನ್ನುವಂತಹ ನಾಮಕರಣ ನಮಗಾಯಿತು. ಗಾವಳಿ ಬಂಗರಸರು ಎನ್ನುವರು ನಮ್ಮ ಹಿರಿಯರು 3 ಅರಮನೆಗಳನ್ನು ಕಟ್ಟಿದರು ಅಂತ ನಾವು ಕೇಳಿದ್ದೇವೆ. ಒಂದು ಮೂಲ ಅರಮನೆ ಬಂಗವಾಡಿಯಲ್ಲಿ, ಆ ನಂತರ ಇಲ್ಲಿ ಮಂಗಳೂರಿನಲ್ಲಿ, ಆಮೇಲೆ ಪಾಣೆಮಂಗಳೂರಿನಲ್ಲಿ, ಹೀಗೆ 3 ವಿಭಾಗಗಳಲ್ಲಿ ಹೋಗಿರ್ತಕ್ಕಂಥ ನಮ್ಮ ಮನೆತನದ ಅರಸಾಳಿಕೆ ಇಲ್ಲಿಯವರೆಗೆ ಯಾವುದೇ ರೀತಿಯಾದಂತಹ ಅಡ್ಡಿ ಆತಂಕಗಳಿಲ್ಲದೆ ನಡೆದು ಹೋಯಿತು. ಲಕ್ಷ್ಮಪ್ಪ ಬಂಗರಸ ಎನ್ನುವಂತಹ ಹೆಸರಿನಿಂದ ರೇವು ಪಟ್ಟಣವಾದಂತಹ ಮಂಗಳೂರಿನಲ್ಲಿ ನಾನು ಆಳ್ವಿಕೆಯನ್ನು ಮಾಡಿಕೊಂಡಿದ್ದೇನೆ. ಕರ್ಣಾಕರ್ಣಿಕೆಯಾಗಿ ನಿನ್ನ ರೂಪಲಾವಣ್ಯವನ್ನು ಕೇಳಿರುತ್ತಾ ನಾನು ನನ್ನ ಹಿರಿಯವರು ನನಗಾಗಿ ನಿನ್ನನ್ನು ತಂದುಕೊಳ್ಳಬೇಕು ಅಂತ ಆಶಿಸಿದಾಗ ನಿನ್ನ ಮಾವರಾದಂತಹ ಮೂಡಬಿದಿರೆಯ ತಿರುಮಲ ರಾಯರು ಒಪ್ಪಿ ನಿನ್ನನ್ನು ನಮ್ಮ ಮನೆ ತುಂಬಿಸಿದರು. ಹಾಗಾಗಿ ಮೂಡಬಿದಿರೆಯ ಚೌಟ ಮನೆತನಕ್ಕೂ ಮಂಗಳೂರಿನ ಮಂಗನ ಮನೆತನಕ್ಕೂ ಅವಿನಾಭಾವವಾದಂತಹ ಒಂದು ಸಂಬಂಧ ಏರ್ಪಟ್ಟಿಲ್ಲ. ಆದರೆ ಏನು ಮಾಡೋಣ? ಪ್ರಜಾರಕ್ಷಣೆಯನ್ನು ಚಾಚೂ ತಪ್ಪದೆ ಮಾಡಿಕೊಂಡು ಬಂದಿರತಕ್ಕಂತಹ ನಮಗೆ ಬಂದೊಳಗಿದಂತಹ ಆಪತ್ತು ನೋಡಿದೆಯಾ? ಪರಕೀಯರಾದಂತಹ ಪೋರ್ಚುಗೀಸರು ಕೇವಲ ವ್ಯಾಪಾರಕ್ಕಾಗಿ ಭಾರತದ ರೇವು ಪಟ್ಟಣಕ್ಕೆ ಬಂದವರು. ವಾಸ್ಕೋಡ ಗಾಮ ಎನ್ನುವನು ಜಲಮಾರ್ಗವನ್ನು ಕಂಡು ಹುಡುಕಿದೆ. ನಮ್ಮದಾದಂತಹ ಭರತ ವರ್ಷಕ್ಕೆ ಬಂದನಂತೆ ಕಲ್ಲಿಕೋಟೆಯಲ್ಲಿ ಜಾಮರಿನಿ ಎನ್ನುವಂತಹ ದೊರೆ ಅವನಿಗೆ ಆತಿಥ್ಯವನ್ನು ಕೊಟ್ಟರಂತೆ.
ಕೇವಲ ತಕ್ಕಡಿ ಹಿಡಿಕೊಂಡು ವ್ಯಾಪಾರಕ್ಕೆ ಅಂತ ಬಂದವರು ಗೋವೆಯಲ್ಲಿ ವಸಾಹತನ್ನು ಸ್ಥಾಪಿಸಿದರು. ಈ ಹೊತ್ತು ಗೋವೆಯ ಅಧೀಶ್ವರನಾದಂತಹ ಡಿಸೋಜ ಎನ್ನುವನು ತನ್ನವರನ್ನು ಈ ನಮ್ಮ ತುಳುನಾಡಿಗೆ ಕಳುಹಿಸಿಕೊಟ್ಟಿದ್ದಾರೆ. ನಾವು ಸಾಗರಾಂತ್ಯದ ವ್ಯಾಪಾರವನ್ನು ಮೊದಲಿಂದಲೂ ಮಾಡಿಕೊಂಡು ಬಂದವರು. ವರ್ಷಾದ ಮೇಲೆ ನಮಗೆ ಸಾಕಷ್ಟು ವ್ಯಾಪಾರ ಸಂಪರ್ಕ ಇದೆ. ಬೇರೆ ಯಾವುದೇ ಮಧ್ಯವರ್ತಿಗಳ ಅಗತ್ಯ ನಮಗಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ಸಾಗರೋತ್ತರವಾದಂತಹ ವ್ಯಾಪಾರಕ್ಕೆ ಸುಂಕವನ್ನು ಕೊಡಬೇಕು ಎನ್ನುವ ಹಾಗೆ ವಿಧಿಸಿದ್ರಲ್ಲ ಪೋರ್ಚುಗೀಸರು. ನಮ್ಮ ಹಿಂದೆ ನಮ್ಮ ಅರಸರಾಗಿರತಕ್ಕಂತಹ ಎರಡನೆಯ ಕಾಮರಾಯರು ಅವರಿಂದ ಸೋತು ಕಪ್ಪವನ್ನು ಸಲ್ಲಿಸ್ತಾ ಇದ್ದರಂತೆ. ಆದರೆ ನಾನು ಅಧಿಕಾರಕ್ಕೆ ಬಂದ ಮೇಲೆ ಆ ಕರವನ್ನು ಕೊಡುವುದನ್ನು ನಿಲ್ಲಿಸಿದ್ದೇವೆ. ಅದರ ಪರಿಣಾಮವಾಗಿ ಏನಾಯಿತು ನೋಡು. ಮೀನು ಹಿಡಿಬೇಕು ಅಂತ ಹೊರಟಂತಹ ಮಗುವೀರ ಬಂಧುಗಳಿಗೆ ನಾನಾ ರೀತಿಯ ಕಾಟವನ್ನು ಕೊಡುವುದಕ್ಕೆ ಪ್ರಾರಂಭ ಮಾಡಿದರು. ನಾವು ಸಾಗರೋತ್ತರವಾದಂತಹ ವ್ಯಾಪಾರಕ್ಕಾಗಿ ಕೊಂಡು ಹೋಗುವಂತಹ ವಸ್ತುಗಳನ್ನು ಅವರು ವಶಪಡಿಸಿಕೊಂಡದ್ದು ಕೂಡ ಉಂಟು. ಇದೆಲ್ಲವನ್ನು ವಿರೋಧಿಸಿದಂತಹ ನಾವು ಅವರಿಗೆ ಬೆದರಿಕೆಯನ್ನೊಡ್ಡಿದ್ದು ಉಂಟು. ಅದರ ಪರಿಣಾಮ ಆಗಿಲ್ವೇ ಇವತ್ತು ಸಭೆಯಲ್ಲಿ ಆ ಕಡೆಯ ದೂತನೊಬ್ಬ ಬಂದು ಒಂದು ಓಲೆಯನ್ನು ಕೊಟ್ಟರಲ್ಲ. ಪೋರ್ಚುಗೀಸರ ತಾಲಕರು ಕೊಟ್ಟಂತಹ ಓಲೆಯನ್ನು ನಮ್ಮ ಮಹಾಮಂತ್ರಿಗಳಾದಂತಹ ಸಂಕಪ್ಪಯ್ಯ ಇಡೀ ಸಭೆಗೆ ಓದಿ ಹೇಳಿದ್ದಾರೆ. ಏನು ಹೇಳ್ತಾರವರು? 3 ದಿವಸದ ಒಳಗೆ ನಮಗೆ ಕೊಡಬೇಕಾದಂತಹ ಕಪ್ಪವನ್ನು ಕೊಡಬೇಕು. ಇಷ್ಟು ಪ್ರಮಾಣದ ಅಕ್ಕಿ, ಅಷ್ಟು ಪ್ರಮಾಣದ ತೈಲ, ಆಮೇಲೆ ಧನಜನಕ. ಈ ಹಿಂದೆ ಎರಡನೆಯ ಕಾಮರಾಯರು ಏನೆಲ್ಲ ಒಪ್ಪಿಕೊಂಡಿದ್ದಾರೋ ಅದನ್ನು ನಿಲ್ಲಿಸುವುದು ತಪ್ಪಾಗಿದೆ. ಪುನಃ ನಮಗೆ ಅದನ್ನು ಕೊಡಬೇಕು ಎನ್ನುವ ಹಾಗೆ ಒಂದು ರೀತಿಯ ದುರುದ್ದೇಶಪೂರಿತವಾದಂತಹ ಸವಾಲನ್ನೇ ಒಡ್ಡಿದ್ದಾರೆ. 3 ದಿವಸದಲ್ಲೇ ಕೊಡದೇ ಇದ್ರೆ ಮಂಗಳೂರನ್ನು ಸುಟ್ಟು ಸ್ವೀಕರಿಸುತ್ತೇವೆ. ಒಬ್ಬಕ್ಕ ತುಳುನಾಡಿನ ಅರಸು ಪರಂಪರೆಯಲ್ಲಿ ನಮ್ಮದೇನೋ ಪ್ರತಿಷ್ಠಿತವಾದ ಮನೆತನ. ಆದರೆ ನಮಗೆ ನಮ್ಮದೇ ಆದಂತಹ ಕೆಲವು ನಿಯತಿಗಳು ಉಂಟಲ್ಲ. ಪರಕೀಯರು ಬೇಕಾದಷ್ಟು ಗುಂಡುಗಳ ದಾಳಿಯನ್ನು ಮಾಡತಕ್ಕವರು. ಅವರಲ್ಲಿ ಪರದೇಶದ ಆಯುಧಗಳಿದ್ದಾವೆ. ನಮ್ಮಲ್ಲಿರುವುದು ಸೈನಿಕ ಸಂಪತ್ತು, ದೇಶೀಯ ಆಯುಧಗಳು. ಅದರ ಮೂಲಕ ಹೋರಾಟ ಮಾಡುವುದಕ್ಕೆ ನಮಗೆ ಸಾಧ್ಯವಾಗುತ್ತೆ. ಮಾತ್ರ ಅಲ್ಲ, ಆ ಪೋರ್ಚುಗೀಸರು ಸಾಗರದಲ್ಲಿಯೂ ಕೂಡ ಹೋರಾಟ ಮಾಡಲಿಕ್ಕೆ ಸಮರ್ಥರಿದ್ದಾರೆ. ಅವರಷ್ಟು ದೊಡ್ಡ ನೌಕೆಗಳು ನಮ್ಮಲ್ಲಿ ಇಲ್ಲ. ಆ ಕಾರಣದಿಂದ ಅವರಲ್ಲಿ ದ್ವೇಷವನ್ನು ಕಟ್ಟಿಕೊಳ್ಳುವುದು ಸರಿಯಲ್ಲ ಎನ್ನುವುದರಿಂದ ನಮ್ಮ ಎಲ್ಲ ಪರಿವಾರದವರಲ್ಲಿ ವಿಮರ್ಶೆ ಮಾಡಿದಾಗ ನಾನೊಂದು ಅಭಿಪ್ರಾಯಕ್ಕೆ ಬಂದೆ. ಯಾಕೆ ಸುಮ್ಮನೆ ಜಗಳ ಮಾಡುವುದು? ಅವರು ಕೇಳಿದ ಹಾಗೆ ಹಿಂದಿನ ಪರಂಪರೆಯಿಂದ ನಡ್ಕೊಂಡು ಬಂದದ್ದಲ್ಲವೇ? ನಮ್ಮ ಪೂರ್ವಜರು ಕೊಟ್ಟಿದ್ದಾರೆ, ತತ್ಕಾಲಕ್ಕೆ ನಾವು ನಿಲ್ಲಿಸಿದ್ದೇವೆ. ಈಗ ಅವರು ಬೆದರಿಕೆ ಒಡ್ಡಿದ್ದಾರೆ ಅಂತ ಆದರೆ ಮುಂದೆ ಮಂಗಳೂರನ್ನು ಕಳೆದುಕೊಳ್ಳಬೇಕಾದಂತಹ ಪರಿಸ್ಥಿತಿ ಬರ್ತದಲ್ಲ, ಅದಾಗಬಾರದು ಎನ್ನುವ ಕಾರಣಕ್ಕೆ ಅವರು ಕೇಳಿದ್ದನ್ನು ಕೊಟ್ಟು ಬಿಡೋಣ ಎನ್ನುವ ತೀರ್ಮಾನಕ್ಕೆ ಬಂದದ್ದು. ಯಾಕಾಗಿ ತೆರ ಮಾತು ಎಲ್ಲವೂ ಬೀದಿಗಳು ಜಾತಿಗಳನ್ನು ಬಡಿಯುವುದು ವೇದನ ಮಾತವನ್ನು ವ್ರತವನ್ನು ಮಾತು ವ್ಯರ್ಥವು ಬೇಗಿ ಬಿಡುವುದೇ ನೀವು ಆಡುವಂತಹ ಮಾತುಗಳನ್ನೆಲ್ಲ ಕಿವಿಗೊಟ್ಟು ಕುಳಿತು ಕೇಳುತ್ತಾ ಇದ್ದೆ. ಸಭೆಯಲ್ಲಿ ವಿಮರ್ಶೆ ಮಾಡಿ ಮಾತನ್ನು ಹೇಳಿದ್ದು ಕೇವಲ ಹೆಂಡತಿ ಎಂಬಂತಹ ನೆಲೆಯಲ್ಲಿ ಅಭಿಪ್ರಾಯವನ್ನು ನೀವು ನನ್ನಲ್ಲಿ ಕೇಳಿದ್ದಲ್ಲ. ಹೆಂಡತಿಯಾದವಳು 6 ವಿಭಾಗದಲ್ಲಿ ಗಂಡನಿಗೆ ಸೂಕ್ತವಾದಂತಹ ಅನಿಸಿಕೆಯನ್ನು ಹೇಳುವಂತಹ ಸ್ಥಾನಮಾನವನ್ನು ಪಡೆದವಳು. ಹೌದು.
ಅಂದ್ರೆ ಈ ಮಾತನ್ನ ಆಡುವಾಗ ಹಾ. ಮಂತ್ರಿಯ ಸ್ಥಾನದಲ್ಲಿದ್ದು ಹೆಂಡತಿ ಆದವರು ಸೂಕ್ತವಾದಂತಹ ಸೂತ್ರವನ್ನು ಪರಿಹಾರವನ್ನು ಸೂಚಿಸಬೇಕಾಗಿ ಕರ್ತವ್ಯ ಎಂಬಂತಹ ನೆಲೆಯಲ್ಲಿ ಅದಕ್ಕೆ ಅಲ್ಲವೇ ಇವರೆಲ್ಲ ತಲೆಯಾಡಿಸಿದಾಗ ನಿನ್ನ ಅಭಿಪ್ರಾಯ ಏನು ಅಂತ ನಾನು ಕೇಳಿದ್ದು. ಹೌದು ಸ್ವಾಮಿ, ಹಾ. ನೀವೇ ಆಡಿಸಲಿ. ಅವರೇನು ಇಲ್ಲೇ ಹುಟ್ಟಿ ಬೆಳೆದು ಬರಲ್ಲ. ಹಾ, ಹಾ. ಮೊನ್ನೆ ನಮ್ಮ ನಾಡಿಗೆ ವ್ಯಾಪಾರಕ್ಕೆಂದು ಬಂದವರು ಮಾತ್ರವಲ್ಲ, ಹಾ. ಸ್ಥಾಯಿಯಾಗಿ ಇಲ್ಲೇ ಉಳಿದು ಸ್ಥಾಯಿಯಾದಂತಹ ಅಧಿಕಾರವನ್ನು ಉಳಿಸುವಂತಹ ಆ ಯೋಜನೆಯನ್ನು ಅವರು ಮಾಡಿಕೊಂಡಿದ್ದಾರೆ. ಅವರ ಉದ್ದೇಶ ಕೇವಲ ನಮ್ಮ ತುಳುನಾಡನ್ನು ವಶಪಡಿಸಿಕೊಳ್ಳುವುದಲ್ಲ, ಹಾ. ಈ ಮೂಲಕ ಅಖಂಡ ಆರ್ಯಾವರ್ತದಲ್ಲಿ ಪಾರುಪತ್ಯವನ್ನು ಸ್ಥಾಪನೆ ಮಾಡುವುದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಹಾಗಾದ್ರೆ ಇಷ್ಟು ನಿಮ್ಗೆ ಅರ್ಥವಾಗುತ್ತದೆ ತಾನೆ? ಹೌದು. ಇಂತಹ ದುರುದ್ದೇಶವನ್ನು ಹೊಂದಿದಂತಹ ಅವರಿಗೆ ಹಾ. ಹೆದರಿಕೆಯ ಮೂಲಕವಾಗಿ ನಮ್ಮನ್ನು ಹೆದರಿಸಿ ಏನು ಬೇಕಾದರೂ ಮಾಡಬಹುದು ಎಂಬಂತಹ ಸಂಚನ್ನು ಅವರು ಮಾಡ್ತಾರೆ ಅಂತಿದ್ರೆ, ಹಾ. ಇದುವೇ ಮಣ್ಣಿನಲ್ಲಿ ಹುಟ್ಟಿ ಬೆಳೆದವರು ನಾವು. ಹಾ. ತವಳವ ಮಣ್ಣು ಎನ್ನುವುದು ಸಾಮಾನ್ಯವಾದಲ್ಲ. ಈ ಮಣ್ಣಿಗೊಂದು ವಿಶೇಷವಾದಂತಹ ಶಕ್ತಿ ಇದೆ, ಸತ್ವವಿದೆ. ಹೌದು. ಇಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬರು ವೀರ ಯೋಧರೇ ಆಗಿದ್ದಾರೆ. ಮದ್ದುಗುಂಡುಗಳ ಮೂಲಕವಾಗಿ ನಮ್ಮನ್ನು ಅವರು ವಿರೋಧಿಸಬಹುದು. ಆದರೆ ಅಂತಹ ಮದ್ದುಗುಂಡುಗಳಿಗೂ ಎದೆಯೊಡ್ಡಿ ನಿಲ್ಲುವಂತಹ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ನಮ್ಮ ನಾಡಿನಲ್ಲಿ ಹುಟ್ಟಿ ಬೆಳೆದಿದ್ದಾರೆ ಎಂಬುದು ಸತ್ಯಾಸತ್ಯ. ಹಾಗಾಗಿ ಯಾವ ಕಾರಣಕ್ಕೂ ಎಂತಹ ಬೆದರಿಕೆಯನ್ನು ಅವರು ಒಡ್ಡಿದರು, ಅವರ ಬೆದರಿಕೆಗೆ ಹೆದರಿ ನಾವು ಕಪ್ಪವನ್ನು ಕೊಟ್ಟೆವು ಅಂತಾದ್ರೆ ನಾವು ಜೀವಂತ ಸತ್ತ ಹಾಗಾಗುತ್ತದೆ. ಅದಕ್ಕಾಗಿ ನನ್ನ ಸಹಮತವಿಲ್ಲ, ಕಪ್ಪವನ್ನು ಕೊಡಬಾರದು. ನನ್ನ ಅಭಿಪ್ರಾಯ ಹೀಗೆ. ನಮ್ಮ ಮಂತ್ರಿ ಪರಿಷತ್ತು ಏನು ಹೇಳುತ್ತದೆ? ಒಳಗೆಯ ಮಂದಿನ ಬಹುಮತಿಗೊಂದು ಪಡವಿಸಲಗಿದಾಯನದು ಕಳವಲ್ಲ ನಿಲ್ಲಿನ ಕೊಡಲೇ ಅಪ್ಪವು ಅಡುಗಲಿ ತನಗಿದು ಹೀನ ಒಳಗೆಯ ಮಂತ್ರಿಯೂ ಪ್ರಧಾನಿ ನಾರಾಯಣಪ್ಪರೇ, ನಮ್ಮ ಮಹಾರಾಣಿಯವರು ಹೇಳಿದ ಹಾಗೆ ಹಾ. ಈ ತೌಳವ ನಾಡು ಎನ್ನುವುದು ವೀರ ಪರಂಪರೆಯ ನಾಡು. ಹೌದು. ನೀವೇ ಹೇಳಿದ ಹಾಗೆ ಹಾ. ತಕ್ಕಡಿ ಹಿಡಿದುಕೊಂಡು ವ್ಯಾಪಾರಕ್ಕಾಗಿ ಬಂದಂತಹ ಆ ಕೆಂಪು ಮೂರ್ತಿಯವರು ಹಾ. ಇವತ್ತು ನಮ್ಮನ್ನೇ ತೂಗುವ ಹಂತಕ್ಕೆ ಮುಟ್ಟಿದ್ದಾರೆ ಎಂದರೆ ಹಾ. ಅದು ಖಂಡಿತವಾಗಿಯೂ ನಾವು ಆಲೋಚನೆ ಮಾಡಬೇಕಾದಂತಹ ವಿಷಯ. ಬಹಳ ದೀರ್ಘಾಲೋಚನೆಯಿಂದ ಬಂದವರು. ಈ ತುಳುನಾಡು ಎನ್ನುವುದು ನಮ್ಮ ಈ ಒಂದು ಆರ್ಯಾವರ್ತಕ್ಕೆ ಹೆಬ್ಬಾಗಿಲು ಇದ್ದ ಹಾಗೆ. ಖಂಡಿತ ಹೌದು. ಹೇಳಿ ಕೇಳಿ ಸಾಗರಕ್ಕೆ ಪ್ರವೇಶ ಇಲ್ಲಿಂದಲೇ ಆಗಬೇಕು. ಹೌದು. ಆಗಿರುವಾಗ ಇಂತಹ ಪ್ರವೇಶವನ್ನು ಈಗಾಗಲೇ ಗೋವೆಯ ಮೂಲಕ ಮಾಡಿದಂತಹ ಆ ಕೆಂಪು ಮೂರ್ತಿಯವರು ಹಾ. ಈಗ ನಾವು ತಕ್ಕ ಉತ್ತರ ಕೊಡದೆ ಹೋದರೆ ಖಂಡಿತವಾಗಿಯೂ ನಮ್ಮ ತಪ್ಪು ಎಂದು ಆಗುತ್ತದೆ. ಹಾ. ಮುಂದಿನ ಪೀಳಿಗೆ ಪ್ರಾಯಶ್ಚಿತ್ತ ಪಡುವಂತೆ ಆಗುತ್ತದೆ. ನಮ್ಮ ಮಹಾರಾಣಿಯವರು ಹೇಳಿದಂತಹ ಮಾತುಗಳು ಹಾ. ಸರ್ವತವೂ ಸಾಧುವಾಗಿದೆ, ಸರ್ವತವೂ ಸಮ್ಮತವಾಗಿದೆ. ಹಾ. ಅವರ ಮಾತುಗಳಿಗೆ ನನ್ನ ಸಹಮತವಿದೆ. ಪ್ರಧಾನಿಯವರೇ, ಪ್ರಭುಗಳೇ, ಬಹಳ ಸಂತೋಷ ಆಯಿತು ನನಗೆ. ಚೌಟರಾಣಿಯಾದಂತಹ ಹಬ್ಬಕ್ಕ ಬಂಗಸೀಮೆಗೆ ಬಂದಂತಹ ಹೊತ್ತಿನಲ್ಲಿ ಅವಳ ಜೊತೆಯಲ್ಲಿಯೇ ಬಂದವರು ನೀವು. ಉಳ್ಳಾಲದ ಪ್ರಧಾನಿಗಳು. ಉಳ್ಳಾಲ ಎನ್ನುವುದು ಚೌಟು ಸೀಮೆಗೆ ಸೇರಿದೆ. ಹಬ್ಬಕ್ಕನ ಇನ್ನೊಂದು ರಾಜ್ಯ ಅಂತ ಹೆಸರದು. ಅಲ್ಲಿಂದ ಬಂದಂತಹ ನೀವು ಹಬ್ಬಕ್ಕನ ಮಾತನ್ನು ಅನುಮೋದಿಸುವುದು ದೊಡ್ಡ ವಿಷಯ ಅಲ್ಲ. ಹಬ್ಬಕ್ಕನ ಮಾತಿನಲ್ಲಿ ಸತ್ಯ ಇದೆ ಎನ್ನುವುದನ್ನು ನಾವು ಮತ್ತೊಮ್ಮೆ ನೆನಪಿಸಬೇಕಾಗ್ತದೆ. ನನಗೆ ಆಶ್ಚರ್ಯ ಆಗುವುದು ಅದೇ, ನೀವಿಬ್ಬರು ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಾಗ ಉಳಿದವರೆಲ್ಲರೂ ಅದಕ್ಕೆ ಅನುಮೋದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಮೌನವಾಗಿ. ಎಲ್ಲರ ತಲೆಯು ತೂಗುತ್ತಾ ಇದೆ, ಆದರೆ ಹೇಳಲಿಕ್ಕೆ ಯಾರಲ್ಲಿಯೂ ಧೈರ್ಯ ಇಲ್ಲ. ಆದರೆ ಮಹಾಪ್ರಭುಗಳ ಮಾತನ್ನು ಹೇಗೆ ವಿರೋಧಿಸುವುದು? ಹಾಗೂ ಉಂಟು. ಈಗ ನಾನು ತೀರ್ಮಾನಕ್ಕೆ ಬಂದದ್ದು ನನ್ನ ವೈಯಕ್ತಿಕವಾದದ್ದಲ್ಲ. ನನ್ನ ವಿಚಾರವಾಗಿ ಆಲೋಚನೆ ಮಾಡುವವರು ತುಂಬಾ ಮಂದಿ ಇದ್ದಾರೆ. ಒಂದು ರೀತಿಯಲ್ಲಿ ಡೋಲಾಯಮಾನವಾದಂತಹ ಪರಿಸ್ಥಿತಿ ಇದು. ಇಂತಹ ವಿಷಯಗಳಲ್ಲಿ ನಾವು ಪಕ್ಕನೆ ಯಾವುದೇ ನಿರ್ಧಾರವನ್ನು ಮಾಡುವುದಕ್ಕೆ ಸಾಧ್ಯ ಇಲ್ಲ. ಕಣ್ಣೀರನ್ನಾದರೂ ತಣಿಸಿ ಕುಡಿಯಬೇಕು, ಇದಲ್ಲದೆ ಹಿರಿಯರು ಹೇಳಿದಂತಹ ಮಾತು. ಯಾವುದಕ್ಕೂ ಮುಂದಡಿಯಿಡುವವನೇ ನಾವು ನಮ್ಮದಾದಂತಹ ನೆಲ ಎಷ್ಟು ಗಟ್ಟಿ ಇದೆ ಎನ್ನುವುದನ್ನು ಆಲೋಚನೆ ಮಾಡಬೇಕು. ಹೌದು. ಆವೇಶದಿಂದ ಏನನ್ನೂ ನಿರ್ಧಾರ ಮಾಡುವುದಲ್ಲ. ಬಂದಿರುವಂತಹ ಪೋರ್ಚುಗೀಸ್ ಆ ಚಾಲಕನಿಗೆ ಉತ್ತರವನ್ನು ಹೇಳಿ ಕಳುಹಿಸಲಾಗುವುದಂತೆ ಹಿಂದೆ ಕಳಿಸಿದ್ದೇವೆ. ಹಾಗಾಗಿ ಇವತ್ತಿನ ಸಭೆಯಲ್ಲಿ ಈ ತೀರ್ಮಾನ ಬೇಡ, ಎಲ್ಲವರು ಬಂದ ಹಾಗಿಲ್ಲ. ನಾಳೆ ಸಂಪೂರ್ಣವಾದಂತಹ ನಮ್ಮ ರಾಜ್ಯಸಭೆಯನ್ನು ಸೇರಿಸಿ ಅಲ್ಲಿ ನಮ್ಮ ನಿರ್ಧಾರ ಏನು ಎನ್ನುವುದನ್ನು ಪ್ರಕಟಪಡಿಸಿ
ಮಾನವ ಜನ್ಮ ದೊಡ್ಡದು, ಇದನ್ನು ಹಾಳು ಮಾಡಿಕೊಳ್ಳಬೇಡ ಹುಚ್ಚಪ್ಪಗಳಿಲ್ಲ ಎನ್ನುವಂತಹ ಮಾತನ್ನು ದಾಸವರೇಣ್ಯರು ಹೇಳಿದ್ದಾರೆ. ಹೇಳಿದ ಕಾಲ ಯಾವುದು, ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ, ಯಾವ ಉದ್ದೇಶಕ್ಕೆ ಹೇಳಿದ್ದಾರೆ ಎನ್ನುವುದನ್ನು ವಿವೇಚನೆ ಮಾಡುವುದಿಲ್ಲ. ಮಾನವನಾಗಿ ಹುಟ್ಟಿದ ಮೇಲೆ ದಾನ, ಧರ್ಮ, ದಯ, ದಾಕ್ಷಿಣ್ಯ ಇದಕ್ಕೆಲ್ಲ ಒಳಪಟ್ಟಿರಬೇಕು, ಪರೋಪಕಾರಿಯಾಗಿರ್ಬೇಕು, ಧಾರ್ಮಿಕ ವ್ಯಕ್ತಿತ್ವ ಬೇಕಾವಲ್ಲಿ. ಈ ಇರೋದ್ರಿಂದ ಆ ಸಂದರ್ಭದಲ್ಲಿ ಹೇಳಿರ್ಬೋದು. ಅದು ಸಾರ್ವಕಾಲಿಕ ಸತ್ಯ ಅಲ್ಲ. ಬದುಕಿನ ಏಳಿಗೆಗಾಗಿ, ತನ್ನ ಉನ್ನತಿಗಾಗಿ ಯಾವ ಸಂದರ್ಭದಲ್ಲಿ ಯಾವ ರೂಪವನ್ನು ತಾಳಬಹುದು, ಯಾವ ಕಾರ್ಯವನ್ನು ಮಾಡಬಹುದು. ಲೋಕ ಭಿನ್ನ ರುಚಿ, ಒಬ್ಬೊಬ್ಬರಿಗೆ ಒಂದೊಂದು ಒಳ್ಳೆದಂತ ಕಾಣ್ತದೆ. ಕೆಲವರಿಗೆ ಸಿಹಿಯೇ ಬೇಕು, ಇನ್ನೊಬ್ಬರಿಗೆ ಖಾರವೇ ಹೆಚ್ಚಬೇಕು, ಇನ್ನೊಬ್ಬರ ಹುಳಿಬೇಕು. ಸಿಹಿ ತಿನ್ನುವ ಖಾರ ತಿನ್ನುವನಲ್ಲಿ ನೀನು ಅದನ್ನು ತಿನ್ಬೇಡ, ಸಿಹಿ ತಿನ್ನು. ಅರ್ಥ ಇಲ್ಲ. ಅವನಿಗೆ ಯಾವುದು ಹಿತ ಕೊಡ್ತದೋ ಅದನ್ನು ಯಾರದನ್ನು ಅಂಗೀಕರಿಸಬಹುದು. ಪ್ರಸ್ತುತ ನಾನು ಈ ಮಂಗಳೂರಿನ ಹೌದು ಅರಸರಳ್ಳ ಲಕ್ಷ್ಮಪ್ಪ ಮಂಗರಸ ನನ್ನ ಮಾವ ಇಲ್ಲಿನ ಆಡಳಿತ ಚುಕ್ಕಾಣಿಯನ್ನು ಕೈಗೆತ್ತಿಕೊಂಡಿದ್ದಾರೆ. ಅವರ ಸೋದರ ಅಳಿಯ ನಾನು. ಕಾಮರಾಯ ಅಳಿಯಕಟ್ಟು ಪರಂಪರೆ ಪ್ರಕಾರ ಮಾವನಿಂದ ಅಳಿಯನಾದ ನನಗೆ ಈ ನಾಡಿನ ಅಧಿಕಾರ ಸಿಗಲೇಬೇಕು. ಯಾವಾಗ ಕೊಡಬಹುದು? ಮಾವನ ಮರಣಾನಂತರ ಅಳಿಯನಿಗೆ. ಅಷ್ಟು ಕಾಯುವುದಕ್ಕೆ ನನ್ನಲ್ಲಿ ತಾಳ್ಮೆ ಇಲ್ಲ. ಕೆಲವರು ಹೇಳ್ತಾರೆ ಕಾಲಾಯ ತಸ್ಮೈ ನಮಃ, ಕಾಲು ಎಲ್ಲವನ್ನೂ ನಿರ್ಧರಿಸುತ್ತದೆ. ಎಲ್ಲ ಸುಳ್ಳು. ಪುರುಷ ಪ್ರಯತ್ನ ಬೇಕು. ನಾನು ನೀವು ಯೋಜನೆ ಹಾಕಿಕೊಂಡಿದ್ದೇನೆ. ಒಂದಲ್ಲ ಒಂದು ದಿನ ನನ್ನ ಮಾವ ಆ ಬಳಿಕ ಇಲ್ಲಿನ ಅಧಿಕಾರ ಪೀಠಾರೋಹಣ ಮಾಡಬೇಕು ಎನ್ನುವ ಲೆಕ್ಕಾಚಾರ ನನ್ನದು. ಇದೇ ವಿಚಾರವಾಗಿ ಯೋಚನೆ ಮಾಡುತ್ತಿರುವಾಗ ನಿನ್ನ ನಡೆದಂತ ಒಂದು ಪ್ರಕರಣ. ಅವರು ವಿದೇಶಿಗಳು, ಪರಂಗಿಗಳು, ಪೋರ್ಚುಗೀಸರು ಬಂದರು. ಒಂದು ನನ್ನನ್ನು ಭೇಟಿಯಾದರು. ಉಭಯ ಕುಶಲೋಪರಿ ನಡೆಯಿತು. ಯಾಕೆ ನಿಮ್ಮ ಭೇಟಿ ಇಲ್ಲಿಗೆ ಅಂತ ಹೇಳಿದಾಗ ಮೊದಲು ಹೇಳಿದ್ರು ಸೌಹಾರ್ದ ಭೇಟಿ, ಒಪ್ಪಿಕೊಂಡೆ. ಮತ್ತೆ ಒಂದೊಂದು ವಿಚಾರವೂ ಬಂತು. ನಮಗೆ ಈ ನಾಡಿನ ಸಂಪತ್ತು ಬೇಕು, ಕಪ್ಪ ಕಾಣಿಕೆ ನೀವು ಕೊಡಬೇಕು. ಇದಕ್ಕೆ ನೀನು ಕಾಮರಾಯ ಪೂರಕನಾಗಿ ನಡೆದರೆ ನಿನ್ನ ಇಚ್ಛೆ ಏನುಂಟು ಅದಕ್ಕೆ ಪೂರಕವಾಗಿ ನಾವಿದ್ದೇವೆ. ಪರಸ್ಪರ ನಮ್ಮೊಳಗೆ ಒಪ್ಪಂದ ಆಗಿದೆ. ಇಂದಲ್ಲ ನಾಳೆ ಮಂಗಳೂರು ನನ್ನದಾಗ್ತದೆ. ಲಕ್ಷ್ಮಪ್ಪ ಮಂಗರಸರು ನಮ್ಮ ಮಾವ ಸಾಯುವಲ್ಲಿವರೆಗೆ ಕಾಯುತ್ತಲ್ಲ ನಾನು. ಅವರ ಜೀವಿತದಲ್ಲಿ ಇರುವಾಗಲೇ ಇಲ್ಲಿನ ಅಧಿಕಾರವನ್ನು ಪಡಿಬೇಕು.
ಈಗ ಚರ್ಚೆಗೆ ವಿಚಾರ ಬಂದಿದೆ. ಆಸ್ಥಾನದಲ್ಲಿ ಎಲ್ಲ ಸೇರಿದ್ದಾರಂತೆ. ಈ ವಿಚಾರವಾಗಿ ಚರ್ಚೆ ನಡೆಯುತ್ತಾ ಉಂಟಂತೆ. ನಾನು ಭಾಗವಹಿಸಲಿಲ್ಲ. ನಾನು ಭಾಗವಹಿಸಿದ್ರೆ ಮಾವು ಕೇಳ್ತಾರೆ, ಕಾಮರಾಯ ನಿನ್ನ ಅಭಿಪ್ರಾಯ ಏನು ಅಂತ. ನಾನು ಅವಾಗ ಹೇಳಲೇಬೇಕು. ನನ್ನ ಮಾತಿನಲ್ಲಿ ಮಾನ್ಯತೆ ಸಿಗ್ತದಾ ಇಲ್ಲೋದು ಗೊತ್ತಿಲ್ಲ. ನನ್ನ ಮಾವ ಹೆಚ್ಚಾಗಿ ಮೆಚ್ಚಿಕೊಂಡದ್ದು ಅವರ ಹೆಂಡತಿ ಆದಂತಹ ನನ್ನ ಅತ್ತೆ ಅಬ್ಬಕ್ಕಾದೇವಿ. ಅಬ್ಬಕ್ಕಲ್ಲ, ನನ್ನ ಪಾಳಿಗೆ ಮಾರಿ ನನ್ನ ಮಾವ ಯಾವತ್ತೂ ನನಗೆ ಇಲ್ಲಿನ ಅಧಿಕಾರ ಕೊಡ್ತಿದ್ರು. ಅಡ್ಡಿ ಮಾಡಿದವರು ಅವರೇ, ನನ್ನ ಅತ್ತೆ ಅಬ್ಬಕ್ಕ. ನೋಡೋಣ, ಸಂದರ್ಭ ಅನುಕೂಲ ಇದೆ. ಆ ಕ್ಷಣ ದಿನ ಯಾವಾಗ ಬರ್ತದೆ ನಿರೀಕ್ಷೆ ಇದೆ. ಅದು ಹೋದದ್ದು ಹೋಗ್ಲಿ, ಇದು ಸ್ವಲ್ಪ ಇರುವುದು ಹೇಳ್ತಾನ ಯಾವ್ದು ಹೋದ್ಯಾವ್ದು ಅಲ್ಲ. ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಯ್ತು ಈಗ. ಮಾನ ಮರ್ಯಾದೆ ಹೋಯ್ತಾ? ಹೌದು. ಯಾರಿಂದ, ಎಲ್ಲಿ, ಹೇಗೆ, ಯಾಕೆ? ಬಂದನಾಗಲಿ ದಂದಯ್ಯದು ಗುಡಲೇ ಬಂದ ಬುದ್ಧಿಯ ಗುಡುಗಲಿ ಮೂರು ಮಾತಿಗೆ ನೊಂದು ಬಂದಿಯೇ ಮುಗಿಯುತ್ತಪ್ಪ. ನಾನು ಎಲ್ಲಿ ಮುಗೀತು ಅಂತ ಕಾಯ್ತಾ ಇರೋದು. ನಿನ್ನದು ಮುಗಿಯುತ್ತಿಲ್ಲಿ. ನನ್ನದು ಮುಗೀತಾ? ಯಾಕೆ ಮುಗಿಯಿತು? ನನ್ನದಲ್ಲ. ಯಾವ ವಿಚಾರ ಇತ್ತು ಅದೆಲ್ಲ ಮುಗಿಯಿತು ಅಂತ ತಿಳ್ಕೊ. ನಿನ್ನ ಸಮಸ್ಯೆಗೆ ಪರಿಹಾರ ಇಲ್ಲಿ ಆಯ್ತು, ಮುಗಿತು. ಏನಂತ ಹೇಳು. ನಾನಿವತ್ತು ನಿಮ್ಮ ಅನತ್ಯಂತೆ ರಾಜ್ಯಸಭೆಗೆ ಹೋದದ್ದು ಹೌದಾ? ರಾಜ್ಯಸಭೆಗೆ? ಹೌದು. ಆ ಸ್ಥಾನಕ್ಕೆ? ಹೌದು, ಹೋದೆ. ಹಾ. ಅಲ್ಲಿ ಏನೆಲ್ಲ ನಡೀತದೆ ಗುಟ್ಟಾಗಿ ನನಗೆ ಒಂದು ಆರೋಪ ಕೇಳಿದ್ದೆ. ಎಲ್ಲ ವರ್ತಮಾನಗಳು. ಹೌದು. ಏನು ಇಲ್ಲಿ ರಾಜಕೀಯವಾಗಿ ಬೆಳವಣಿಗೆ ಆಗ್ತದೆ. ಕ್ಷಣದಲ್ಲಿ ಮಾಹಿತಿಯನ್ನು ಒದಗಿಸಬೇಕು ಅಂತ ಹೇಳಿದ್ದೇನೆ. ಹೌದಾ? ನಿಮಗೆ ರಾಜಕೀಯದಲ್ಲಿ ಆಸಕ್ತಿ ತುಂಬಾ ಉಂಟು, ನೀನು ಅದರ ಬಗ್ಗೆ ಗಮನ ಕೊಡು ಅಂತ ಹೇಳಿದ್ರೆ ಹೌದು. ಅಲ್ಲಿ ಹೋದೆ. ಹೋಗುವಾಗ ಪೋರ್ಚುಗೀಸರ ವಿಚಾರದಲ್ಲಿ ಪ್ರಸ್ತಾವನೆ ಆಯಿತು. ಚರ್ಚೆಗೆ ಬಂತೀವಿ. ಚರ್ಚೆಗೆ ಬಂತಿ ಉಂಟು. ಅಲ್ಲಿ ಹೇಳಿದ್ರು ಅವರಿಗೆ ಕಪ್ಪ ಕಾಣಿಕೆ ನಾವು ಒಪ್ಪಿಸ್ತಕ್ಕದ್ದು ಅಂತ. ಕಪ್ಪೆ? ಕಪ್ಪೆ ಅಲ್ಲ, ಕಪ್ಪ ಕಾಣಿಕೆ. ಆ ಬೊಕ್ಕಸ ಮಂಡಲದಿಂದ ಕಪ್ಪ ಕೊಡಬೇಕು ಅಂತ ಯಾರು ಹೇಳಿದ್ರು? ಅಲ್ಲಿ ಒಳ್ಳೆನೋ ಹೇಳಿದ್ರು. ಆ ವಿಚಾರ ಅಲ್ಲಿಗೆ ಬಂತು. ನಮ್ಮ ನಾರಾಯಣ ಬಂದಿದ್ದಾರಲ್ಲ, ನಾರಾಯಣಪ್ಪಣ್ಣ. ಹೌದು, ಅವರು ಓದಿದ್ರು. ಅವರು ಓದಿದಾಗ ಅಲ್ಲಿ ಎಲ್ಲರೂ ಕೊಡುವುದಂತ ಆಗುವಾಗ ಯಾರು? ನನ್ನ ಮಾವ ಮಹಾರಾಜರು. ಮಾವರು ಎಲ್ಲಿ ಹೇಳುದು? ಅವರು ಅವರಷ್ಟಿಗೆ ಕೂತಿದ್ದಾರೆ. ನಿಮ್ಮ ಅತ್ತೆ? ನನ್ನ ಮಾವ ಬೋಳು ಬೊಪ್ಪ. ನನ್ನ ಮಾವದ ಹೇಳುವುದಕ್ಕೆ ನನಗೆ ನಾಚಿಕೆ ಆಗ್ತದೆ. ನನಗೆ ಅದಕ್ಕಿಂತ ಮುಂಚೆ ನಾಚಿಕೆ ಆಗ್ತದೆ. ನಿನಗೆ ಯಾಕೋ? ಅಲ್ಲ, ನಿಮ್ಮ ಮಾವ ಅಂತ ಹೇಳಿ. ಹಾಗೆ ಅವರವರಷ್ಟಿಗೆ ಮಾವ ಅಂದ್ರೆ ಹೇಗಿರ್ಬೇಕು? ಹಳ್ಳಿಗಳಿಗೆ ತಕ್ಕ ಮಾವನಾಗಿರ್ಬೇಕು. ನನ್ನ ಮಾವ ಹೇಗಿದ್ದಾರೆ? ಹೆಂಡತಿಗೆ ತಕ್ಕ ಗಂಡ. ಹೆಚ್ಚು ಹೇಳುದಿದ್ರೆ ಕೆಲವರು ವಾಡಿಕೆಯಲ್ಲಿ ಮಾತುಂಟಲ್ಲ, ಹೇಗೆ ಅವರ ಅಮ್ಮವರ ಗಂಡ. ಆ ಮಾತು ನನ್ನ ಮಾವನಿಗೆ ಒಪ್ಪುತ್ತದೆ. ಹೌದು. ಹಾಗೆ ಇನ್ನೇನು ಅವ್ರು ಹೇಳ್ತಾರೆ ಅಂತ ಗೆದ್ದದ್ದು ಯಾರು ಈಗ? ನಿಮ್ಮ ಅತ್ತೆ. ಒಂದು ಹೆಂಗಸಿದ್ದು ಹೇಳಿದ ಮಾತು ಅಂತ ಗೊತ್ತುಂಟ ನಿಮಗೆ? ಕಪ್ಪ ಕೊಡಬಾರ್ದು. ಮತ್ತೇನಂತೆ? ಕಪ್ಪ ಕೊಡಬಾರ್ದು. ಪೋರ್ಚುಗೀಸರಿಗೆ ಯಾವ ರೀತಿ ಪಾಠ ಕಲಿಸಬೇಕು ಎಂಬುದನ್ನು ನಾನು ಅರಿತಿದ್ದೇನೆ. ಇಲ್ಲಿಂದ ಒಂದು ತುಂಡು ಕಪ್ಪ ಕಾಡಿಗೆ ಪೋರ್ಚುಗೀಸರಿಗೆ ಸೇರ್ಲಿಕ್ಕೆ ನಾನು ಬಿಡುವುದಿಲ್ಲ. ನಿಮ್ಮ ಅತ್ತೆ ಅಪ್ಪಕ್ಕ ಅದೇ ನನ್ನ ಮಾವ ಕೊನೆಗೊಳಿಸಿದರೆ ಅವರದ್ದು ಎಂತ ಸತ್ಯ ಇಲ್ಲ. ಅವರ ಪೂಜೆ ನೀನು ಮಾಡಿದ ಮಾತಾಡಿದಂತಹ ಮಾತು
ಬಹುಶಃ ನಿಜವೇ ನಾನು ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೇನನ್ನು ಹೇಳುವುದಿಲ್ಲ ಅಂತ ಹೇಳ್ತಾ ಸುಳ್ಳಲ್ಲ. ಅಲ್ಲ, ಸತ್ಯವೇ ಇದು. ಆಸ್ಥಾನದಲ್ಲಿ ಹೌದು ಗಂಭೀರ ಚರ್ಚೆ. ಅಪ್ಪಕ್ಕ ದೇವಿ ಎದ್ದು ನಿಂತು ಕಪ್ಪ ಕೊಡಬಹುದು. ಹೌದಾ? ಹೌದು, ಮತ್ತೆ ಅಂದ್ರೆ ಇದು ಸವಾಲಾಯ್ತು. ಮತ್ತದು ಅಂಗಾಸು ಎತ್ತಿ ಹೇಳುದಂದ್ರೆ ಸವಾಲಾಯ್ತು. ಹೌದು, ನನ್ನ ಯೋಚನೆ, ನನ್ನ ಯೋಚನೆ, ಹೌದೌದು. ನನ್ನ ಉದ್ದೇಶ, ಹೌದೌದು. ನನ್ನ ಬದುಕು ಹೌದೌದು. ಆ ಮಾತಿನಲ್ಲಿ ಅಡಕವಾಗಿದೆ. ಹೌದು. ಕೊಡಬಾರದು ಅಂದ್ರೆ ಅವರನ್ನು ವಿರೋಧಿಸಬೇಕು ಅಂತ ಅರ್ಥ. ಮತ್ತೆ ವಿರೋಧಕ್ಕೆ ಇಲ್ಲಿ ಆಸ್ಪದ ಇಲ್ಲ. ಕೊಡಬಾರ್ದು. ಪರದೇಶಿಗಳು ನಮ್ಮವರು. ನಾವೇ ಪರದೇಶಿಗಳಾಗಿದ್ದೇವೆ ಅಲ್ಲ, ಅವರೊಟ್ಟಿಗೆ ಸೇರಿ. ಉದ್ದೇಶ ನನ್ನದದ್ದು. ಹೌದೌದು. ಅದಕ್ಕೆ ವಿರುದ್ಧವಾಗಿ ಹಾ. ನನ್ನ ಮಾವನ ತಲೆಯನ್ನು ತಿರುಗಿಸುವಂತ ವ್ಯವಸ್ಥೆ ಆಗ್ತಾ ಉಂಟು. ಅಲ್ಲಲ್ಲಿ ಅಕೌಂಟಲ್ಲಿ ಅವಕಾಶ ಇಲ್ಲ. ಮತ್ತೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಯ್ತಾ? ಹೌದು, ನಾಳೆ ಪುನಃ ಅದರ ಬಗ್ಗೆ ಚರ್ಚೆ ನಡೀತದಂತೆ. ನಾಳಿನ ಸಭೆಗೆ ನನ್ನ ಪ್ರವೇಶ ಆಗ್ತದೆ. ಅಲ್ಲಿ ಅದನ್ನು ಮಂಡನ ಮಾಡ್ತೇನೆ, ಅಂಗೀಕಾರ ಪಡೀತೇನೆ. ಹೋಗೋಣ. ಜಗದೀಶ ಮಾವಯ್ಯ ಮಕ್ಕಳಾಟಿಗೆ ಆಯ್ತು ಮಾವಯ್ಯ ಜಗದೀಶ ಮಾವಯ್ಯ ಮಕ್ಕಳಾಟಿಗೆ ಆಯ್ತು ಮಕ್ಕಳಾಟಿಗೆ ಆಯ್ತು ಮಕ್ಕಳಾಟಿಗೆ ಆಯ್ತು ಕರಿಯ ಕಲ್ಲಿಗೆ ತಲೆ ಚಚ್ಚಲು ಕರಿಯ ಕಲ್ಲಿಗೆ ತಲೆ ಚಚ್ಚಲು ಮಾವಯ್ಯ ಮಾವಯ್ಯ ಗುರಿದವನು ನಿಶ್ಚಯವು ವೈರವು ನಮಗೆ ಗುರಿದವನು ನಿಶ್ಚಯವು ವೈರ ತೋರುಗ ಗುರವಾದ ರಾಮರಾಯ, ಶಿರಶಾಸ್ತ್ರಾಂಗ ಪ್ರಣಾಮಗಳು. ಹೇಳು ಹೇಳು. ಬಹಳ ಬಿರುಸಿನಿಂದ ಸಭಾ ಪ್ರವೇಶ ಮಾಡಿದೆಯಲ್ಲ, ಮಾವ, ಏನು? ಇಲ್ಲಿನ ನೇತಾರ ನೀವು. ಹಾ ಎಲ್ಲ ವ್ಯವಸ್ಥೆಗಳಿಗೂ ನೀವು ವ್ಯವಸ್ಥಾಪಕರು. ಹಾ ಏನು ತಪ್ಪು ಮಾಡ್ತಾ ಇದ್ದೀರಿ ಮಾವ? ತಪ್ಪು. ಹೌದು, ವಯಸ್ಸಾದಂತೆ ಹಾ ನಿಮ್ಗೆ ಮರೆವು ಹೆಚ್ಚಾಯ್ತಾ? ಹಾ ನಿಮ್ಮ ವ್ಯವಸ್ಥೆಯಲ್ಲಿ ಲೋಪ ಕಂಡು ಬರ್ತಾ ಇದೆ. ಯಾವ ಲೋಪವನ್ನು ಯಾವ ವ್ಯವಸ್ಥೆಯಲ್ಲಿ ಕಂಡಿದ್ದೆ ಅಂತ ಹೇಳ್ಬೇಕಲ್ಲ ನೀನು. ಅದನ್ನೇ ಹೇಳಬೇಕಾಗಿ ಬಂದಿದ್ದೇವೆ. ಏನು 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 ಏನು? ನಿನ್ನೆ ಹಾ ಆಸ್ಥಾನದಲ್ಲಿ ನಡೆದಂತಹ ಗಂಭೀರ ವಿಚಾರಗಳು ಅದನ್ನು ಉಲ್ಲೇಖಿಸಲ್ಪಡುವಂಥದ್ದು. ಹಾ ಆ ಪೋರ್ಚುಗೀಸರಿಗೆ ದಾಳಿ ಮಾಡಿದ್ದಾರೆ. ಹೌದು. ಕಪ್ಪುಗಳಿಗೆ ನೀಡಬೇಕು. ಈ ವಿಚಾರವಾದ ಚರ್ಚೆ ಆಯ್ತಲ್ವಾ? ಅಹಂಕಾರದ ಒಕ್ಕಣೆಯನ್ನು ಬರೆದಿದ್ದಾರೆ. ಹಾ. ಅದಕ್ಕೆ ಬೇಕಾದ ತೀರ್ಮಾನ ಮಾಡಿದ್ದೇವೆ. ಹಾಗಂತ ಪೂರ್ಣ ತೀರ್ಮಾನ ಇವತ್ತಿನ ಸಭೆ. ಓ ಮಾವ, ಏನು? ಶಿರ ಕಟ್ಟಿದಂತ ಹೇಳಿ ಹಾ ಬಂಡೆ ಕಲ್ಲಿಗೆ ಚಚ್ಚಿದರೆ ಹಾ ಬಂಡೆ ಕಲ್ಲು ಹೊಡೆದೋಗುದಂತಲೆಯೋ? ಅದೇ ಇಲ್ಲಿ ಶಿರ ಯಾವುದು, ಬಂಡೆ ಕಲ್ಲು ಯಾವುದು? ಅದೇ ಯಾವುದು ಅಂತ ಹೇಳ್ತೀನಿ ನೀನು. ಪೋರ್ಚುಗೀಸರು ಬಂಡೆ ಕಲ್ಲು, ಓಹೋ. ಇದು ಸಾಮಾನ್ಯ ತಲೆ. ಹಾ ಇದಕ್ಕೆ ಚಚ್ಚುವುದಕ್ಕೆ ಹೋದ್ರೆ ಹಾ ನಮ್ಮ ತಲೆ ಹೋಗಿದ್ದು ಹೊರತು ಹಾ ಅವರಿಗೆ
ಏನೂ ಆಗುವುದಕ್ಕೆ ಸಾಧ್ಯ ಇಲ್ಲ. ಬಂಡೆಕಲ್ಲು ಅಂತ ತಿಳಿದವ ಜಾಣನಾಗಿದ್ರೆ ತಲೆಯನ್ನು ಚಚ್ಚಿಕೊಳ್ಳುವುದಿಲ್ಲ. ಅಲ್ವೇ? ಬಂಡೆಕಲ್ಲನ್ನು ಹುಡಿ ಮಾಡುವುದು ಹೇಗೆ ಅಂತ ನೋಡ್ತಾನೆ. ನೀವೀಗ ಹಾ. ತಲೆಯನ್ನೇ ಚಚ್ಚಿಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದೀರಿ. ಎಲ್ಲಿ ಹೇಗೆ? ಕಪ್ಪ ಕಾಣಿಕೆ ಕೊಡುವುದಿಲ್ಲ. ಹಾ ಶಾಂತಿ ಬೇಡ, ಹಾ ಸಂಘರ್ಷಕ್ಕೆ ಅವಕಾಶ. ಹ್ಮ್ ಓ ಮಾವ, ಏನು? ಇದು ಸರಿಯಲ್ಲ. ಹಾ ಗಂಭೀರವಾಗಿ ಯೋಚನೆ ಮಾಡಿ. ಸುಮ್ಮನೆ ನಿಮ್ಮ ಆಯುಷ್ಯವನ್ನು ಕಳ್ಕೊಳ್ಬೇಡಿ. ಇಲ್ಲಿ ಅವರು ಬರಲಿ. ನಿಮ್ಮ ಶಾಸ್ತ್ರದಲ್ಲಿ ಉಲ್ಲೇಖವಿದೆ, ಹಾ ಅತಿಥಿ ದೇವೋಭವ. ಭಾವನೆ ಭಾವಲ್ವಾ? ಹಾ ಅತಿಥಿ ದೇವೋಭವ ಹಾ ಅಂದ್ರೆ ಅತಿಥಿಗಳನ್ನು ದೇವರಿಗೆ ಸಮಾನ ಎಂದು ಗೌರವಿಸಬೇಕಂತೆ. ಹಾ ಏನೋ ಪಾಪ ಬಂದಿದ್ದಾರೆ, ಹಾ ಗೌರವಪೂರ್ವಕವಾಗಿ ಕಾಣುವ, ಹಾ ಸತ್ಕಾರ ಮಾಡುವ, ಉಪಚಾರ ಮಾಡುವ, ಇಲ್ಲಿನ ವೈಶಿಷ್ಟ್ಯವನ್ನು ಹೇಳುವ. ಬಂದವರವರ ಗೌರವವನ್ನು ಉಳಿಸಿಕೊಂಡ್ರೆ ಸರಿ. ದಬ್ಬಾಳಿಕೆ ಮಾಡ್ಲಿಕ್ಕೆ ಬಂದ್ರೆ ಅದು ಎಲ್ಲಿ ನಮ್ಮಿಂದ ತಪ್ಪಾಗಿದೆ ಅಂತ ನಾವು ಭಾವಿಸ್ಕೊಳ್ಬೇಕು. ಹಾ ಹಾ ಬಂದವರಿಗೆ ಪ್ರಥಮ ಪ್ರಾಶಸ್ತ್ಯ ನೀಡಬೇಕಲ್ವೇ? ಹಾ ಹಾ ನಮ್ಮ ಸಂಪ್ರದಾಯ ಅದು. ಹೌದು. ಅವರವರು ಗೌರವಿಸೋಣ. ಹಾ ಅವ್ರು ಏನನ್ನು ಕೇಳ್ತಾರೋ ಹ್ಮ್ ಕೊಡುವ ಅಷ್ಟೇ. ಎಂತದು? ಅವ್ರು ಕೇಳಿದ್ರು ಅದು ನಮ್ಮಲ್ಲಿ ಇರ್ಬೇಕಾದ ವಿಧೇಯತೆ. ಈಗ ನನ್ನ ತೀರ್ಮಾನ ನಿನ್ನ ತೀರ್ಮಾನವೇ ಅಂತಿಮ ಆಗುವುದಿಲ್ಲ. ಸಭೆಯ ಸರ್ವಾನುಮತದ ತೀರ್ಮಾನವನ್ನು ನಾವು ಕೈಗೊಳ್ಳಬೇಕು. ಹೌದಾ? ಈಗ ನೀನು ಹೇಳುವುದು ಸ್ವಲ್ಪ ಕೊಡಬೇಕು ಅಂತ, ಹೌದು. ಇತ್ತಂಡದಲ್ಲಿ ಕೊಡಬಾರದು ಅಂತ ಹೇಳುವವರಿದ್ದಾರಲ್ಲ, ಯಾರು ಹೇಳೋದು? ಚರ್ಚೆ ಆಗಲಿ ನೋಡು. ನಿನ್ನದು ಮುಗಿಯಿತಾ? ಈ ವಿಷಯವನ್ನು ಮಾತಾಡಲಿಕ್ಕೆ ಏನಿದು ಯುವರಾಜ ಸುಮ್ಮಗೆ ದುರ್ನೀತಿಯ ವ್ಯಾಜ ಸುಮ್ಮಗೆ ದುರ್ನೀತಿಯ ವ್ಯಾಜ ಸುಮ್ಮಗೆ ದುರ್ನೀತಿಯ ವ್ಯಾಜ ಏನಿದು ಯುವರಾಜ. ಹೀನ ನಡೆದೆಯದು ನೀನನುಕೂಲವೇ, ಹೀನ ನಡೆದೆಯದು ನೀನನುಕೂಲವೇ. ಮಾನವನೇ ಅನುಷ್ಠಾನವ ಹೇಳಲು ನಮ್ಮ ಮಾನವ ದೀಪಗೆ ಅನುಷ್ಠಾನವ 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 ಹೇಳಲು. ನೀನು ನಡೆದೆಯದು ನೀನನುಕೂಲವೇ, ಮಾನವನೇ ಅನುಷ್ಠಾನವ ಹೇಳಲು. ಏನಿದು ಯುವರಾಜ ಸುಮ್ಮನೆ ದುರ್ನೀತಿಯ ವ್ಯಾಜ ಸುಮ್ಮನೆ ದುರ್ನೀತಿಯ ವ್ಯಾಜ ಯುವರಾಜ ಯುವರಾಜ. ಯುವರಾಜ, ಒಕ್ಕಾರಾಣಿಯವರು. ಕಾಮರಾಯ, ನನ್ನವರ ಸೋದರ ಅಳಿಯ. ಹೌದೌದು. ಹಾಗಾಗಿ ನೀನು ನನಗೆ ಅಳಿಯ. ಅಳಿಯ ಅಳಿಯ. ಬೇಗ ಅಳಿಯಬಾರದು, ನೀನು ಉಳಿದೆ. ಆ, ಆದರೆ ನಿನ್ನ ಮಾತಿನ ಲಕ್ಷಣಗಳನ್ನೆಲ್ಲ ಗಮನಿಸುವಾಗ ಹೆಚ್ಚು ಸಮಯ ಉಳಿಯುವ ಹಾಗಿಲ್ಲ ನೀನು. ನನ್ನ ಭವಿಷ್ಯತ್ತಿನ ಬಗ್ಗೆ ಚಿಂತನೆ ಮಾಡುವವರು ಇಲ್ಲಿ ನೀವು. ಅಲ್ಲ, ನಾನು ಆಲೋಚನೆ ಮಾಡಿ ನೋಡಿ. ನಾವು ಗಂಡಸರು, ನಮ್ಮ ಮಾತುಕತೆ, ಗಂಡಸರ ಮಾತುಕತೆಯ ಮಧ್ಯೆ ಹೆಂಗಸರ ಪ್ರವೇಶ ಆದ್ರೆ ಅದು ಉರಿಯುತ್ತಿರುವಂತಹ ಬೆಂಕಿಗೆ ಎಣ್ಣೆಯನ್ನು ಸುರಿದಂತೆ ನೆನಪಿರಲಿ. ಇದು ಗಂಡು ಹೆಣ್ಣಿನ ತೀರ್ಮಾನದ ಮಾತುಕತೆ ಅಲ್ಲ. ಇದು ಗಂಡ ಹೆಂಡತಿಯರ ನಡುವಿನಲ್ಲಿ ಆಗುವುದು. ಯಾಕಂತ ಹೇಳಿದ್ರೆ ನನ್ನ ಗಂಡ ಅವರ ಬಗ್ಗೆ ನೀನು ವಿರೋಧಿಸುವಾಗ ಮಾತನಾಡಬೇಕಾದಂತಹ ಅನಿವಾರ್ಯತೆ ನನ್ನ ಪಾಲಿಗೆ ಸೃಷ್ಟಿಯಾಯಿತು. ನೀವು ಗಂಡನಲ್ಲಿ ಮಾತಾಡಿಕೊಳ್ಳಿ, ಆಕ್ಷೇಪಲ್ಲ. ಅಲ್ಲ, ಸಂಬಂಧದಲ್ಲಿ ನನಗೂ ನೀನು ಅಳಿಯನಲ್ವೇ? ನಿಮ್ಮದು ಏನಾದರೂ ಅಭಿಪ್ರಾಯ ಉಂಟು ಈ ಬಗ್ಗೆ? ನನ್ನ ಗಂಡನಲ್ಲಿ ಒಂದು ಮಾತು ಹೇಳಿದೆಯಲ್ಲ ನೀನು, ಏನಿದು ಮಕ್ಕಳಾಟಿಕೆ ಅಂತ. ಹೌದು, ಇದು ಮಕ್ಕಳಾಟಿಕೆ ಮಾಡುವ ಪ್ರಾಯವ ಅವರದ್ದು. ಅದೇ ಇರುವುದು. ಈಗ ನಾನು ಹಾಕುವ ಪ್ರಶ್ನೆಯಲ್ಲೇ ನೀವು ವಿಮರ್ಶೆ ಮಾಡಬೇಕಿತ್ತು. ಮಾಡ್ತಾ ಇದ್ದೇನೆ. ಆ ಮಾತು ಯಾಕೆ ಬಂತು ಕಾಮರಾಯನಿಂದ? ಹಾಗಾದ್ರೆ ನನ್ನ ಗಂಡ ತಪ್ಪಿದ್ರು, ಎಲ್ಲಿ ತಪ್ಪಿದ್ರು ಎನ್ನುವುದನ್ನು ವಿಮರ್ಶೆ ಮಾಡಬೇಕಾದ್ರು. ನಾನು ಹೇಳಿದ್ರಲ್ಲಿ ಆಕ್ಷೇಪ ಎತ್ತುವುದಲ್ಲ. ನನ್ನ ಗಂಡ ತಪ್ಪಿದ್ದಾರೆ ಎಂಬ ಭಾವನೆ ಅಲ್ಲಾದ ಉತ್ತರವೂ ಅಲ್ಲ. ಅಲ್ಲ, ಗಂಡನನ್ನು ಹೌದು ಅಂತ ಅನುಮೋದಿಸಲೇಬೇಕು ನಾನು.
ಹೆಂಡತಿ ಅಲ್ವೋ? ಹೌದು. ಏನಮ್ಮ ತಾಯಿ ನಿನ್ನದ ಅಭಿಪ್ರಾಯ? ಅಭಿಪ್ರಾಯ ಉಂಟು. ಹಾ. ಯಾಕೆ ಗೊತ್ತಾ, ನಮಗೆ ಸಂಬಂಧದಲ್ಲಿ ನೀನು ನಮಗೆ ಸಂಬಂಧ, ಪೋರ್ಚುಗೀಸರಿಗೆ ಸಂಬಂಧದವ ನೀನಲ್ಲ. ಇಂತಹ ಸಂದಿಗ್ಧ ಸ್ಥಿತಿ ಏರ್ಪಟ್ಟಾಗ ನಿನ್ನಂತಹ ಗಂಡು ಮಗ ಇಲ್ಲಿಗೆ ಬಂದು ಆಡಬೇಕಾದಂತಹ ಮಾತು ಯಾವುದು ಗೊತ್ತಾ? ಬಾವ ಹೆದರಬೇಡಿ, ಪೋರ್ಚುಗೀಸರಲ್ಲ, ಯಾರೇ ಬರಲಿ ಅದೋ ನಿಮ್ಮ ಪ್ರತಿನಿಧಿಯಾಗಿ ನಾನಿದ್ದೇನೆ, ನನ್ನ ಎಳೆಯ ರಕ್ತವನ್ನು ಈ ನಾಡಿಗೆ ಬಸಿಯುತ್ತೇನೆ, ಹೆದರಬೇಡಿ ನಾನಿದ್ದೇನೆ ಅಂತ ಧೈರ್ಯದ ಮಾತು ಹೇಳಬೇಕಿತ್ತು. ಯಾಕೆ ಗೊತ್ತಾ, ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ನಿನ್ನಂತಹ ಗಂಡು ಮಕ್ಕಳು ಹೇಳಬೇಕಾದ್ರೆ, ನನ್ನಂತಹ ಹೆಣ್ಣು ಮಕ್ಕಳು ಹೇಳಬೇಕಾದ್ದಲ್ಲ. ಅದನ್ನು ಬಿಟ್ಟುಕೊಂಡು ಅದು ಯಾರೋ ವಿರೋಧಿಗಳು ಬಂದಾಗ ಅವರಿಗೆ ಪೂರಕವಾದಂತಹ ಮಾತುಗಳನ್ನಾಡುತ್ತಾ ಅವರಿಗೆ ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಅವರ ಸಾಮಿತ್ವವನ್ನು ಒಪ್ಪಿಕೊಡಬೇಕು ಅಂತ ಹೇಳುವಂತಹ ನಿನ್ನ ಮೂರ್ಖತನದ ಪರಮಾವಧಿಗೆ ಏನು ಅಂತ ಹೇಳಬೇಕು ಹೇಳು. ಇದು ಹೆಚ್ಚಾಯಿತು ನಿನ್ನ. ನಾಲಿಗೆ ಉಂಟು ಅಂತ ಮಾತಾಡ್ಬೋದು. ಯಾವುದು ಸರಿ ಯಾವುದು ತಪ್ಪು ವಿಮರ್ಶೆ ಮಾಡದಷ್ಟು ಬಾಲಿಶ ವಯಸ್ಸಲ್ಲ ನನ್ನದು. ಅದೇ ನನಗೆ ಬೇಸರ ಆಗಿದೆ. ಸಾಮಾಜಿಕವಾದ ಕಳಕಳಿ ಯಾವುದು? ಈ ನಾಡಿನವರಿಗೆ ಹಿತಚಿಂತನೆ ಯಾವುದು? ಯಾವುದು? ಹೆಂಗಸರ ಬುದ್ಧಿಮಟ್ಟದಲ್ಲಿ ಅಳಿವಂತ ನನ್ನ ಬುದ್ಧಿ ಅಲ್ಲ, ದೀರ್ಘವಾಗಿ ಪರಿಣಾಮ ಕೊಡುವಂಥದ್ದು. ನಾವು ಯಾವತ್ತು ಇಂದಿನ ದಿನ ಸುದಿನ ಅಂತ ಹೇಳುವವರಲ್ಲ, ನಾಳೆಯ ದಿನ ಕಠಿಣ ಅಂತ ಹೇಳುವರು. ಹಾಗಾಗಿ ಇಲ್ಲಿನ ರಾಜಕೀಯ ವಿಶೇಷತೆಗಳಿಗೆ ನಾನು ಮೌನ ಸಮ್ಮತಿಯನ್ನು ಕೊಡಲಿಲ್ಲ. ನನ್ನ ಮನದಾಳದ ಅಭಿಪ್ರಾಯ ವ್ಯಕ್ತಪಡಿಸಿದ್ದೇನೆ. ದೇಶ ಪ್ರೇಮ ಅದು ಇನ್ನೊಬ್ರು ಹೇಳಿಕೊಳ್ಳುವಂಥದ್ದಲ್ಲ, ರಕ್ತದಲ್ಲೇ ಬರಬೇಕದು, ಸ್ವಯಂ ರಕ್ತಗತವಾಗಿ ಬರಬೇಕಾದ್ದು. ನಿನಗೆ ಬರಲಿಲ್ಲ ಅದೇ ಬೇಸರ ನನಗೆ. ಬರಲಿಲ್ಲ ಅಂತ ಯಾಕೆ ಹೇಳ್ತೀಯ? ಮತ್ತೆ ಬರದೇ ಅಲ್ಲ, ಮತ್ತೆ ನಾನು ಅವರೊಂದಿಗೆ ಮತಾಂತರವನ್ನು ಅವರಲ್ಲಿ ಸೇರಿಕೊಳ್ಳಲಿಲ್ಲ. ನನ್ನದಾದಂಥ ಉದ್ದೇಶ ಇದೆ, ಅವರನ್ನು ಇಲ್ಲಿ ಬೇಕಾದಷ್ಟು ದುಡಿಸಬೇಕು, ಅವರ ಕೊಡುಗೆ ಇಲ್ಲಿಗೆ ಸಿಗಬೇಕು, ಅವರ ಮುಖಾಂತರ ಈ ನಮ್ಮ ನಾಡನ್ನು ಸಮೃದ್ಧಿಗೊಳಿಸಬೇಕು. ಏನೇನೇ ಯೋಜನೆಗಳಿದೆ ಅದಕ್ಕೆ ಪೂರಕವಾಗಿ ವ್ಯವಸ್ಥೆ ಮಾಡ್ತಾ ಇದ್ದೇನೆ. ನೀನು ಎಷ್ಟಾದ್ರೂ ಹೆಂಗಸಿನ ಬುದ್ಧಿಗೆ ಬಲ್ಲವರು ಹೇಳ್ತಾರೆ, ಎಷ್ಟಿದ್ರು ಮೊಣಕಾಲಿನ ಕೆಳಗೆ ಅಂತ. ಅವರ ಬುದ್ಧಿಯೂ ಅಷ್ಟೇ. ನಾನೆಲ್ಲ ಹೇಳುದು, ಮನು ಮಹರ್ಷಿ ಹೇಳಿದ್ದಾನೆ, ಪುರುಷ ಪ್ರಧಾನವಾದ ಈ ಸಮಾಜದಲ್ಲಿ ಹೆಣ್ಣಿಗೆ 2ನೇ ಸ್ಥಾನ, ಪ್ರಥಮ ಪ್ರಾಶಸ್ತ್ಯ ಪುರುಷನಿಗೆ. ಹೆಣ್ಣಾದ ನೀನು ನನಗೆ ನೀತಿ ಹೇಳುವಂತ ಅವಶ್ಯಕತೆ ಇಲ್ಲ. ನಿನ್ನಲ್ಲಿ ಒಂದು ಮಾತನ್ನು ಕೇಳಿಲ್ಲ, ತಂದೆ ತಾಯಿಗಳಲ್ಲಿ ನೀನು ಪ್ರಧಾನವಾಗಿ ತಂದೆಯನ್ನು ಗುರುತಿಸುವುದ ತಾಯಿಯನ್ನು? ನನ್ನ ತಂದೆಯನ್ನೇ ಗುರುತಿಸುವುದಿಲ್ಲ. ಹಾಗಾದ್ರೆ ನಿನ್ನಲ್ಲಿ ವಾದ ಮಾಡಿ ಪ್ರಯೋಜನ ಇಲ್ಲ. ವಾದ ಮಾಡುವಂತ ವಿಚಾರವೂ ಇದಲ್ಲ, ಬೇಡ. ಇದು ವಾದದ ವಿಚಾರ ಅಲ್ಲ, ಅಳಿ ಉಳಿಯುವ ಪ್ರಶ್ನೆ. ಈಗ ಏನಿದೆ ಹೇಳುದು ನೀನು? ನಾಳೆ ನೀನು ಸಾಯ್ಬಹುದು, ನೀನು ಉಳಿತೀಯಾ? ನಾನು ಉಳಿಬೇಕು. ನನಗಿಂತ ಮೊದಲೇ ಸತ್ರೆ ನೀನು. ಸತ್ರೆ ಬೇರೆ ವಿಚಾರ, ಸಾಯುವ ವಿಷಯದಲ್ಲಿ ನಾವಿಲ್ಲ. ಮತ್ತೆ ಯಾಕೆ? ಬದುಕಬೇಕು, ಹೇಗೆ? ಹೀಗೆ ಬದುಕಬೇಕು. ಹೇಳಿ. ಬದುಕದಿದ್ರೆ ಹೀಗೆ ಬದುಕಬೇಕು. ನಿನಗೆ ಗೊತ್ತಿಲ್ಲ, ರಾಜಕಾರಣ ಅಂದ್ರೆ ಇವತ್ತು ಮುಗಿಯುವಂತದ್ದಲ್ಲ. ಇಲ್ಲ, ನಮ್ದು ನಾಳೆಗೂ ವಿಸ್ತಾರಗೊಳ್ಳುತ್ತದೆ. ಅದೇ ಅವರನ್ನು ಉಪಯೋಗಿಸಿಕೊಂಡು ನನ್ನದಾದಂತಹ ಪ್ರಭಾವವನ್ನು ಬಳಸಿಕೊಂಡು ಏನಾದ್ರೂ ಒಂದು ಬದಲಾವಣೆ ತರಬೇಕು ಎನ್ನುವಂತ ಉದ್ದೇಶ. ಅಪ್ಪಕ್ಕ, ನೀನು ಒಂದೇ ಪ್ರವೇಶ ಮಾಡಬೇಡ. ಒಂದು ವೇಳೆ ನಿನಗೆ ನಿನ್ನ ಪ್ರಭುತ್ವ ತೋರಿಸಬೇಕು, ನಿನ್ನ ಮಾತು ಮೆರೆಯಬೇಕು, ನೀನು ಆಡಿದ ಮಾತೇ ನಡಿಬೇಕು ಎನ್ನುವಂತ ಭಾವನೆ ಇದ್ರೆ ಈ ಮಣ್ಣಿನಲ್ಲಿ ಅಲ್ಲ, ಮಂಗಳೂರಿನಲ್ಲಿ ನಿನ್ನದಲ್ಲ. ನೀನು ಹೋಗು ಉಳ್ಳಾಳಕ್ಕೆ ಹೋಗು. ಅಲ್ಲಿ ನಿನ್ನಾಗಿ ಸ್ವತಂತ್ರವಾಗಿ ತೀರ್ಮಾನ ಮಾಡಿ ಯಾವುದಾದ್ರೂ ತೀರ್ಮಾನಕ್ಕೆ ಬಾ ಹೊರತು ಇಲ್ಲಿ ನಿನ್ನದು ಬಾಲಿಶವಾದಂತಹ ಮಾತುಗಳು ನಿಮ್ಮದು. ಇದರಿಂದ ನೀನು ಕೆಡುವುದಲ್ಲ, ಇಡೀ ಸಮಾಜವನ್ನೇ ಕೆಡಿಸುವಂತಹ ದುರುದ್ದೇಶ ನಿಮ್ಮದು. ಅದು ನಿನ್ನ ಅನಿಸಿಕೆ ಇರ್ಬೋದು, ನಾವು ಆಲೋಚನೆ ಮಾಡುತ್ತೇವೆ. ನಾನು ನನ್ನ ಸ್ವಾಮಿಗಳು ಒಳ್ಳೆಯ ಉದ್ದೇಶದಿಂದ ನಮ್ಮವರಿಗೆ, ನಮ್ಮ ನಾಡಿನ ಜನತೆಗೆ ಜಾತಿ ಭೇದವಿಲ್ಲದೆ ಒಳ್ಳೆಯದಾಗಬೇಕು ಅಂತ ನಾವು ಒಂದು ತೀರ್ಮಾನವನ್ನು ತೆಗೆದುಕೊಂಡ್ರೆ ಅದನ್ನು ತಪ್ಪು ಅಂತ ಎತ್ತಿ ಹಿಡಿಯುವಂತಹ ದುರುದ್ದೇಶವುಳ್ಳವರು ನೀವು.
ಯಾಕೆ ನಿಮ್ಮನ್ನೇ ಹಿಂಬಾಲಿಸುವಂತಹ ಒಂದು ವರ್ಗ ಉಂಟು. ಇದರಿಂದ ಒಳ್ಳೆಯದೇ ಆದರೂ ನಾವು ಹಗಲು ಅಂತ ಹೇಳಿದ್ದನ್ನು ರಾತ್ರಿ ಅಂತ ಹೇಳುವಂತಹ ಒಂದು ವರ್ಗ ಉಂಟು. ಅಂತಹ ವರ್ಗಗಳು ನಿಮ್ಮ ಜೊತೆಯಲ್ಲಿ ಸೇರಿ ಕೆಲಸ ಮಾಡ್ತಾ ಉಂಟು. ಪರಿಣಾಮ ಎಲ್ಲಿವರೆಗೆ ಉಂಟು ಗೊತ್ತುಂಟ ಇದು. ಭೌಗೋಳಿಕವಾಗಿ ನಮ್ಮ ಕೇವಲ ಈ ನಾಡಿನದ್ದಲ್ಲ, ನಮ್ಮ ದೇಶದ ಕೆಲವು ಭಾಗಗಳನ್ನೇ ಕಳೆದುಕೊಳ್ಳುವಂತಹ ದುಸ್ಥಿತಿ ದುರ್ದಶೆ ಬಂದದ್ದು ನಿನ್ನಂತಹ ಮೂರ್ಖರಿದ್ದದರಿಂದ ಗೊತ್ತುಂಟ ನಿನಗೆ? ಹಾಗೆ ಭಾವಿಸಿದ್ದು ತಪ್ಪು. ಯಾಕೆ? ಅದು ನಿನ್ನ ಆಡಳಿತದ ದೌರ್ಬಲ್ಯವಿರುವುದು. ಅದರಲ್ಲಿ ಆಡಳಿತ ಧರ್ಮದಲ್ಲಿ ಅಲ್ವೇ ಅಲ್ಲ, ಜನ ಸಮುದಾಯ ಒಂದು ವಿಚಾರವನ್ನು ಪ್ರತಿರೋಧನೆ ಮಾಡುವಾಗ ಅದರಲ್ಲಿ ಏನು ಲೋಪ ಇದೆ ಪರಾಮರ್ಶೆ ಮಾಡಬೇಕು, ಅದನ್ನು ವಿಮರ್ಶಿಸಿಕೊಳ್ಳಬೇಕು. ಏಕಪಕ್ಷೀಯವಾದ ನಿರ್ಧಾರ ರಾಜಕಾರಣದಲ್ಲಿ ನಿಷಿದ್ಧ. ಯಾವುದಿದ್ದರೂ ಅದು ಬಹುಮತದ ಆಧಾರದಲ್ಲಿ ನಡೆಯಬೇಕು. ನಿಮ್ಮದಾದ ಸ್ವತಂತ್ರವಾದ ನಿರ್ಧಾರ. ಪೋರ್ಚುಗೀಸರಿಗೆ ಕಪ್ಪನ್ನು ಕೊಡಲಾರೆವು ಎನ್ನುವ ಮಾತಲ್ಲಿ ಉತ್ತಮತನವಿದೆ. ಇನ್ನೊಬ್ಬರಿಗೆ ಗೌರವ ಕೊಡುವ ಲಕ್ಷಣ ಇಲ್ಲ. ಅವರು ಮಾಡಬೇಕು, ನಾವು ಬದುಕಬೇಕು. ಏನ್ ಮಾಡಬೇಕು? ನಮ್ಮನ್ನು ವಿರೋಧಿಸುವವರು ನಮ್ಮನ್ನು ಅನುಮೋದಿಸುವಂತೆ ಮಾಡಬೇಕು. ನಾವು ಒಟ್ಟು ನಮ್ಮ ಬದುಕು ಹೇಗಿರ್ಬೇಕಂದ್ರೆ ಹಂಚಿಕೊಂಡು ಬದುಕಬೇಕು. ನೀನು ಬದುಕಿದ್ರೆ ಎಷ್ಟು ವರ್ಷ ಬದುಕುತ್ತಿ, ನಾನು ಬದುಕಿದ್ರೆ ಎಷ್ಟು ದಿನ ಬಾಳಿ, ಏನು ವಿಮರ್ಶೆ ಮಾಡೋದಕ್ಕೆ ಸಿಗುವಂತದ್ದಲ್ಲ. ಈಗ ಪ್ರಸ್ತುತ ಈ ಕಾಲಘಟ್ಟದಲ್ಲಿ ಪೋರ್ಚುಗೀಸರನ್ನು ವಿರೋಧಿಸುವುದು ಸರಿಯಲ್ಲ. ಅವರನ್ನು ಗೌರವಿಸಬೇಕೆನ್ನುವಂತ ಉದ್ದೇಶ ನಿನ್ನಲ್ಲಿ ನಮ್ಮ ನಾಡಿನಲ್ಲಿ ಅರಸ ತೆಗೆದುಕೊಂಡಂತಹ ತೀರ್ಮಾನ ಮಾತ್ರ ಅಲ್ಲ. ನಾವು ಇಲ್ಲಿಯವರೆಗೆ ಇದ್ದೇವೆ ಆಲೋಚನೆ ಮಾಡು. ನೀವು ನಮ್ಮ ನಾಡಿನಲ್ಲಿ ಹೊರದೇಶದಿಂದ ಬಂದವರು ಇರಲೇಬಾರದು ಅಂತ ನಾವು ತೀರ್ಮಾನ ತಗೊಳ್ಳಿಲ್ಲ. ನಮ್ಮದು ಉದ್ದೇಶ ಏನು? ಇಲ್ಲಿಗೆ ಬಂದು ಕಪ್ಪವನ್ನು ಕೊಡಿ ಎಂಬುದಾಗಿ. ನಮ್ಮ ಮನೆಯಲ್ಲಿ ಅಧಿಕಾರ ಸ್ಥಾಪನೆಗೆ ಒಬ್ಬ ಬರ್ತಾನೆ ಅಂತಿದ್ರೆ ನಾವು ಜೀವಂತ ಸತ್ತ ಹಾಗೆ ಕೊಟ್ಟೆ ಮುಂತಾದ್ರೆ ಅದಕ್ಕೆ ನಮ್ಮ ಮನಸ್ಥಿತಿ ಒಪ್ಪುವುದಿಲ್ಲ. ಅದಕ್ಕೆ ನಾವು ತಲೆ ತಗ್ಗಿಸಿ ಏನು ಎಲ್ಲರನ್ನು ವಿಶ್ವಾಸಕ್ಕೆ ಪಡ್ಕೊಳ್ಬೇಕಿತ್ತು. ವಿಶ್ವಾಸ ಇಲ್ಲ ಇಲ್ಲಿ. ಈಗ ಎಲ್ಲ ಜನ ಸಮುದಾಯದ ಪ್ರತಿನಿಧಿಯಾಗಿ ನಾನು ಈ ವಿಚಾರವನ್ನು ಖಂಡಿಸಕ್ಕೆ ಬಂದಿದ್ದೇನೆ. ಹಾಗಾಗಿ ಇದನ್ನು ಒಪ್ಪಿಕೊಳ್ಳುವುದಿಲ್ಲ. ನಾನು ಅವರಿಗೆ ಅವಕಾಶ ಕೊಡಬಾರ್ದು ಎನ್ನುವುದು ತಪ್ಪೇ. ಅವಕಾಶ ಅವರಿಗೆ ಕೊಡಬೇಕು ಎನ್ನುವುದು ನನ್ನ ಪ್ರತಿಪಾದನೆ. ಹಾಗಾಗಿ ಹೇಳ್ತಾ ಇದ್ದೇನೆ, ನಿಮ್ಮದೇನಾದ್ರೂ ಇದ್ರೆ ಇಲ್ಲಿ ಬೇಡ, ಇಲ್ಲಿ ನಾನಿದ್ದೇನೆ, ಇಲ್ಲಿ ಉತ್ತರಾಧಿಕಾರಿ. ನೀವು ಸುಮ್ಮನಿದ್ರೆ ಒಟ್ಟಿ ವ್ಯವಸ್ಥೆ ಕೆಟ್ಟು ಹೋಗ್ತದೆ. ನಾನು ಹೇಳ್ಬೇಕಾ? ಅತ್ತೆ ಈ ಮಣ್ಣಿನವರಲ್ಲ, ಮದುವೆಯಾಗಿ ಇಲ್ಲಿಗೆ ಬಂದವರು. ಹೌದಾ? ಹಾಗಾಗಿ ಹೇಳ್ತೇನೆ, ಈ ನಾಡನ್ನು ಹೇಗೆ ಉಳಿಸ್ಕೊಳ್ಬೇಕೆನ್ನುವುದ್ರ ಬಗ್ಗೆ ಇಲ್ಲಿನ ಉತ್ತರಾಧಿಕಾರಿಯಾಗಿ ನನಗೂ ಹೊಣೆಗಾರಿಕೆ ಇದೆ. ಹಾಗಾಗಿ ಹೇಳ್ತಾ ಇದ್ದೇನೆ, ಯಾವುದೇ ಕಾರಣಕ್ಕೂ ಪೋರ್ಚುಗೀಸರನ್ನು ವಿರೋಧಿಸುವುದು ಸರಿಯಲ್ಲ. ಮತ್ತೆ ವಿಮರ್ಶೆ ಮಾಡಿ ಅವರಿಗೆ ನಾವು ಕೊಡದಲ್ಲಿ ಕಪ್ಪಗಾಡಿಗೆ ಕೊಟ್ಟು ಅವರಿಗೆ ಗೌರವ ಸೂಚಿಸುವುದು ಸಮಂಜಸ. ಯಾರು ಮಾತಾಡ್ತಾ ಇದ್ದೀವಿ? ಆಸ್ಥಾನ ಪ್ರವೇಶವನ್ನು ಮಾಡಿ ಇನ್ನೂ ಏನು ಅಂತ ಪ್ರಸ್ತಾಪ ಮಾಡಲಿಲ್ಲ. ಅಷ್ಟರವರೆಗೆ ನನ್ನ ತಪ್ಪನ್ನು ನೀನು ಹುಡುಕಿ ಬೆಟ್ಟು ತೋರಿಸಿ ಮಾತಾಡಿದ್ದು. ಹೌದು. ಮಾತ್ರ ಅಲ್ಲ, ಅಪ್ಪಕ್ಕನ ವಾದ ಸರಿಯಲ್ಲ ಎನ್ನುವಂತ ವಿತಂಡವಾದಕ್ಕೆ ನೀನು ಬಂದಿ. ಯಾವುದೇ ಕಾರಣಕ್ಕೂ ಸರಿಯಲ್ಲ. ರಾಮರಾಯ, ವಾವೆಯಲ್ಲಿ ನನಗೆ ನೀನು ಅಳಿಯಲಿರಬಹುದು, ಆದರೆ ಈ ರಾಜ್ಯದ ಒಬ್ಬ ಪ್ರಜೆ ಎನ್ನುವುದನ್ನು ತಿಳಿ. ಸಿಂಹಾಸನವನ್ನು ಏರಿದಂಥ ಅರಸು ನಾನು. ನನ್ನ ವಾಮಭಾಗವನ್ನು ಅಲಂಕರಿಸುವಂತ ನನ್ನ ಸಾಧರ್ಮೆ ಅಂದ್ರೆ ಪಟ್ಟದ ರಾಣಿ. ಉಳ್ಳಾಲಕ್ಕೂ ಮಂಗಳೂರಿಗೆ ಇವತ್ತು ರಾಣಿ ಯಾರು ಅಂತ ಕೇಳಿದ್ರೆ ಅಬ್ಬಕ್ಕ ದೇವಿ. ಹೌದಾ? ಒಂದು ರಾಣಿಯಲ್ಲಿ, ಒಂದು ಮಾವನ ಹೆಂಡತಿಯಲ್ಲಿ, ಅತ್ತೆಯಾದವಳಲ್ಲಿ ಮಾತಾಡುವ ಕ್ರಮವ ಇದು. ಇದು ನಿನಗೆ ಸಂಸ್ಕಾರ ನಾವು ಕಳುಹಿಸಿದ್ದು. ಇದು ನಮ್ಮ ಮನೆಯ ವಿಚಾರ ಅಲ್ಲ. ಮನೆಯಲ್ಲಿ ಮಾತಾಡೋಣ, ಬೇಕಾದ್ರೆ ಅವ್ರಿಗೆ ಹಣ್ಣುಕಾಯಿ ಮಾಡುವ, ಅವ್ರಿಗೆ ಪೂಜೆ ಆರತಿ ಅಂತೋಣ. ರಾಜಕೀಯವಾಗಿ ರಾಜ್ಯ ವೇದಿಕೆಯಲ್ಲಿ ಅವರ ರಾಜ ಆಸ್ಥಾನದಲ್ಲಿ ಅವರು ಕೈಗೊಂಡಂತಹ ನಿರ್ಧಾರ ಯಾವುದುಂಟ, ಅನುಮೋದನೆ ಯಾವುದುಂಟ, ಅದನ್ನು ನಾನು ಖಂಡಿಸ್ತೇನೆ. ನೀವಾದ್ರೂ ನಾನು ಅದನ್ನು ಖಂಡಿಸ್ತೇನೆ. ಯಾರು ಕೈಗೊಂಡ ನಿರ್ಧಾರ ಅಂತ ಪೂರ್ತಿ ನಿಮಗೆ ಗೊತ್ತುಂಟ? ಯಾರು? ಒಂದು ಮನೆಯ ಕೆಲಸಗಳಲ್ಲಿ ಮಾತಾಡುವುದಕ್ಕಿಂತಲೂ ಹೀನವಾಗಿ ನೀನು ಮಾತಾಡ್ತಾ ಇದ್ದಿ ಹಿರಿಯಳಾದಂತ ನಿನ್ನ ಅತ್ತೆ. ಇದು ರಾಜಚಾವಡಿ. ಸೇರಿದವರೆಲ್ಲ ನಮಗೆ ಆಪ್ತರೇ ಹೌದು. ಎಲ್ಲರೂ ಒಮ್ಮತದಿಂದ ತೀರ್ಮಾನಕ್ಕೆ ಬಂದದ್ದಲ್ಲ. ಇನ್ನೂ ಕೂಡ ಬಗೆಹರಿಯದಂತಹ ಒಂದು ಸಮಸ್ಯೆ ಇದೆ. ಒಂದು ಭಾಗದಿಂದ ಕಪ್ಪ ಕೊಡಬೇಕು ಅಂತ ಹೇಳುವವರು ಇದ್ದಾರೆ, ಕಪ್ಪ ಕೊಡಬಾರದಂತ ಹೇಳುವವರು ಇದ್ದಾರೆ. ಯಾರನ್ನು ನಾವು ಅನುಮೋದಿಸೋಣ ಅಂತ ನಾನು ಆಲೋಚನೆ ಮಾಡಿದ್ರೆ ನಿನ್ನೆ ರಾತ್ರಿ ಇಡೀ ನಾನು ನಿದ್ರೆ ಮಾಡಲಿಲ್ಲ. ಏನು ತೀರ್ಮಾನ ಕೊಡಬೇಕು ಅಂತ ಹೇಳಿ ನಿನ್ನೆ ಸಭೆಯಲ್ಲಿ ನೀನು ಮಾತಾಡುವುದಕ್ಕೂ ಬರಲಿಲ್ಲ. ಅವ ನಿನ್ನ ಒಟ್ಟಿಗೆ ಇದ್ದಾನಲ್ಲ, ಅವ ಏನೋ ಒಂದು ಒಡಕದಲ್ಲಿ ಎಬ್ಬಿಸಿದ. ಎಲ್ಲಿವರೆಗೆ ಹುಟ್ಟುತ್ತದೆ ಅಂತ ನನಗಿತ್ತು. ನಾನು ಗ್ರಹಿಸಿದ್ದು ಸರಿಯಾಯಿತು. ಯಾವಾಗ ಅಬ್ಬಕ್ಕ ಈ ಮನೆಗೆ ಸೊಸೆಯಾಗಿ ಬಂದರೋ, ನನ್ನ ಮಹಾರಾಣಿಯಾಗಿ ಬಂದರೋ, ಅವತ್ತಿನಿಂದಲೂ ನಾನು ಗಮನಿಸ್ತಾ ಇದ್ದೇನೆ.
ನಿನ್ನ ಅವಿಧೇಯತನ, ಅವಳನ್ನು ಬೇರೆಯವಳು ಎನ್ನುವ ಹಾಗೆ ನೀನು ನೋಡಿಕೊಳ್ತಾ ಇರುವಂಥದ್ದು. ಇದು ಕೇವಲ ಈ ವಿಷಯ ಅಂತಲ್ಲ, ಏನೋ ಒಂದು ದುರುದ್ದೇಶ ನಿನ್ನ ಮನಸ್ಸಿನಲ್ಲಿ ಉಂಟು ಅಂತಾಗಿದೆ. ಹೇಗಾದರೂ ಮಾಡಿ ಅಬ್ಬಕ್ಕರನ್ನು ಸಾಗ ಹಾಕಿಸಬೇಕು ಅಂತ ಹೇಳಿ. ಆದರೆ ಅವಳನ್ನು ಕೈ ಹಿಡಿದಂತಹ ಗಂಡ ನಾನಿದ್ದೇನೆ, ತೀರ್ಮಾನ ಏನು ಅಂತ ನಾನು ಮಾಡಿದ್ದೇನೆ. ನಾನು ಕೇಳುವ ಪ್ರಶ್ನೆ ಉತ್ತರ ಕೊಡಬೇಕು. ಏನು? ಅಳಿಯ ನಾನು. ಹೌದು. ಇಲ್ಲಿನ ಉತ್ತರಾಧಿಕಾರಿ ನಾನು. ನನ್ನ ಮಾತಿಗೆ ಮಾನ್ಯತೆ ಇಲ್ವೋ? ನನ್ನ ಮಾತಿಗೆ ಮಾನ್ಯತೆ ಇಲ್ವೋ? ಮಾನ್ಯತೆ ಉಂಟು, ಹಾಗಂತ ಅದನ್ನು ಹೇಳುವ ಕ್ರಮದಲ್ಲಿ ಹೇಳಬೇಕು ಅಂತ. ಈಗ ಗುಂಡುಗಳಿನ ಹಾಗೆ ನಾನು ಕೂತಿದ್ದೇನಲ್ಲ, ನೀನು ಹೋಗಿ ಅವಳಲ್ಲಿ ಅಂತ ಮಾತಾಡೋದು. ಮತ್ತೆ ಅವ್ರು ಯಾಕೆ ಅಂತ ಮಾತಾಡ್ಬೇಕು ನನ್ನಲ್ಲಿ? ಅವರು ಮಾತಾಡ್ಲಿ, ತೀರ್ಮಾನ ಕೊಡೋದಕ್ಕೆ ಅರಸರಿದ್ದಾರೆ ಅಂತ ಹೇಳಿ ನೇರವಾಗಿ ನನ್ನಲ್ಲಿಗೆ ಬರಬೇಕು. ಹೆಂಡತಿ ಮಾತಾಡ್ಲಿ, ನನ್ನಲ್ಲಿ ಪುರುಷತ್ವ ಇಲ್ಲ, ನಾನು ಗಂಡು ಅಲ್ಲ. ಈಗ ಹೆಂಡತಿ ಮಾತಾಡಿದ್ದು ಯಾವುದು ಅನ್ಯಾಯದ ಮಾತದು? ನನ್ನನ್ನು ಕಡೆಗಣಿಸಿದ್ದೇ ತಪ್ಪು. ಕಡೆಗಣಿಸುವುದಕ್ಕೆ ಕಾರಣ ಏನು? ಏನು ಕಾರಣ? ನೀನು ಅವಳಿಗೆ ಕೊಡಬೇಕಾದಂತ ಗೌರವವನ್ನು ಕೊಟ್ಟಿದ್ಯಾ? ಅದು ಕೇಳಬೇಕಾದ್ರೆ ನೀನು ಗೌರವ ಕೊಡಲಿಯಾ? ಯಾಕೆ ಗೌರವ ಹೇಳಿ ಮಾಡುವಂತದ್ದಲ್ಲ. ಮತ್ತೆ ಹೀಗೆ ಹೇಳ್ಬೋದಾ? ಬರುವಾಗಲೇ ನೀನು ಯಾವುದೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಪೂರ್ವಗ್ರಹದಿಂದ ಮಾತಾಡಿ ಅದಕ್ಕೆ ಸರಿಯಾದಂಥ ಉತ್ತರವನ್ನು ಅವರು ಕೊಟ್ಟಿದ್ದಾಳೆ. ಕೈ ಹಿಡಿದ ಗಂಡ ನಾನಿರುತ್ತ ನನ್ನ ಎದುರಿನಲ್ಲಿ ನನ್ನ ಹೆಂಡತಿಯನ್ನು ಕೇಳಿದೆ ನೀನು ಮಾತಾಡಬೇಕು ಅಂತ ಆದ್ರೆ ನಾನು ಸುಮ್ಮನೆ ಇರಬೇಕು. ನಾನು ಒಂದು ಮಾತು ಹೇಳ್ತೇನೆ. ಏನು? ವಿರೋಧವಾಗಿ ಮಾತಾಡಿದ ನನ್ನ ಧ್ವನಿಯನ್ನು ಅಡಗಿಸೋದಕ್ಕೆ ಒಂದು ವ್ಯವಸ್ಥೆ ಆಗ್ತಾ ಉಂಟು ಇಲ್ಲಿ. ನಿಮ್ಮ ನಿರಂಕುಶ ಪ್ರಭುತ್ವಕ್ಕೆ ಧಿಕ್ಕಾರ. ನಾನು ಸಭೆಯಲ್ಲಿ ಇರುವುದಿಲ್ಲ. ಪತಿಯ ಪಾದಕ್ಕೆ ರಾಣಿ ನಮಿಸುತ್ತ ಪತಿಯ ಪಾದಕ್ಕೆ ರಾಣಿ ನಮಿಸುತ್ತ ಮನಸ್ಸಿನಿಂಗಿತವಾರು ಇದನಾಗ ಮನಸ್ಸಿನ ಇಂಗಿತವ ಅರುಹಿದನಾಗ ಹಿತದಿಯನ್ನನು ನೀವು ಕಳುಹಿ ಹಿತದಿ ನೀವು ಎನ್ನನು ಕಳುಹಿ ಉಳ್ಳಾಳಗೆ ನಾ ಹೋಗಿ ಬ್ಲೇಜರ ಬಂಧನಗೆ ನಾ ಹೋಗಿ ಬ್ಲೇಜರ ಬಂಧನಗೆ ತಂತ್ರ ಕೈಗೊಂಬೆ ನಮಿಸುತ್ತ ಪತಿಯ ಪಾದಕ್ಕೆ ರಾಣಿ ನಡೆದಂತಹ ವಿದ್ಯಮಾನಗಳನ್ನು ನೀವು ಗಮನಿಸಿದ್ದೀರಿ ತಾನೆ? ಹೌದು. ಎಂತಹ ದುಷ್ಟನಾದ ಹೇಳುವುದಕ್ಕೆ ಸಂಬಂಧದಲ್ಲಿ ಅಡಿಯ. ಆದರೆ ಇವನ ಮಾತುಗಳನ್ನು ಕೇಳಿದಾಗ, ಇವನ ಧೋರಣೆಯನ್ನು ಕೇಳಿದಾಗ ಅವರು ಶತ್ರುಗಳಲ್ಲ, ನಮ್ಮಲ್ಲಿಯೇ ಶತ್ರುಗಳಿದ್ದಾರೆ. ಏನು ಮಾಡೋಣ ಹೇಳು, ಅವನು ಬೆಳೆದು ಬಂದಂತೆ ಹಾಗೆ. ದೇಹದಲ್ಲಿ ಆದಂತಹ ಗಾಯಕ್ಕೆ ನಾವು ಮದ್ದನ್ನು ಮಾಡುತ್ತಿದ್ರೆ ಒಳಗಿನೊಳಗೆ ಕೊಳೆಯುತ್ತ ದೇಹದ ಭಾಗವನ್ನೇ ಕತ್ತರಿಸುವಂತಹ ಸ್ಥಿತಿ ಬಂದಿದೆ ಇಂತಹ ಮೂರ್ಖರಿಂದ. ಹಾಗಾದ್ರೆ ಅವ ಆಡಿದಂತಹ ಮಾತುಗಳನ್ನು ಕೇಳಿದಾಗ ನಮ್ಮ ನೆಲದಲ್ಲಿ ನಮ್ಮ ಮಣ್ಣಿನಲ್ಲಿ ನಿಂತು ದುರುದ್ದೇಶಪೂರ್ವಕವಾಗಿ ವೈರಿಗಳನ್ನು ಹಾಡಿ ಹೊಗಳುತ್ತಾರೆ, ಅವರ ಬಗ್ಗೆ ಜಯಘೋಷವನ್ನು ನಮ್ಮ ನಾಡಿನಲ್ಲಿ ಹೇಳುತ್ತಾರೆ ಅಂತಿದ್ರೆ ಇಂತಹವರನ್ನು ಜೀವಂತ ಬಿಡಬಹುದು. ಬೇರೆಯವರು ಹೇಳ್ತಾ ಇದ್ರೆ ಅವರನ್ನು ತಡೆಯಬಹುದಿತ್ತು. ನಮ್ಮವರೇ ಹೀಗೆ ಆಳ್ತಾ ಇದ್ದಾರಲ್ಲ, ಉಗುಳಕ್ಕಲ್ಲ ನುಂಗುವುದಕ್ಕಲ್ಲ, ಅದನ್ನ ಪರಿಸ್ಥಿತಿ. ಇವರನ್ನು ವಿಚಾರಣೆ ಇಲ್ಲದೆ ಕೊಲ್ಲಬೇಕು, ಇವರನ್ನೆಲ್ಲ ಬದುಕಲಿಕ್ಕೆ ಬಿಡಬಾರದು. ಏನೇ ಆಗಲಿ ಸೂಕ್ಷ್ಮವಾಗಿ ಒಂದು ಮಾತನ್ನು ಆತ ಹೇಳಿದ, ಉಳ್ಳಾಡಕ್ಕೆ ಹೋಗು ನೀನು ಅಧಿಕಾರ ಸ್ಥಾಪನೆಗೆ ಅಂತ. ಅವ ಹೇಳ್ತಾನೆ ಬಿಡು, ಒಳ್ಳೇದಾಯ್ತು. ಎಂತದು? ಯಾಕೆ ಗೊತ್ತೇ? ಯಾಕೆ? ಕೇವಲ ಮಂಗಳೂರು ಒಂದೇ ಸೀಮೆ ನಮ್ಮದಲ್ವಲ್ಲ, ನಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಅಲ್ಲ, ನನ್ನದೇ ಅಧಿಕಾರ ಸಂಬಂಧಪಟ್ಟಂತಹ ಉಳ್ಳಾಡವು ಇದೆಯಲ್ಲ, ಉಳ್ಳಾಲ ಮೂಡಬಿದ್ರೆ ಸೀಮೆಗೆ ಸೇರಿದರು. ಹೌದು ತಾನೆ? ಚೌಟ ಸೀಮೆ. ಹಾಗಾದ್ರೆ ನಾವಿಬ್ಬರು ಇಲ್ಲೇ ಇದ್ದುಕೊಂಡು ದುಷ್ಟ ಪರಂಪರೆಯನ್ನು ದುಷ್ಟ ಶಕ್ತಿಯನ್ನು ಯಾವ ರೀತಿಯಾಗಿ ಎದುರಿಸುವುದು, ಯಾವ ರೀತಿಯಾಗಿ ಬಗ್ಗುಬಡಿಯುವುದು ಎಂಬುದನ್ನು ಆಲೋಚಿಸುವುದಕ್ಕಿಂತ ನೀವಿಲ್ಲಿದ್ದು ಇದ್ದುಕೊಂಡು ಅವರಿಗೆ ಸರಿಯಾದಂತಹ ಮದ್ದನ್ನು ಅರಿಯುವುದಕ್ಕೆ ಆ ರೀತಿಯ ವ್ಯವಸ್ಥೆಯನ್ನು ಶುರು ಮಾಡುತ್ತಿದ್ರೆ ಉಳ್ಳಾಳಕ್ಕೆ ನಾನು ಹೋಗುತ್ತೇನೆ. ಹೋದವಳು ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ. ಈ ದುಷ್ಟರಿಗೆ, ಈ ದುರ್ಮತಿಗಳಿಗೆ ಇವರಿಗೆ ಸರಿಯಾದಂತಹ ಶಿಕ್ಷೆಯನ್ನು ಮಾಡುವುದಕ್ಕೆ ನಾನು ಅಲ್ಲಿ ಪ್ರಯತ್ನವನ್ನು ಮಾಡ್ತೇನೆ.
ಹಾಗಾಗಿ ಅವ ನೆನಪಿಸಿದ್ದು ಬಹಳ ಒಳ್ಳೆಯದಾಯಿತು. ನಾನು ನನ್ನ ಮಕ್ಕಳ ಜೊತೆಯಲ್ಲಿ ಆ ಉಳ್ಳಾಳಕ್ಕೆ ಹೋಗುವುದಕ್ಕೆ ಸಿದ್ಧಳಾಗಿ ನಿಂತಿದ್ದೇನೆ. ತುಂಬ ಹೃದಯದಿಂದ ನನ್ನನ್ನು ಕಳುಹಿಸಿಕೊಡುವಂತಹ ಪ್ರಯತ್ನ ಮಾಡಿದ್ದೇನೆ. ಮಹಾರಾಣಿ, ಇದು ನಿನ್ನ ತೀರ್ಮಾನವ? ಅವ ಏನೋ ಹೇಳಿದ ಬಾಯಿಗೆ ಬಂದದ್ದು, ನೀನು ಅದರ ಹಾಗೆ ಆಚರಿಸುವುದು? ನೀನು ಯೋಚನೆ ಮಾಡಿದೆಯೋ? ಅವ ಹೇಳ್ತಾನೆ, ನೀನು ಉಳ್ಳಾಳಕ್ಕೆ ಹೋದರೆ ಇಲ್ಲಿ ನಾನೊಬ್ಬನೇ ಇರ್ತೇನೆ. ಅವನ ಸ್ವಭಾವ ಏನು ಅಂತ ಗೊತ್ತಿದೆ. ಯಾವ ಹೊತ್ತಿಗೆ ಯಾವ ರೀತಿಯ ಕಾರಸ್ಥಾನವನ್ನು ಮಾಡ್ತಾನೆ ಅಂತ ಗೊತ್ತಿಲ್ಲ. ಅಂಥವನ ಎಡೆಯಲ್ಲಿ ನನ್ನೊಬ್ಬನನ್ನು ಬಿಟ್ಟು ನೀನು ಉಳ್ಳಾಲಕ್ಕೆ ಹೋಗ್ತೀಯ ಅಂತ ಹೇಳ್ತೀನಿ. ಉಳ್ಳಾಲಕ್ಕೆ ಹೋಗಿ ಬರ್ತೇನೆ ಅಂತ ಹೇಳಿದ್ರೆ ದೊಡ್ಡ ವಿಷಯ ಅಲ್ಲ. ಅಲ್ಲಿ ಹೋಗಿ ಬೇಕಾದಂತಹ ಸಂಚನ್ನು ಹೂಡುತ್ತೇನೆ ಅಂತ ನೀನು ಹೇಳಿದ್ದೆ. ಅಬ್ಬಕ್ಕ, ಕ್ಷಣಕಾಲದ ಆವೇಶಕ್ಕೆ ಒಳಗಾಗಿ ಯಾವುದೇ ಒಂದು ತೀರ್ಮಾನಕ್ಕೆ ನಾವು ಬರಬಾರದು. ಈಗ ಅವ ಹೇಳಲಿ ಕೊಡಬೇಕು ಅಂತೇಳಿ, ಈಗ ನಾವು ನಿರ್ಧಾರ ಮಾಡಿ ಆಗಿದೆಯೋ ಇಲ್ಲೋ, ಕೊಡುವುದಿಲ್ಲ, ಬಂದದ್ದನ್ನು ನಾವು ಎದುರಿಸೋಣ ಅಂತ ಹೇಳಿ. ಹಾಗಾಗಿ ನೀನು ಅವಸರ ಮಾಡಬೇಡ, ಅಂತದೆಲ್ಲ ಮಾತಾಡಬೇಡ. ಏನು ಸ್ವಾರ್ಥ ಜೀವನ ಲೇಸು ಪತಿ ದೇವ ನೀ ಜಗದಲ್ಲಿ ಸ್ವಾರ್ಥ ಜೀವನ ಲೇಸು ಪತಿ ದೇವ ಜಗದಲ್ಲಿ ಬದುಕು ಸ್ವಾರ್ಥ ಐಶ್ವರ್ಯದಿಂದ ಮೆರೆಯುವುದಕ್ಕೆ, ಅಧಿಕಾರದಿಂದ ಮೆರೆಯುವುದಕ್ಕೆ ನಾನು ಉಳ್ಳಾಳಕ್ಕೆ ಹೋಗುತ್ತೇನೆ ಅಲ್ಲ. ಸ್ವಾರ್ಥ ಬದುಕಿನ ಆಸೆಗಾಗಿ ನಾನು ಹೊರಟದ್ದಲ್ಲ. ಸ್ವಾರ್ಥ ಬದುಕಿನ ಆಸೆಯೂ ನನಗಿಲ್ಲ. ಹೆಣ್ಣಾದವಳು ಕಷ್ಟವಾಗಲಿ ಸುಖವಾಗಲಿ ಕೈ ಹಿಡಿದ ಗಂಡನ ನೆರಳಾಗಿರ್ಬೇಕಂತಲ್ವ ನಮ್ಮ ಆರ್ಯ ಸಂಸ್ಕಾರ ಹೇಳುವಂಥದ್ದು. ಖಂಡಿತ ಹೌದು. ಅಂಥದ್ರಲ್ಲಿ ನನ್ನನ್ನು ಬಿಟ್ಟು ಹೋಗ್ತೇನೆ ಅಂತ ಹೇಳಿದ್ರೆ ಇದರಲ್ಲಿ ಸ್ವಾರ್ಥ ಅಲ್ಲ, ಸಾರ್ಥಕತೆ, ಸಾರ್ಥ ಬದುಕಾಗಬೇಕು ನನ್ನದು. ಅಂದ್ರೆ ಗಂಡನಿಗೆ ಹೆಂಡತಿಯಾಗಿ, ನಾಡಿನ ಒಬ್ಬ ಮಣ್ಣಿನ ಮಗಳಾಗಿ ಈ ಜನತೆಗೆ ನಾನು ಯಾವುದನ್ನು ಬೋಧಿಸಬಹುದು, ಯಾವುದನ್ನು ಆದರ್ಶವಾಗಿ ಉಳಿಸಬಹುದು ಅಂತಹ ಆಲೋಚನೆಯಿಂದ ನಾನು ಅಲ್ಲಿಗೆ ಹೊರಟು ನಿಂತಿದ್ದೇನೆ ಹೊರತು ಕೇವಲ ಸ್ವಾರ್ಥ ಬದುಕಿಗಾಗಿ ಹೊರಟು ನಿಂತದ್ದಲ್ಲ. ಅದು ನಾನು ಇಲ್ಲಿಂದ ಉಳ್ಳಾಳಕ್ಕೆ ಹೋದರು ಕೇವಲ ಭೌತಿಕವಾದಂತಹ ನನ್ನ ದೇಹ ಹೋಗುತ್ತದೆ ಹೊರತು ಪ್ರಾಮಾಣಿಕವಾದಂತಹ ನನ್ನ ಮನಸ್ಸು ನಿಮ್ಮ ಜೊತೆಯಲ್ಲಿಯೇ ಇರುತ್ತದೆ. ಅನುದಿನವೂ ಅನುಕ್ಷಣವೂ ನಿಮ್ಮ ಹೆಂಡತಿಯಾಗಿ ನಾನು ಇಲ್ಲೇ ಇದ್ದೇನೆ ಅಂತಕ್ಕಂಥ. ಹಾಗಾಗಿ ಯಾವುದೇ ವಿಶೇಷವಾಗಿ ಯಾವುದೇ ಕಷ್ಟ ಕಾರ್ಪಣ್ಯಗಳು ನಿಮ್ಮ ಪಾಲಿಗೆ ಒದಗಿ ಬರಲಿ, ಹೋದವರು ಆಚೆಗೆ ಹೋಗ್ತೀನಿ ಎಂದು ಭಾವಿಸಿಕೊಳ್ಳಬೇಕು. ವಿಷಯವನ್ನು ಹೇಳಿ ಕಳಿಸಿದ್ರಿಂತಾದ್ರು ಉಳ್ಳಾಳ ಏನು ಅಷ್ಟು ದೂರ ಉಂಟು ಅಂತ ಭಾವಿಸಿದ್ದೀರ. ಮತ್ತೆ ಆದಷ್ಟು ಬೇಗ ಮಂಗಳೂರಿಗೆ ಬರ್ತೇನೆ, ನಿಮ್ಮಲ್ಲಿ ಮಾತಾಡುತ್ತೇನೆ, ಕಷ್ಟ ಸುಖವನ್ನು ನಾವು ಹಂಚಿಕೊಳ್ಳೋಣ, ಹೋಗೋದಕ್ಕೆ ಅವಕಾಶ. ಮಹಾರಾಣಿ, ಕುತಂತ್ರಿಗಳ ಮಧ್ಯದಲ್ಲಿ ನಾವು ಇಚ್ಛಿಸಿದ ಹಾಗೆ ವ್ಯವಹರಿಸುವುದಕ್ಕೆ ಸಾಧ್ಯ ಆಗುವುದಿಲ್ಲ ಎನ್ನುವಂತಹ ನಿರ್ಧಾರಕ್ಕೆ ಬಂದು ಸ್ವತಂತ್ರವಾಗಿ ವ್ಯವಹರಿಸುವುದಕ್ಕೆ ನಿನ್ನದೇ ಆದಂತಹ ಉಳ್ಳಾಳ ಉಂಟು. ಈ ತೀರ್ಮಾನಕ್ಕೆ ಒಬ್ಬ ಮಹಾರಾಣಿಯಾಗಿ ನೀನು ಬಂದಿರುವಂಥದ್ದು. ಆದರೆ ಯೋಚನೆ ಮಾಡು, ಗೃಹಸ್ಥರಾಗಿ ಸಂಸಾರ ಜೀವನದಲ್ಲಿ ಒಂದಾದಂತಹ ನಮಗೆ ಆ ಗೃಹಸ್ಥ ಧರ್ಮದ ಫಲಸ್ವರೂಪವಾಗಿ ಇಬ್ಬರು ಮಕ್ಕಳಾಗಿದ್ದಾರೆ. ಎರಡು ಕಣ್ಣಿನ ಹಾಗೆ ಚಂದ್ರಶೇಖರ ತಿರುಮಲ ಅಲ್ವೋ? ಚಂದ್ರಶೇಖರ ಬಂಗರಾಯ ಆಗಲಿ, ತಿರುಮಲ ಆಗಲಿ, ಇನ್ನು ಕೂಡ ಎಳೆಯ ಮಕ್ಕಳು. ತಂದೆ ತಾಯಿಗಳ ಜೊತೆಯಲ್ಲಿ ಆಟ ಪಾಠದಲ್ಲಿ ನಲಿದಾಡಿದ್ರೆ ಮಾತ್ರ ಮುಂದಿನ ಬದುಕು ಅವರದ್ದು ಒಳ್ಳೆಯದಾಗೋದಕ್ಕೆ ಸಾಧ್ಯ. ಈಗ ನೀನು ಹೋಗುವಾಗ ಒಬ್ಬಳೇ ಹೋಗ್ತೀಯ, ನಿನ್ನ ಜೊತೆಯಲ್ಲಿ ಅವರನ್ನು ಕರ್ಕೊಂಡು ಹೋಗುದಿಲ್ಲ. ಮಕ್ಕಳನ್ನು ಬಿಟ್ಟಿರುವುದಕ್ಕೆ ನನಗೂ ಸಾಧ್ಯ ಇಲ್ಲ. ಮತ್ತೆ ಮಕ್ಕಳು ತಾಯಿಯ ಬಳಿಯಲ್ಲಿ ಬೆಳೆಯಬೇಕು ಹೊರತು ತಂದೆಯ ಬಳಿಯಲ್ಲಿ ಇರುವುದು ಸೂಕ್ತ ಅಲ್ಲ. ಅವರನ್ನು ನಾನು ಕರ್ಕೊಂಡೇ ಹೋಗುತ್ತೇನೆ. ಈಗ ಅವರನ್ನು ಕರ್ಕೊಂಡು ಹೋದ್ರೆ ನಾನು ಏಕಾಂಗಿ ಆಗುದಿಲ್ಲ, ಒಬ್ಬನೇ ಆಗುದಿಲ್ವಾ? ನನಗೆ ಮಕ್ಕಳನ್ನು ನೋಡ್ಬೇಕು ಅಂತ ಇರುವುದಿಲ್ಲ. ಅರಸನಾದವರಿಗೆ ಪ್ರಜೆಗಳೇ ಮಕ್ಕಳು ತಾನೆ. ಕಷ್ಟ ಸುಖಗಳನ್ನು ತಿಳಿದುಕೊಳ್ಳುತ್ತಾ ಅವರನ್ನು ಮಕ್ಕಳ ಹಾಗೆ ನೋಡಿಕೊಳ್ಳುತ್ತಾ ಇಲ್ಲಿ ಹಾಗಿದ್ರೆ ಮದುವೆ ಆಗುದೇ ಬೇಡ. ನಾನು ಒಬ್ಬಳೇ ಹೋಗುದು, ಮಕ್ಕಳನ್ನು ಕರ್ಕೊಂಡು ಹೋಗುದು ಮಾತ್ರ ಅಲ್ಲ, ಅಲ್ಲಿಂದ ಇಲ್ಲಿಯವರೆಗೆ ನನ್ನನ್ನು ಅನುಸರಿಸಿಕೊಂಡು ಬಂದವಳು ನಮ್ಮ ಸಖಿ ಇದ್ದಾಳೆ, ಭಾಗ್ಯವತಿ, ಅವಳಿದ್ದಾಳೆ. ಅವರನ್ನು ನಾನು ಜೊತೆಯಲ್ಲೇ ಕರೆದುಕೊಂಡು ಹೋಗುವಳಿದ್ದೇನೆ. ಮತ್ತೆ ಮಂತ್ರಿ ಸ್ಥಾನದಲ್ಲಿ ಅಂದಿನಿಂದ ಇಂದಿನವರೆಗೂ ಸೂಕ್ತವಾದಂತಹ ಸಲಹೆ ಸೂಚನೆಯನ್ನು ಕೊಡುತ್ತಾ ನನ್ನನ್ನು ತಿದ್ದಿ ತೀರಿ ಬೆಳೆಸಿದವರು ನಮ್ಮ ಮಂತ್ರಿಗಳು ನಾರಾಯಣಪ್ಪನವರು.
ಅವರನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುವಂತಹ ಮನಸ್ಸು. ಮಂಗಳೂರಿನ ಅರಮನೆಯನ್ನು ಸ್ಮಶಾನ ಮಾಡಿ ಹೋಗುದು ನೀನು? ಖಂಡಿತ ತಾವು ಹಾಕಿ ಎನಿಸಬಾರದು. ಮತ್ತೆ ಇಲ್ಲ, ನಾನು ಹೋಗುವಂತಹ ಉದ್ದೇಶ ಇಲ್ಲಿ ಶೂನ್ಯ ಆಗಬೇಕು, ಅಲ್ಲಿ ಭರ್ತಿ ಆಗಬೇಕು ಅಂತಲ್ಲ. ಇಲ್ಲಿ ನೀವಿಟ್ಟುಕೊಂಡು ಬೇಕಾದಂತಹ ಯಾವುದು ಸಾಧನೆ ಉಂಟು ಅದನ್ನೆಲ್ಲ ನೀವಿಲ್ಲಿ ಮಾಡಿಕೊಳ್ಳಿ. ದುಷ್ಟರಿಗೆ ಸರಿಯಾದಂತಹ ವ್ಯವಸ್ಥೆಯನ್ನು ಮಾಡುವುದಕ್ಕೆ ನಿಮ್ಮ ಹೆಂಡತಿಯಾಗಿ ಅಲ್ಲಿ ನಾನು ಇರ್ತೇನೆ. ಎರಡೂ ಕಡೆಯಲ್ಲಿ ಇದ್ದಲ್ವ ಪಕ್ಕನೆ ಯಾರಿಗೂ ನಮ್ಮನ್ನು ವಿರೋಧಿಸುವುದಕ್ಕಾಗುವುದಿಲ್ಲ. ನೀನು ಹಠ ಮಾಡುತ್ತಾ ಇರು. ನಿನ್ನ ಸ್ವಭಾವ ಏನು ಅಂತ ನನಗೆ ಆರಂಭದಿಂದ ಗೊತ್ತಿದೆ. ಒಂದು ಆಗಬೇಕು ಅಂತ ನೀನು ಹೊರಟ್ರೆ ಮತ್ತೆ ಏನು ಹೇಳಿದ್ರು ಅದಕ್ಕೆ ನೀನು ವಿರೋಧವನ್ನು ವ್ಯಕ್ತಪಡಿಸುವವಳೇ ಅಲ್ಲ. ನನಗೂ ಅನಿಸ್ತದೆ, ಈ ಅರಮನೆಯಲ್ಲೇ ನೀನು ಇದ್ದರೆ ಈ ಕಾಮರಾಯನ ಕುಟಿಲತನವನ್ನು ಎದುರಿಸಿಕೊಂಡೇ ಇರಬೇಕು. ಇವತ್ತು ನನ್ನ ಎದುರಿನಲ್ಲಿ ಮಾತಾಡಿದ, ನಾಳೆ ಅವ ಏನೇನು ಮಾಡ್ತಾನೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಸಂಸಾರದಲ್ಲಿ ಇಂತಹ ಬಿಕ್ಕಟ್ಟು ಬಂದಾಗ ಬಹುಶಃ ದೂರ ದೂರ ಇದ್ರೆ ಸ್ವಲ್ಪ ನನಗಲ್ಲದಿದ್ರು ನಿನಗಾದರೂ ಕಿರಿಕಿರಿ ತಪ್ಪಿತು. ನಿನ್ನ ಕುರಿತಾದಂತಹ ಆಸ್ಥೆಯಿಂದ ಮನಸ್ಸಿಲ್ಲದ ಮನಸ್ಸಿನಿಂದ ನಾನು ಒಪ್ಪಬೇಕು ಅಂತ ಅನಿಸಿದ್ದೇನೆ. ಆದರೆ ಒಂದು ಕರುಳ ಕುಡಿಗಳಾದಂತಹ ಇಬ್ಬರು ಮಕ್ಕಳನ್ನ ಬಿಟ್ಟು ನಿನ್ನನ್ನು ಬಿಟ್ಟು ಸ್ಮಶಾನ ಸದೃಶವಾದಂತಹ ಈ ಅರಮನೆಯಲ್ಲಿ ನಾನೊಬ್ಬನೇ ಇರಬೇಕಲ್ಲ. ಹೀಗೆ ಯೋಚನೆ ಮಾಡಿದಾಗ ಬೇಸರವೂ ಆಗುತ್ತದೆ. ಅಂದರೆ ಸಂಸಾರ ಅಂದರೆ ಹಾಗೆ ದುಃಖ ಸುಖ ಅದು ನಾವು ಕೇಳಿ ಬರುವಂಥದ್ದಲ್ಲ. ಯಾವುದೋ ಮುಂದಾಗುವಂತಹ ಒಳ್ಳೆಯದಕ್ಕೆ ಬೇಕಾಗಿ ಪರಕೀಯರಾದಂತಹ ಪೋರ್ಚುಗೀಸರು ಬಂದು ತುಳುನಾಡಿನ ಮುಖಾಂತರವಾಗಿ ಇಡೀ ಭರತ ವರ್ಷವನ್ನೇ ಅಂಕಿತಕ್ಕೆ ತಗೊಳ್ಳುವಂತಹ ಒಂದು ಸಂದರ್ಭ ಬರಬಾರದು ಎನ್ನುವ ಕಾರಣದಿಂದ ಇಲ್ಲಾದರೇನು ಅಲ್ಲಾದರೇನು ಅವರನ್ನು ವಿರೋಧಿಸಲಿಕ್ಕೆ ನೀನು ಮನಸ್ಸು ಮಾಡುತ್ತೀಯ ಅಂತ ಆದರೆ ಆ ಒಂದು ಕಾರಣಕ್ಕೆ ಬೇಕಾಗಿ ರಾಷ್ಟ್ರಭಕ್ತಿಯ ದ್ಯೋತಕವಾಗಿ ಹೊರಟಂತಹ ನಿನಗೆ ಆತಂಕ ಬರುವುದಕ್ಕೆ ಸಾಧ್ಯ ಇಲ್ಲ ಎನ್ನುವ ಕಾರಣಕ್ಕೆ ಬೇಕಾಗಿ ಮನಸ್ಸಿಲ್ಲಿನ ಮನಸ್ಸಿನಿಂದ ನಾನು ಒಪ್ಪಬೇಕಾಗ್ತದೆ. ಆದರೆ ಹಬ್ಬಕ್ಕ ಮಕ್ಕಳನ್ನು ಕರ್ಕೊಂಡು ಹೋಗಿ ನೋಡಬೇಕು ಅಂತ ನನಗೆ ಮನಸ್ಸಾದಾಗ ಭಾಗೀರಥಿಯ ಜೊತೆಯಲ್ಲಿ ಕಳಿಸಿಕೊಡ್ತೀಯಲ್ಲ, ನಾರಾಯಣಪ್ಪನವರು ನಿಮ್ಮ ಜೊತೆಯಲ್ಲಿ ಬರ್ತಾರೆ. ಎಲ್ಲವರು ಸಿದ್ಧವಾಗಿ ನಿಂತಿದ್ದೀರಿ. ಮಹಾಮಂತ್ರಿಗಳೇ, ಇಲ್ಲಿ ಇರುವಾಗ ಅನ್ಯೋನ್ಯವಾಗಿದ್ದಂತಹ ದಾಂಪತ್ಯ ಜೀವನ ನಮ್ಮದು. ಆದರೆ ರಾಜಕೀಯದಲ್ಲಿ ಯಾವತ್ತೂ ಕೂಡ ಮಂತ್ರಿಯ ಪ್ರಧಾನ ಹೋಗಲ್ಲ. ನನಗೆ ಭರವಸೆ ಇದೆ ನಿಮ್ಮ ಮೇಲೆ. ಅಪ್ಪಕ್ಕ ಸ್ವಲ್ಪ ದುಡುಕು ಸ್ವಭಾವದವರು. ಹಾಗಾಗಿ ಉಳ್ಳಾಲಕ್ಕೆ ಹೋದಾಗ ಅವಳಿಗೆ ಆಸರೆಯಾಗಿ ನೀವು ಮತ್ತು ನಿಮ್ಮ ತಂಡದವರು ಇದ್ದು ಅವಳ ಸ್ವಾಭಿಮಾನವನ್ನು ರಕ್ಷಿಸ್ತೀರಲ್ಲ, ಆ ಭರವಸೆ ನನಗೆ. ಮಹಾಪ್ರಭು, ನಿಮ್ಮ ಮಾತನ್ನು ಚಾಚು ತಪ್ಪದೆ ನೆರವೇರಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡುತ್ತೇವೆ. ಜೊತೆಗೆ ಉಳ್ಳಾಲವೆಂದರೆ ಮಂಗಳೂರಿಗೆ ಮತ್ತೊಂದು ಗಟ್ಟಿಯಾದಂತಹ ಭದ್ರವಾದಂತಹ ಸ್ಥಾನವಾಗಿ ಆ ಉಳ್ಳಾಲವನ್ನು ಪೂರಕವಾಗಿ ಮಾರ್ಪಡಿಸುವಂತಹ ಹೊಣೆಗಾರಿಕೆಯನ್ನು ಮಹಾರಾಣಿಯವರ ಜೊತೆಗಿದ್ದುಕೊಂಡು ನಾವು ಮಾಡುತ್ತೇವೆ. ಉಳ್ಳಾಲದ ಕೀರ್ತಿಯನ್ನು ದೇಶ ವಿದೇಶಗಳಲ್ಲಿ ಪಸರಿಸುವಂತೆ ಮಾಡ್ತಿದ್ದಾರೆ. ರಾಣಿ ಹಬ್ಬಕ್ಕ ಅಂದ್ರೆ ಏನು ಎನ್ನುವುದು ಪ್ರಪಂಚಕ್ಕೆ ಗೊತ್ತಾಗಬೇಕು ಅಂತ ಇದ್ರೆ ಈ ಆವರಣವನ್ನು ಬಿಡಬೇಕು. ಉಳ್ಳಾಲದ ರಾಣಿ ಹಬ್ಬಕ್ಕ ವೀರರಾಣಿ ಆಗಬೇಕು. ಹೋಗಿ
ಕಠಿಣ ಕೊರೋನಾ ವಿಶಾಲವಾದಂತಹ ವಿಶ್ವದಲ್ಲಿ ಪೋರ್ಚುಗಲ್ ಎನ್ನುವಂಥದ್ದು ಧರ್ಮದ ಕೇಂದ್ರ ಪೋರ್ಚುಗಲ್ ಎನ್ನುವುದು. ಪೋರ್ಚುಗಲ್ ಹೌದು. ನನ್ನ ಹುಟ್ಟು ಹೌದು. ಕ್ರಿಸ್ಟಫರ್ ಕೊಲಂಬಸ್ ಅಮೆರಿಕದಲ್ಲಿ ಹೋಗಿ ನಿಂತ. ವಾಸ್ಕೋಡಿಗಾಮನು ಕಲ್ಲಿಕೋಟೆಗೆ ಬಂದ ನಿಂತ. ನಮ್ಮ ದೊರೆಯಾದಂತಹ ಡಿಸೋಜ ಗೋವಾದಲ್ಲಿ ನಿಂತರು. ಏಯ್ ಅಂತೋರಿ ನೋಡೋಣ ಮಂಗಳೂರಿಗೆ ಬಂದ. ಮಂಗಳೂರಿನವರು ಮಂಗಗಳಲ್ಲ, ಗೋವದವರ ಹಾಗೆ. ಹೇಳಿತು ಗೋವದವರು ಮಧ್ಯಾಹ್ನದವರೆಗೆ ಮಲಗುವರು, ಆಮೇಲೆ ಕುಡಿಯುವರು, ತಿರುಗಾ ಊಟ ಮಾಡಿ ಮಾಡುವರು. ಮಂಗಳೂರಿನವರು ಹಾಗೆ ಬಹಳ ಬುದ್ಧಿವಂತರು, ಜಾಣರು. ಅಲ್ಲದಿದ್ದರೆ ಏನು? ನಾವು ಏನು ಮಾಡಿದೆವು? ಈ ಉಳ್ಳಾಳದ ಸೀಮೆಗೆ ಬಂದು ಹಬ್ಬಕ್ಕರಿಗೆ ನಾವು ಪತ್ರ ಬರೆದಿದ್ದೇವೆ. ಇಲ್ಲಿಯ ಧರ್ಮವನ್ನು ಮರ್ಮವನ್ನು ಅರಿತಂತ ನಾವು ವ್ಯಾಪಾರವನ್ನು ಬದಿಗಿಟ್ಟು ಸಂಪತ್ತನ್ನೇ ಸಂಗ್ರಹಿಸಬೇಕು ಅಂತ ಲೆಕ್ಕಾಚಾರ ಮಾಡಿದವು. ಅದಕ್ಕಾಗಿ ಓರ್ವ ರಾಜರಿಗೆ ನಮ್ಮಲ್ಲಿದ್ದಂತಹ ಮದ್ದುಗುಂಡನ್ನು ಕೊಟ್ಟು ಅವರಲ್ಲೇ ಸಂಘರ್ಷ ಬರುವ ಹಾಗೆ ಮಾಡಿ ನಮ್ಮ ದಾರಿಗೆ ಸಿಕ್ಕಿದ ನಿಮ್ಮನ್ನೆಲ್ಲ ನಮ್ಮವರಾಗಿ ಮತಾಂತರ ಮಾಡಿ ಇಷ್ಟು ಸಂಖ್ಯೆಯನ್ನು ನಾವು ಬೆಳೆಸಿ ಉಳ್ಳಾಳದ ಸೀಮೆಯವರೆಗೆ ಬಂದು ನಿಂತಿದ್ದೇವೆ. ನಮಗೆ ಕಪ್ಪವನ್ನು ಕೊಡಬೇಕು ಅಂತ ಹೇಳಿ ಪತ್ರವನ್ನು ಬರೆದರೆ ತಿರಸ್ಕಾರದ ಉತ್ತರವಂತಲ್ಲ. ಇದನ್ನು ಕೇಳಿ ನೀನು ಸುಮ್ಮನೆ ನೋಡಿ ಮಿತ್ರ ಭಾವ ತೋರು ನಾಡಿಕೊಂಡು ಭಕ್ತವು ಮಿತ್ರ ಕೆಲಸ ಕಾರ್ಯ ಮಾಡಿದ್ದೇವೆ. ಆದರೆ ನಮ್ಮ ಆಸ್ಥಾನದಲ್ಲಿ ಸ್ವಲ್ಪ ವಿರೋಧಾಭಾಸ ಬಂತು. ವಿರೋಧ ಪಕ್ಷದವರಿಂದ ಅದು ಯಾರು? ನನ್ನ ಮಾವ ಲಕ್ಷ್ಮಮ್ಮ ಬಂಗಾರಸ ಅವರ ಮಡದಿಯಾದಂತಹ ಅಬ್ಬಕ್ಕಾದೇವಿ ವಿರೋಧ. ಪೋರ್ಚುಗೀಸರಿಗೆ ಕಪ್ಪ ಕೊಡಬಾರ್ದು, ಅವರನ್ನು ಗೌರವಿಸಬಾರ್ದು ಎನ್ನುವಂತಹ ಮಾತು ಬಂತು. ನನಗೆ ಸೆಟ್ಟು ಬಂತು. ನಿಮ್ಮ ಮೇಲೆ ಇರುವಷ್ಟು ಪ್ರೀತಿ ವಿಶ್ವಾಸ ಸತ್ಯ ಹೇಳ್ತೇನೆ ನನ್ನ ಮಾವನಲ್ಲಿ ಕೂಡ ಇಲ್ಲ.
ನಮ್ಮನ್ನು ನೋಡ್ಲೇ ಇಲ್ಲಲ್ಲ ನೀನು. ಇಲ್ಲ ನಿನ್ನ ನೋಡ್ಲೇ ಇಲ್ಲ ನನಗೆ. ಮತ್ತೆ ನಿನ್ನ ಪ್ರಯತ್ನವನ್ನು ಮಾತಾಡಿದ ಮಾತಾಡಿದ್ದಲ್ಲ, ನಮ್ಮನ್ನು ನೋಡ್ಲಿಲ್ಲ, ನಮ್ಮ ಪತ್ರವನ್ನು ನೋಡಿ ಇಷ್ಟೆಲ್ಲ ಆದದ್ದು. ಈಗ ವಿಷಯ ಅದಲ್ಲ. ಮತ್ತೆ ಈಗ ಇಲ್ಲಿ ನಮಗೆ ಒಂದು ರೀತಿಯ ಸೋಲಾದ ಹಾಗಾಯ್ತು. ನಾವು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ನನ್ನ ಮಾವನಿಗೆ ಲಕ್ಷ್ಮಪ್ಪ ಬಂಗಾರಸನಿಗೆ ಸರಿಯಾದ ಪಾಠ ಕಲಿಸಬೇಕಿದ್ದರೆ ಒಂದು ವ್ಯವಸ್ಥೆ ವ್ಯವಸ್ಥೆ ಆಗಬೇಕು ಅಂತ ಇದ್ರೂ ಕೂಡ ಇಲ್ಲಿ ಒಂದು ವ್ಯವಸ್ಥೆ ಅಂತ ಉಂಟು ನಮ್ಮಲ್ಲಿ. ನನ್ನಿಂದಲೇ ಆಗಬೇಕು ಅಂತ ಅಲ್ಲ, ಅದಕ್ಕೆ ಕೆಲಸ ಉಂಟಯ್ಯ. ಇಲ್ಲಿ ಬಾ, ಇಲ್ಲಿ ಬಾ. ನಮಸ್ಕಾರ ಉಂಟು ಮಾತಾಡು. ನನಗೆ ಹೆಚ್ಚು ಹೊತ್ತು ನಿಲ್ಲುವಷ್ಟು ಅವಕಾಶ ಇಲ್ಲ. ಅಗತ್ಯ ಎಷ್ಟು ಅಷ್ಟನ್ನು ಮಾತ್ರ ಮಾಡಿ ಹೋಗುದು. ಕಾಲ್ನಾಡಿ ಬೆಂಕಿ ಬಂದಿದ್ದ ಅನಾಹುತ ಅಂತ ಮಂದಿ ಅಲ್ಲಿ ಊರೆಲ್ಲ ಇವರ ಬಾಯಲ್ಲಿ ಒಂದೇ ಹಣದಿಂದ ಕೊರೋನಾ 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 ನೀವೇನಿಲ್ಲ ನಿಮಗೆ ಕರುಣ ಅಂತ ಬೇಕಾದಂತ ಪಾನೀಯಗಳನ್ನೆಲ್ಲ ಎಲ್ಲ ಹೊತ್ತು ವ್ಯವಸ್ಥೆ ಮಾಡಿದ್ದೆಲ್ಲ ಪಾನೀಯ ಎಲ್ಲ ಆಗಿದೆ. ಈಗ ವಿಷಯಕ್ಕೆ ಮತ್ತೆ ಬೈಲಂಗಡೆಯಲ್ಲಿ ನನಗೆ ಇನ್ನೊಬ್ರು ಮಾವ ಇದ್ದಾರೆ. ನನ್ನ ಲಕ್ಷ್ಮಪ್ಪವರ ಬಂಗಾರ ಸಿದ್ದವಲ್ಲ, ಅವರ ದೊಡ್ಡ ಮಗ, ಅವರ ಸಹಕಾರವನ್ನು ಪಡೆದು ಹೇಗಾದರೂ ಮಾಡಿ ಮಂಗಳೂರನ್ನು ಸ್ವಾಧೀನಪಡಿಸುವಂತ ಸಂಖ್ಯೆ ನನ್ನಲ್ಲಿದೆ. ನೀವು ಸಹಕಾರ ಕೊಟ್ಟರೆ ಮುಗಿಯಿತು. ಸಹಕಾರ ನಮ್ಮದು ಉಂಟು, ನಿಮ್ಮದು ಸರಿ. ರಾಜ್ಯಭಾರವನ್ನು ಮಾಡುತ್ತಾ ಇದ್ದೇನೆ. ಮಂಗಲಸಿನ ವಂಶಸ್ಥರಾದಂತಹ ನಾವುಗಳು ಕೇವಲ ಬಂಗವಾಡಿ ಮಾತ್ರ ಅಲ್ಲ, ಮಂಗಳೂರು, ಬಾಳೆಮಂಗಳೂರು ಎಂಬಂತಹ ಸ್ಥಳಗಳಲ್ಲಿಯೂ ಕೂಡ ನಮ್ಮ ದೇವಂಶಸ್ಥರು ರಾಜ್ಯಭಾರವನ್ನು ಮಾಡುತ್ತಾ ಇದ್ದಾರೆ. ಈ ವರ್ತಮಾನ ಕಾಲಕ್ಕೆ ನಮ್ಮ ಅರಸು ಮನೆತನಕ್ಕೆ ಬೇಕಾದಷ್ಟು ಕೀರ್ತಿಗಳು ಇವೆ. ಆದರೆ ನಮ್ಮನ್ನು ಯಾರು ಕಾಣುವುದಕ್ಕೆ ನೀನು ಬರುವಂತಹ ವಿಶೇಷತೆಯನ್ನು ಕಾಣುವಾಗಲೇ ಮನಸ್ಸಿನಲ್ಲಿ ಏನೋ ಒಂದು ಸಂದೇಹ ಮೂಡಿದೆ. ಯಾವಾಗಲೂ ಬರುವಂತಹ ರೀತಿಯಲ್ಲಿ ನಿಮ್ಮವರನ್ನೆಲ್ಲ ಕೂಡಿಕೊಂಡು
ಮುಖವನ್ನು ಈ ರೀತಿಯಾಗಿ ಸರಿಸಿ ಏನೋ ಒಂದು ಸುಖಕರವಾದಂತ ನೆಲೆಯಿಂದ ಬಂದ ಹಾಗಾಗುತ್ತೆ. ಏನು ಕಾರಣ? ಮಾವ ಎಲ್ಲ ಕೆಟ್ಟು ನಾನು ಮಂಗಳೂರಿನಲ್ಲಿ ನಿಮ್ಮ ಚಿಕ್ಕಮ್ಮನ ಮಗನ ಜೊತೆಯಲ್ಲಿದ್ದೇನೆ. ಇಲ್ಲಿ ಬೇಕಾದವರು ಅಲ್ಲಿ ನಾನು ಯುವರಾಜನಾಗಿ ಇದ್ದೇನೆ. ಇರಲಿ, ಭವಿಷ್ಯತ್ತಿನಲ್ಲಿನ ಅಧಿಕಾರಿ ಆಗುವವರು ಇವರಿಗೆ ಪಟ್ಟ ನಮ್ಮದೇ ವಂಶಸ್ಥರು. ಮಾವ ಏನು ಅಲ್ಲಿ ಆಗುತ್ತಿರುವಂತಹ ರಾಜಕೀಯ ವಿಪ್ಲವಗಳಿಗೆ ಹೇಗೆ ಉತ್ತರಿಸಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನಮ್ಮದೇ ಆದಂತಹ ರಾಜಕೀಯ ವ್ಯವಸ್ಥೆಯಲ್ಲಿ ಏನಾಯ್ತು? ನನ್ನ ಮಾವ ದಾರಿ ತಪ್ಪುತ್ತಾ ಇದ್ದಾರೆ. ಯಾರ ಮಾತನ್ನು ಕಿವಿ ಹಚ್ಕೊಳ್ಳೋದಿಲ್ಲ. ಇಲ್ಲ ಪ್ರಜಾ ವಿರೋಧಿತನವನ್ನು ಮಾಡ್ತಾ ಇದ್ದಾರೆ. ಮಾಡ್ಬೇಕಾದ್ರೆ ರಂಜಕರಾಗಿ ರಾಜ್ಯಭಾರವನ್ನು ಮಾಡಬೇಕಾದವರು ಪ್ರಜಾಭಿವೃದ್ಧಿ ಮಾಡಬೇಕಾದವರು ಪ್ರಜೆಗಳ ನಾಶಕ್ಕಾಗಿ ಪಡತೊಟ್ಟಂತಿದೆ. ಯಾರ ಮಾತನ್ನು ಕೇಳುತ್ತಾ ಇಲ್ಲ. ಆದರೆ ಅವರಂತೆ ಒಂದು ಸಂದರ್ಭದಲ್ಲಿ ನಾನು ಹೇಳಿದೆ, ಮಾವ ನಿಮ್ಮ ಈ ರೀತಿಯ ವರ್ತನೆ ಅಂದ್ರೆ ನಾನಲ್ಲಿ ಹೋಗಿ ಬಂಗಾಳಿಯ ಮಾವನಲ್ಲಿ ದೂರು ಕೊಡ್ತೇನೆ ಅಂತ ಹೇಳಿದೆ. ಏನವ ಬಂಗಾಳಿಯವ ಏನವ ಎಂತ ಮಾಡ್ತಾರೆ? ಅವನಿಗೆ ಏನಾಗಿದ್ದವನಿಲ್ಲ. ಅವ ಮೂರ್ಖ, ಅವ ನೀಚ, ಅವ ಏನು ಅಂತ ಪ್ರಶ್ನೆ ಮಾಡುವಾಗ ಮಾವ ನನಗೆ ಬೇಸರ ಆಯಿತು. ಸತ್ಯ ಹೇಳ್ತೇನೆ, ನಾನು ಅಲ್ಲೇ ಆತ್ಮಹತ್ಯೆ ಮಾಡಿಕೊಳ್ತೇನೆ. ನಾನು ನಿಲ್ಲಿಸಿದವರಲ್ಲ. ಯಾಕಂದ್ರೆ ನೀವು ನನ್ನ ಮಾವ, ನೀವು ಕೂಡ ಸೋದರ ಮಾವ. ಮಾವ ನಿಮಗೆ ಅಪಮಾನ ಮಾಡ್ದ ನನ್ನ ಸೋದರ ಮಾವ ಲಕ್ಷ್ಮಪ್ಪ ಬಂಗಾರಸ ಅವರು ನಿಮ್ಮ ಮೇಲೆ ಈರ್ಷ್ಯಲ್ಲಿದ್ದಾರೆ. ನಿಮ್ಮನ್ನು ಯಾವತ್ತಾದ್ರೂ ನಾಶ ಮಾಡಬೇಕೆಂದ ಸಂಚಲ್ಲಿದ್ದಾರೆ. ಇದಕ್ಕೆ ಒಂದು ವ್ಯವಸ್ಥೆ ನಾವೆಲ್ಲರೂ ಒಂದೇ. ಬಂಗಾಳಿಯೇ ನಮಗೆ ಮೂಲವಾದಂತಹ ಪ್ರಧಾನವಾದಂತಹ ಕ್ಷೇತ್ರ. ನಮ್ಮ ಮೂಲ ದೇವರಿರುವುದೇ ಬಂಗಾಳಿ ಅಲ್ವೇ? ನಮ್ಮವರು ಹೋಗಿ ಇದ್ದಂತಹ ಕಡೆಯಲ್ಲಿ ಒಳ್ಳೆಯದಾದಂತಹ ರೀತಿಯಲ್ಲಿ ವ್ಯವಸ್ಥೆಯನ್ನು ನಿರೂಪಿಸಬೇಕಾದದ್ದು ಕರ್ತವ್ಯ. ಅದರಲ್ಲಿಯೂ ಕೌಟುಂಬಿಕವಾಗಿರುವಂತಹ ನಮ್ಮ ವ್ಯಕ್ತಿಗಳಿಗೆ ವಿರೋಧವನ್ನು ವ್ಯಕ್ತಪಡಿಸುತ್ತಾರೆ ಎಂದಿರುವಾಗ ಇದಕ್ಕೆ ಅರ್ಥ ಉಂಟೆ. ಇವತ್ತು ಮನಸ್ಸಿನಲ್ಲಿ ಭಾವಿಸಿದರು, ನಾಳೆ ಕಾರ್ಯರೂಪಕ್ಕೆ ತಂದು ಮಾಡಿದ್ರು ಏನು ಅಪರಾಧ ಅಂತ ಹೇಳೋದಕ್ಕಾಗುವುದಿಲ್ಲ. ಈ ಗಳಿಗೆಯಲ್ಲಿಯೇ ಅವರನ್ನು ಶಿಕ್ಷಿಸಬೇಕು, ಮಾವ ವಿಚಾರಿಸಬೇಕು. ನೀವು ನರಸಿಂಹ ಬಂಗಾರಸ, ಹೌದು, ನೀವು ಉಗ್ರ ನರಸಿಂಹರಾಗಬೇಕು. ಆಗ್ಬೇಕು. ಇನ್ನು ತಡ ಮಾಡುವುದಿಲ್ಲ. ನಮ್ಮ ಸೇನಾಧಿಕಾರಿಗಳಿಗೆ ಮಂತ್ರಿ ಅದೇನು ಮಾಡ್ತಾರೆ? ಕೊಡಲಿನ ಕಾವು ಕುಲಕ್ಕೆ ಮೃತ್ಯು ಎನ್ನುವಂತಹ ಮಾತಿದೆ. ಆಗುವುದಕ್ಕೆ ಒಂದೇ ಮನತನದಿಂದ ಕವಲೊಡೆದು ಬಂದವರು ನಾವು. ಮಂಗರಸರ ಮೂಲ ಜಾಗ ಯಾವುದು ಅಂತ ಕೇಳಿದರೆ ಮೇಲ್ಮಂಗವಾಡಿ. ಅಲ್ಲವೇ? ಹಿರಿಯರು ಅಲ್ಲಿ ನಿನಗೆ ಅಧಿಕಾರವನ್ನು ಕೊಟ್ಟರು. ನಿನ್ನ ಅಧಿಕಾರದ ಮೇಲೆ ಯಾವ ರೀತಿಯ ಆರೋಪವನ್ನಾಗಲಿ ಹಲ್ಲೆಯನ್ನಾಗಲಿ ನಾವು ಮಾಡಿದವರಲ್ಲ. ನೆಂಟಸ್ತಿಕೆಗೂ ನಾವು ಆ ಕಡೆಗೆ ಬಂದವರೇ ಅಲ್ಲ. ಅಂಥದ್ರಲ್ಲಿ ಸಂಬಂಧಿಕರಾಗಿ ಯಾವುದೋ ಒಂದು ಮಹತ್ ಕಾರ್ಯಕ್ಕೆ ಬೇಕಾಗಿ ನನ್ನ ಜೊತೆಗೂಡುವುದಕ್ಕೆ ನೀನು ಬಂದದ್ದೇ ಹೌದಾಗಿದ್ರೆ ಪ್ರೀತಿಯ ಸ್ವಾಗತವನ್ನು ನಿನಗೆ ಮಾಡುತ್ತಾ ಇದ್ದೆ. ಆದರೆ ಹಾಗಲ್ಲ,
ಸೈನ್ಯವನ್ನು ಸೇರಿಸಿಕೊಂಡು ಯುದ್ಧಕ್ಕಾಗಿ ನೀನು ಬಂದಿದ್ದಿ ಅಂತಾದ್ರೆ ಕಾರಣ ಬೇಕಲ್ಲ. ಯಾಕೆ ಆಗ್ತಿದ್ದಿ? ಏನು? ಸರಿಯಾಗಿ ಅರ್ಥವಿಸಿಕೊಳ್ಳಬೇಕು. ಅಂಗವಾಡಿ ಎನ್ನುವುದು ನಮ್ಮ ಮೂಲವಾದಂತಹ ಕ್ಷೇತ್ರ. ಹೌದು, ಗೌರವವನ್ನು ಮನ್ನಣೆಯನ್ನು ಆಸನಕ್ಕೆ ಕೊಡಬೇಕಾದದ್ದು ಎಲ್ಲರ ಕರ್ತವ್ಯ. ಗೌರವದಿಂದ ಬರ್ತಾ ಇದ್ರೆ ಹಾಗೆ ರೀತಿಯ ಸ್ವಾಗತ ಸಿಗ್ತಾ ಇತ್ತು ನಿನಗೆ. ಹಾಗಂತ ನಿನ್ನನ್ನು ಹಾ. ವಿಚಾರಿಸುವುದಕ್ಕೂ ದಂಡಿಸುವುದಕ್ಕೂ ಹಾ. ನಾನು ಮನವೇ ಮಾಡಬೇಕಾದದ್ದಕ್ಕೂ ಬಲವಾದಂತಹ ಕಾರಣಗಳಿವೆ. ನೀನು ನನಗೆ ದಂಡಿಸುವುದಕ್ಕೆ ನೀನು ಶಕ್ತನೋ ಅಥವಾ ಅರ್ಹತೆ ಉಂಟು ನಿನಗೆ? ಅಣ್ಣ ತಮ್ಮಂದಿರ ಮಕ್ಕಳಾಗಿದ್ರೂ ಕೂಡ ಹಾ. ಮೂಲವಾದಂತಹ ಸ್ಥಳದಲ್ಲಿ ನನ್ನನ್ನೇ ಮಂಡಿಸುವುದಕ್ಕೆ ಹಿರಿಯರು ಅವಕಾಶವನ್ನು ಕಲ್ಪಿಸುವುದರಿಂದ ಓಹೋ, ಆ ಕ್ಷೇತ್ರಕ್ಕೆ ಆ ಅರ್ಹತೆ ಇದೆ ಎಂಬುದನ್ನು ಭಾವಿಸಿ ಬಂದವ ನಾನು. ಆರೋಪ ಏನುಂಟು ನನ್ನ ಮೇಲೆ? ಆ ನೆಲೆಯಲ್ಲಿ ಹೇಳುತ್ತಾ ಇದ್ದೇನೆ. ಹಾ. ಮೊದಲು ಇಲ್ಲಿ ಮಂಗಳೂರಿನಲ್ಲಿ ರಾಜಕೀಯ ವ್ಯವಸ್ಥೆಯಲ್ಲಿ ಸುಗಮವಾಗಿ ನಡೆಯುತ್ತಾ ಇತ್ತು ಎಂಬುವಂತಹ ವರ್ತಮಾನವನ್ನು ನಾನು ಬಲ್ಲೆ. ಹಾ. ಹಾಗಂತ ಈ ಹೊತ್ತಿಗಾಗಲಿ ಯಾರ ಹೇಳಿದಂತಹ ಮಾತಿಗೆ ಕಿವಿಗೊಟ್ಟ ಅಲ್ಲ ನಿನ್ನದೇ ಆದಂತಹ ಸ್ವಂತಿಕೆಯ ಪ್ರಭಾವ ಹಾ. ಎಂಬುದರ ಉದ್ದೇಶದಿಂದ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಇರಬಹುದಾದಂತಹ ಪ್ರಜೆಗಳ ಮಹತ್ತಿಗೆ ಮಹತ್ವವನ್ನು ಪಡೆದರೆ ಹಲವರನ್ನು ದಂಡಿಸುವುದಕ್ಕೂ ಖಂಡಿಸುವುದಕ್ಕೆ ಮುಂದಾಗಿದ್ದಿ ಎಂಬುದನ್ನು ಬಲ್ಲೆ. ಆ ನೆಲೆಯಲ್ಲಿ ನೀನು ಮಾಡಿದ್ದು ಅಪರಾಧ. ನಿನಗೆ ಸರಿಯಾದಂತಹ ಶಿಕ್ಷೆಯನ್ನು ಕೊಡಬೇಕು. ಹೇಳಿದ ಮಾತಿಗೆ ಒಗ್ಗೂಡಿ ನಡೆಯುವುದಿದ್ರೆ ಮಂಡಿಸಿ ನಿನಗೆ ವರ್ತಮಾನ ಕೊಟ್ಟವರು ಯಾರು? ಯಾರೇ ಇರಲಿ ನಮ್ಮದೇ ಆದಂತಹ ವ್ಯವಸ್ಥೆಯನ್ನು ರಾಮರಾಯನಿಗೆ ಬಂದು ಈಗ ನನಗೆ ಅರ್ಥ ಆಯಿತು. ಹೇಗೆ ರಾಮರಾಯನದಿರಲಿ ನನ್ನದಿರಲಿ, ಮಾವ ಮತ್ತು ಅಳಿಯಂದಿರ ವ್ಯಾಜ್ಯ ಅದು. ನಮ್ಮ ಮನೆಯಲ್ಲಿ ನಾವು ಅದನ್ನು ತೀರ್ಮಾನಿಸಿಕೊಳ್ಳುತ್ತೇವೆ. ಯಾವುದೋ ಒಂದು ಕಾರಣಕ್ಕೆ ಮನೆ ಬಿಟ್ಟು ಹೋದಂತಹ ಮಗ ಇನ್ನೊಂದು ಕಡೆಗೆ ಸೇರಿದ್ದಾನಂತ ಹೇಳಿದ್ರೆ ಅವನಿಗೆ ಬುದ್ಧಿ ಹೇಳಿ ಒಳ್ಳೆಯವರಾದ್ರೆ ಮತ್ತೆ ಬಂದು ಆ ಬಾಂಧವ್ಯವನ್ನು ಬೆಸೆಯುವುದು ಅವರ ಉದ್ದೇಶ ಆಗಿದೆ. ನಾನಲ್ಲ, ಏಕಪಕ್ಷೀಯವಾಗಿ ಅವನ ಮಾತನ್ನು ಕೇಳಿ ನಾನು ಅಪರಾಧಿ ಎನ್ನುವಂತಹ ತೀರ್ಮಾನಕ್ಕೆ ಬಂದು ಶಿಕ್ಷೆ ಕೊಡುವುದಕ್ಕೆ ಬಂದದ್ದು. ನಿನಗೆ ಊರದಿಂದ ಅಳಿಯ, ಹಾಗೆ ಸೋದರ ಅಳಿಯ ಬಂದು ಇಲ್ಲಿಂದ ಅಲ್ಲಿಯವರೆಗೆ ಬಂದು ನಿನ್ನ ಬಗ್ಗೆ ವಿವರವಾದಂತಹ ದೂರುಗಳನ್ನು ಕೊಡಬೇಕಂತೇಳಿ ಅಪರಾಧಿ ನೀನೇ ಎಂಬುದನ್ನು ತೀರ್ಮಾನಿಸಿ. ಕಳುದ ಬಳಿಕ ಕಾಮರಾಯನು ಜವಗಿ ಸತನಪತಿಯ ಹೆಣವ ಸುಟ್ಟರವಿ ಯೋಚನೆ ಮಾಡುವಂತ ಸಂದರ್ಭ ಇದಲ್ಲ. ಅಲ್ಲ, ನಾವು ಬರುವುದು ಸ್ವಲ್ಪ ತಡ ಆಗ್ತಿದ್ರೆ ನಿಮ್ಮ ಮರಣ ಇಲ್ಲ ಆಗ್ತಿತ್ತು. ನಿಮ್ಮನ್ನು ಉಳಿಸುವ ಉದ್ದೇಶದಿಂದ ಮಾವನೆನ್ನುವ ಮಮಕಾರವನ್ನು ಬಿಟ್ಟು ಸೂಚನೆ ಪ್ರಕಾರ ಚಂದಯ್ಯ ಮಾವನನ್ನು ತೆಗೆದುಕೊಂಡು ನಿಮಗೆ ಜಯಸಿರಿಯನ್ನು ಒಲಿಸಿಕೊಟ್ಟ. ನಾನು ಬಂದ ಮೇಲೆ ಹೀಗಾಗಬಾರದು, ಆದರೂ ಆಗಿ ಹೋಗಿದೆ ಎಂಬುದರಲ್ಲಿ ಚಿಂತಿಸಿ ಮತ್ತೆ ಫಲವಾದ್ರೆ ಇನ್ನು ಶವ ಸಂಸ್ಕಾರ ಆಗಬೇಕು. ಈ ನಾಡಿನವರಿಗೆ ಯಾರಿಗೂ ಗೊತ್ತಾಗಬಾರ್ದು. ಆ ವ್ಯವಸ್ಥೆ ಮಾಡೋಣ. ನಮನವನು ಬಂದು ಬಿತ್ತರಿಸಿದನು. ಲಾಲಿಸು ರಾಣಿ ಎದಡತೆ ಎದ್ದಾಡುವುರಂತವು ಕಟ್ಟಿತು. ಕಾಲವು ಕೆಗಲಾದುದರ ಪಾಳಯ ಮುಂದಡಿ ಬಿಟ್ಟಿತು.
ಲಾಲಿಯೋ ಮಹಾರಾಣಿಯವರು ಮುಂದಿನ ಬಹಳ ಬೇಸರದಿಂದ ಹೆಜ್ಜೆಯ ಮೇಲೆ ಮುಂದೆ ಹೆಜ್ಜೆಗಳಿಡುತ್ತಾರೆ. ಹೆಚ್ಚಿಗೆ ಭಾರವಾಗುವಂತಹ ಪರಿಸ್ಥಿತಿ ಬಂದದಕ್ಕಿದು ಮಹಾರಾಣಿಯವರು. ಅಂತಹದ್ದೇನು ಬಂದಿದೆ ನಮ್ಮನಾಗಿ? ಮಹಾ ದುರಂತವನ್ನು ನಾಡಿಗೆ ಬಂದಪ್ಪಳಿಸಿದೆ. ದುರಂತವೇ? ಮಹಾರಾಣಿಯವರೇ, ನಾನು ಹೇಳುವ ವಿಷಯವನ್ನು ಕೇಳುವ ಮೊದಲು ಹಾ, ತಾವು ಸ್ವಲ್ಪ ದೃಢತೆಯನ್ನು ತಾಳಬೇಕು. ರಾಣಿಯವರೇ, ದೃಢತವನ್ನು ತಾಳಬೇಕು. ನಿಮ್ಮ ಮಾತಿನ ಅರ್ಥ ನನಗೆ ಆಗುವುದಿಲ್ಲ. ತಾಯಿ, ಏನಾಯ್ತು ಹೇಳಿ? ನಿಮ್ಮ ಮುಂದೆ ಈ ವಿಷಯವನ್ನು ಯಾವ ರೀತಿಯಲ್ಲಿ ವಿಸ್ತರಿಸಲಿ, ಯಾವ ಬಾಯಿಯಲ್ಲಿ ಹೇಳಲಿ? ಏನಾಯ್ತು ಮಹಾಮಂತ್ರಿ? ಆದರೆ ಹೇಳದೆ ವಿಧಿ ಇಲ್ಲ. ಹಾ, ನಮ್ಮ ನಾಡಿಗೆ ಬಂದೊರಗಿದ ದುರಂತವೆಂದರೆ ಹಾ, ಮೊದಲೇ ಆ ಕಾಮರಾಯ ನಮ್ಮ ವಿರೋಧವನ್ನು ಕುತಂತ್ರವನ್ನು ಮಾಡುತ್ತಾ ಬಂದವನು. ನಮ್ಮ ಹಗೆಗಳನ್ನು ಒಡಗೂಡಿಕೊಂಡು ಹಾ, ಯುದ್ಧಕ್ಕೆ ಬಂದಂತಹ ಆ ನೊರೋನ ಕುಟೀನರು ಹಾ. ಮೋಸದಿಂದ ನಮ್ಮ ಮಹಾರಾಜರನ್ನು ಕೊಂದರುತ್ತಾ ಇದ್ದಾರೆ. ಹರ ಹರ ಅಯ್ಯೋ, ಹರ ಎನ್ನುತ್ತಲೀ ತಟ್ಟನೆ ಹಿಡಿದ ನರಸಿಯು ಮರಿ ತಪ್ಪಿಸಿಯೇ ಮರುಗುಣ ಗೋಯಗಳು ನೆಲೆಯಲಿ ನಾಯೇನ ಪಾಪವೆಂಗೆ ಹರಾಯನು ತಲಿ ನವನರಸಿಯ ಹರ ಹರ ಮಹಾದೇವ, ನನ್ನ ಬದುಕಿನಲ್ಲಿ ಇಂತಹ ದುರಂತವು ನಡೆದು ಹೋಯಿತೆ. ದುಷ್ಟರಿಗೆ ಸರಿಯಾದಂತಹ ಶಿಕ್ಷೆಯನ್ನು ಕೊಡಬೇಕೆಂಬಂತಹ ಉದ್ದೇಶದಿಂದ ನಾನು ಮತ್ತು ನನ್ನ ಗಂಡ ಪ್ರಯತ್ನ ಪಡುತ್ತಿರುವಂತಹ ಈ ಹೊತ್ತಿನಲ್ಲಿ ದುಷ್ಟರ ಸಂಚನ್ನು ಭೇದಿಸುವುದಕ್ಕೆ ಸಾಧ್ಯವಾಗದೆ ಆ ದುಷ್ಟರ ಕುತಂತ್ರಿಗಳ ಮೋಸಕ್ಕೆ ನನ್ನವರು ಗುರಿಯಾದರೆ, ನನ್ನವರು ತನ್ನ ಪ್ರಾಣವನ್ನೇ ಕಳೆದುಕೊಂಡರೆ ಅವರನ್ನು ಕಳೆದುಕೊಂಡು ಕೊಳ್ಳುವಂತಹ ದುಸ್ಥಿತಿ ದೌರ್ಭಾಗ್ಯ ನನ್ನ ಪಾಲಿಗೆ ಬಂದಿದೆ. ಅಯ್ಯೋ ಶಿವನೇ, ಅಮ್ಮ, ಎಂದಿನಂತಿಲ್ಲ ಇಂದಿನ ವಿಮಾನ ಯಾವತ್ತಿಗೂ ಕೂಡ ಮಗನಾದಂತಹ ಚಂದ್ರಶೇಖರ್ ಬರುವಂತಹ ಕಾಲಕ್ಕೆ ಪ್ರೀತಿಯಿಂದ ಬರಮಾಡಿಕೊಂಡು ಮಾತನಾಡ್ತಾ ಇದ್ದವರು. ಆದರೆ ಈ ಸಂದರ್ಭದಲ್ಲಿ ಆನನ್ನು ಕಂಡಾಗ ವಿಶೇಷವನ್ನೇ ಕಾಣುತ್ತಾ ಇದ್ದೇನೆ. ಮುಖವು ಮನಸ್ಸಿನ ಕೈಗನ್ನಡಿಯಂತೆ ನಿಮ್ಮ ಆದರ ಬಾಡಿ ಹೋಗಿದೆ. ಬಂದೆ ಮಲಿನವಾದ ಪುತ್ತಳಿಯಂತೆ, ಹೇಮಂತ ಕಾಲದ ನಳಿವೆಯಂತೆ, ಬೇಸಿಗೆಯ ಕಾಲದ ಎಳೆಯಂತೆ, ರಾಹು ಸೋಕಿದ ಜನರಂತೆ ಕಣ್ಣೀರ ನಾಳೆಯನ್ನೇ ಹರಿಸ್ತಾ ಇದ್ದೀರಿ ತಾಯಿ. ಏನಮ್ಮ ಕಾಲದಲ್ಲಿ ದುರ್ವಿಧಿಯನು
ಎನ್ನ ಬಾಳೆಯು ಈಗಾಯಿತು ನನ್ನ ಮಾನವಿದೆಯೋ ನಿನ್ನ ಬಿಡನ ಆ ದುಷ್ಟರು ಹಾನಿಗೈದರು ಎಂದು ಬೆರೆಯನು ಕಣ್ಣೀರು ಸುರಿಸುವಂತಹ ಈ ಹೊತ್ತಿನಲ್ಲಿ ಸಮಾಧಾನಿಸಿ ವೀರೋಚಿತವಾದಂತಹ ನುಡಿಗಳನ್ನು ಆಡುತ್ತಿದ್ದೀಯ ಮಗನೇ. ಹೌದು, ತನ್ನ ಬದುಕಿನಲ್ಲಿ ಯಾವುದು ನಡೆಯಬಾರಿತ್ತು, ಯಾವುದು ನಡೆಯಬಾರದಿತ್ತು ಅಂತಹ ಪ್ರಕರಣವನ್ನು ನನ್ನನ್ನು ಈ ಸ್ಥಿತಿಗೆ ತಂದಿತ್ತು ಮಗನೇ. ಏನಾಗಿ ಹೋಯ್ತು ನನಗೆ? ಕುಮಾರ, ಅಮ್ಮ, ಅದು ಮಂಗಳೂರಿನಲ್ಲಿ ನಿನ್ನ ತಂದೆಯವರು ರಾಜ್ಯವನ್ನು ಆಳುತ್ತಿದ್ದರು. ಆದರೆ ನಮಗೆ ಹಗೆಯವರು ಸುತ್ತಮುತ್ತಲೂ ಇದ್ದಾರೆ ಎಂಬುದನ್ನು ನೀವು ತಿಳಿದಿದೆಯಲ್ಲ. ಅಮ್ಮ, ಕಿರೀಟ ಇಟ್ಟು ನನಗೆ ಕಿರುಕುಳ ಎನ್ನುವುದು ತಪ್ಪಿದ್ದಲ್ಲವಲ್ಲ. ಹೇಗಾದ್ರೂ ಮಾಡಿ ಅದನ್ನು ವಶಪಡಿಸಿಕೊಳ್ಳಬೇಕು, ಅವರ ಅಧಿಕಾರವನ್ನು ಹೊಂದಬೇಕು ಎಂಬಂತಹ ದುರುದ್ದೇಶದಿಂದ ದುಷ್ಟರು ನಮ್ಮ ನಾಡನ್ನು ಪ್ರವೇಶ ಮಾಡಿದರಂತೆ. ವಿರೋಧಿಸುವುದಕ್ಕೆ ಹೋದಂತಹ ನಿನ್ನ ತಂದೆಯನ್ನು ಕೊಂದರಂತೆ. ಮಾತೆಯ ಕಂಬನಿಯ ಸೆರಗಿನಿಂದ ಅಡಿಗಡಿಗೆ ವರಸುತ್ತ ಭೀಷಣರ ಮಾತುಗಳಿಂದ ಜನನಿಯ ಸಂತೈಸಿದ ಜನನಿ ಮರುಗದಿರು, ಜನನಿ ಮರುಗದಿರು. ಅಡಿಗಳಿಗೆ ಮಾತೆಯ ಕಂಬನಿಯ ಸೆರಗಿಂದಲೇ ಒರಸುತ್ತ ಮಾತೆ ನೀ ದುಃಖಿಸದಿರೋ. ಆ ಕಣ್ಣೀರ ಧಾರೆಯಲ್ಲೇ ಹರಿಸ್ತಾ ಇದೆಯಮ್ಮ. ವೃತ್ತಿಸಬೇಕಮ್ಮ, ಅದು ಫಲವೇ ನೀನು. ಸತ್ತವರು ಮತ್ತೆ ಜೀವಿಸಿಕೊಳ್ಳುವುದಿಲ್ಲ, ಹಾಗಂತ ಹೇಗೆ ಬಿಡುವುದಲ್ಲ. ಆಶೀರ್ವಾದ ಕೊಟ್ಟು ಕಳಿಸುತ್ತಾರೆ. ಆಶೀರ್ವಾದ ಕೊಡುವುದಲ್ಲ, ಸತ್ತಂತಹ ನಿನ್ನ ತಂದೆ ಅಮರ ಕ್ರಿಯೆಗಳನ್ನು ಮಾಡಬೇಕು ಮಗನೇ. ಅದಕ್ಕಾಗಿ ಆ ಕಡೆಗೆ ಆ ವ್ಯವಸ್ಥೆಗೆ ಹೋಗಬೇಕು. ಏನು ಸ್ವಾಮಿ? ಮಹಾರಾಜರು ಆ ವ್ಯವಸ್ಥೆಗೆ ಹೋಗುವ ಮೊದಲು ಮತ್ತಷ್ಟು ವಿಚಾರವನ್ನು ಏನದು? ನಿಮ್ಮ ಬಳಿಯಲ್ಲಿ ಹೇಗೆ ಈ ವಿಷಯವನ್ನು ಹೇಳುವುದು ಎನ್ನುವ ಕಾರಣಕ್ಕಾಗಿ ನಾನು ವಿಷಯವನ್ನು ಅರ್ಥದಲ್ಲಿಯೇ ಹೇಳಿ. ಪಂಗರಸರ ಮನೆಯ ಬೆಳಕು ನಂದಿ ಹೋಯಿತು, ತಮ್ಮ ಬದುಕಿನ ಬೆಳಕು ನಂದಿ ಹೋಯಿತು ಎನ್ನುವಷ್ಟಕ್ಕೆ ವಿಷಯ ಮುಗಿಯಲಿಲ್ಲ. ಮತ್ತೆ ಕುಟಿಲತನದಿಂದ ನಿಮ್ಮವರನ್ನು ಸೋಲಿಸಿದಂತಹ ಆ ಕುಟಿಲಗಳು ಜನವನ್ನು ಅಲ್ಲೇ ಸುಟ್ಟರು ತಾಯಿ. ಗಂಡನ ಮೃತದೇಹವನ್ನು ಕಾಣುವಂತಹ ಸೌಭಾಗ್ಯ ನನ್ನ ಪಾಲಿಗೆ ಇಲ್ಲದಾಗಿ ಹೋಯಿತೆ. ಹಾಗಾದರೆ ನನ್ನ ಈ ಸ್ಥಿತಿಗೆ ಕಾರಣೀಕರ್ತನಾದವ ಹಾಗೆಯವರು ಅವರಲ್ಲ, ನಮ್ಮ ವಂಶದಲ್ಲೇ ಹುಟ್ಟಿದಂತಹ ದುಷ್ಟ ಕಾಮರಾಯ. ಅವನನ್ನು ಯುದ್ಧದಲ್ಲಿ ಮಾಡಿ ಅವನಿಗೆ ಸರಿಯಾದಂತಹ ಶಾಸ್ತಿಯನ್ನು ನಾನು ಮಾಡ್ತೇನೆ. ಎಲ್ಲ ಸಿದ್ಧತೆಯನ್ನು ಮಾಡುವುದಲ್ಲ.
ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ನಾನು ಮಾಡ್ತೇವೆ. ಆಶೀರ್ವಾದವನ್ನು ಕೊಟ್ಟುಕೊಳ್ಳಿಸುತ್ತೇವೆ. ಮಂತ್ರಿಗಳೇ, ಬೇಕಾದಂತಹ ಸಿದ್ಧತೆಯಿಂದಲೇ ನಾವು ಇರಬೇಕಾಗಿತ್ತು. ನಮ್ಮವರು ಯಾರಿದ್ದಾರೆಯೋ ಅವರನ್ನೆಲ್ಲ ಸೇರಿಸಿಕೊಂಡು ದುಷ್ಟರನ್ನು ಎದುರಿಸುವಂತಹ ಬಗೆ ಹೇಗೆ ಎಂಬಂತಹ ತೀರ್ಮಾನಕ್ಕೆ ನಾವು ಆಲೋಚಿಸಬೇಕು. ಮಹಾರಾಣಿಯವರೇ, ಇಂತಹ ಒಂದು ಪರಿಸ್ಥಿತಿ ಇದ್ದಲ್ಲ ನಾಳೆಯಾದರೂ ಬಂದೇ ಬರುತ್ತದೆ ಎನ್ನುವಂತಹ ನಿರೀಕ್ಷೆ ನಮಗೂ ಇದೆ. ಸರಿ, ಯಾವತ್ತೂ ಕುಟಿಲಗಳು ನಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ಅವರ ಕುತಂತ್ರದ ಆಟ ಈ ರೀತಿಯಾಗಿ ಸಾಗುತ್ತದೆ ಎನ್ನುವಾಗ ನಾವು ಸದೃಢರಾಗಬೇಕು ಎನ್ನುವ ಕಾರಣಕ್ಕಾಗಿ ಆ ಸಾಗರದ ನೀರಿನಲ್ಲಿ ತೇಲಿ ಬರುವಂತಹ ಕುಟಿಲರಿಗೆ ಸರಿಯಾದ ಉತ್ತರವನ್ನು ಕೊಡಲು ಚೆನ್ನಮರಕಲನ ದಂಡು ಸಿದ್ಧವಾಗಿ ದೋಣಿಯಲ್ಲಿ ತಯಾರಾಗಿ ನಿಂತಿದೆ. ಆಮೇಲೆ ಹಾಗೆ ಕುഞ്ഞാಲಿ ಮತ್ತು ಕುಟ್ಟಿಬೋಕರನಂತಹ ವೀರಾದಿ ವೀರರು, ತಿಮ್ಮನಾಯಕನಂತಹ ವೀರ ಗಟ್ಟಿಗ ಎಲ್ಲರೂ ಸಜ್ಜಾಗಿಯೇ ಇದ್ದಾರೆ. ಅವರೆಲ್ಲರ ಆ ಸಜ್ಜುಗೊಳಿಸಿದಂತಹ ದಂಡಿನ ಪಡೆಯಿಂದ ನಾವು ಯಾವುದಕ್ಕೂ ಹೆದರಬೇಕಾಗಿಲ್ಲ ತಾಯಿ, ಯಾವುದಕ್ಕೂ ಹಾಗಾದರೆ ಸರಳವಾದಂತಹ ಸೇನೆಯನ್ನು ಸೇರಿಸಿಕೊಳ್ಳೋಣ. ಆ ಸೋಮನಾಥನನ್ನು ಮನಸಾರೆ ಧ್ಯಾನಿಸಿಕೊಳ್ಳೋಣ. ಜೈ ಸೋಮನಾಥ. ದುಷ್ಟ ಬುದ್ಧಿಯೇ ನಿನ್ನದು. ಹೌದೇನೋ? ಉಂಡ ಮನೆಗೆ ದ್ರೋಹ ಬಗೆಯುವಂತಹ ಕೆಲಸಕ್ಕೆ ನೀನು ಮುಂದಾದೆಯಾ? ಇಲ್ಲದೆ ಹೋದ್ರೆ ಭಾರತಾಂಬೆಯಾಗಿ ಹುಟ್ಟಿಕೊಂಡಂತಹ ನೀನು ಪರಾಕಿಯರನ್ನೇ ಬೆಂಬಲಿಸಬೇಕಾದ್ರೆ ನಿನ್ನ ಧೈರ್ಯಕ್ಕೆ ಏನಿರಬೇಕು? ಹೌದೇನೋ? ಅನ್ಯಾಯದ ಪಥದಲ್ಲಿ ನಡೆದವ, ನಿನ್ನನ್ನೇ ಶಿಕ್ಷಿಸುವಂತಾಗಿ ಬಂದವ ಅಪ್ಪಕ್ಕನ ಮಗ ಚಂದ್ರಶೇಖರ. ಆದ್ರಿಂದ ಚಂದ್ರ, ನಿನಗೆ ಗ್ರಹಣ ನಾನು. ಓ, ಈ ನಾಡಿನ ಪ್ರೇಮ ನಿನಗೆ ಮಾತ್ರ ಅಲ್ಲ, ನಾನು ನಾಳೆ ಸಾಯುವವಲ್ಲ. ಬದುಕಲ್ಲಿ ಏನಾದ್ರೂ ಸಾಧಿಸಬೇಕಂತ ಹೊರಟವ ನಾನು. ನನಗೆ ಯಾವುದು ಪೂರಕವಾದನ್ನು ಸ್ವೀಕರಿಸ್ತೇನೆ. ಒಂದು ನೀನು ಯೋಚನೆಯನ್ನು ಮಾಡಬೇಕು. ನಿನಗೆ ಅಸಮಾಧಾನ, ನಿನಗೆ ಅಸಹ್ಯ ಇರುವುದು ನನಗೆ ಸಹ್ಯವೇ. ನಾನು ಇದನ್ನು ಅನುಮೋದಿಸಿದ್ದೇನೆ. ನೀನು ಬದುಕಬೇಕಿದ್ರೆ ಪೋರ್ಚುಗೀಸರಿಗೆ ಶರಣಾದರೆ ನಿನಗೆ ಬದುಕಿದ್ದೆ. ಸಾಧನೆಯ ಹಾದಿಯನ್ನು ಹಿಡಿದವರು ಸತ್ಯ ಧರ್ಮ ನ್ಯಾಯಯುತವಾದಂತಹ ಹಾದಿಯನ್ನು ಹಿಡಿದರೆ ಲೋಕದಲ್ಲಿ ಅವರಿಗೆ ಶ್ರೇಯಸ್ಸು ಉಂಟು. ನೀನು ಸಾಧನೆಯನ್ನು ಮಾಡಬೇಕು ಅಂತ ಯಾರ್ಯಾರ ತಲೆಯನ್ನು ಹಿಡಿಯೋದಕ್ಕೆ ನೀನು ಮುಂದಾದೆ ಅಲ್ಲ, ಕಾಲಿಗೆ ವಿದ್ಯೆ ಅಲ್ಲ. ನಿನಗೆ ಏನು ಗೊತ್ತು? ಕಾರ್ಯ ಆಗಬೇಕಿದ್ರೆ ಕತ್ತೆ ಕಾಲನ್ನಾದ್ರೂ ಹಿಡಿಬೇಕು ಅಂತ ಪ್ರಾಜ್ಞರು ಹೇಳಿದ್ದಾರೆ. ಆದ್ರೆ ಇದು ಬದುಕುವ ಬುದ್ಧಿ. ನಿನ್ನ ಬುದ್ಧಿ ಯಾವುದು? ಬೇಗ ಸಾಯುವ ಬುದ್ಧಿ. ಪೋರ್ಚುಗೀಸರಿಗೆ ಶರಣಾದರೆ ಅವರಿಗೆ ಗೌರವ ಕೊಟ್ಟರೆ ನಮ್ಮ ಬದುಕು ಶಾಶ್ವತ. ಇಲ್ಲದಿದ್ದರೆ ನಿನ್ನ ಬದುಕು ಮುದ್ದೆ. ಸತ್ತರೆ ಏನು ಸಿಗ್ತದೋ ಬದುಕುವುದಕ್ಕೆ ನೋಡು. ನಾಯಿಗೂ ಕೂಡ ಸ್ವಾಮಿ ನಿಷ್ಠೆ ಅನ್ನುವುದಿಲ್ಲ. ಆದ್ರೆ ಅದಕ್ಕಿಂತಲೂ ಕೀಳು ಮಟ್ಟಕ್ಕೆ ನೀನು ಹೇಳಿದೆ ಅಲ್ಲ, ನಿನಗೆ ಮಾತಿನಲ್ಲಿ ಹೇಳುವುದಲ್ಲ. ಅದೆಲ್ಲ ನಿನ್ನ ಸಂಸ್ಕಾರಕ್ಕೆ ಬಿಟ್ಟದ್ದು. ನಿನ್ನ ಸ್ಥಾನಮಾನ ಅದೇ, ಅದನ್ನೇ ನೀನು ಉಚ್ಚರಿಸಬೇಕು ಹೊರತು ನಮ್ಮ ಬುದ್ಧಿವಂತಿಗೆ ನಿನಗೇನು ಅರ್ಥ ಆಗಬೇಕು. ರಾಜಕಾರಣದಲ್ಲಿ ಇದೆಲ್ಲ ಅನಿವಾರ್ಯ. ಇದು ಅರ್ಥ ಆಗ್ಬೇಕು. ನೀನು ಇನ್ನೊಮ್ಮೆ ನಿನ್ನ ತಾಯಿ ಹೊಟ್ಟೆ ಹೋಗಿ ಮತ್ತೆ ಬರಬೇಕು. ಸಂಬಂಧದಲ್ಲಿ ನೀನು ಇಷ್ಟರವರೆಗೆ ನಾನು ನಿನ್ನನ್ನು ಬಿಟ್ಟೆ ಅಲ್ಲ, ಇಲ್ಲಿಯ ಕಾಲಹರಣವಾಯಿತು. ಇನ್ನು ತಡ ಮಾಡುವುದಲ್ಲ, ನಿನಗೆ ಸರಿಯಾದಂತಹ ಶಿಕ್ಷೆ ಮಾಡುವಂತೆ. ಹೌದೇನು? ಅನ್ಯಾಯದ ಹಾದಿಯಲ್ಲಿ ಹಿಡಿದು ಮಾತ್ರವಲ್ಲ, ಅವರನ್ನು ಪ್ರೋತ್ಸಾಹಿಸುವುದಕ್ಕೆ ಮುಂದಾಗ್ತಾ ಇದೆಯಲ್ಲ. ನೀನು ಹೀಗೆ ಇರುವುದಲ್ಲ, ಶರ್ಮನ ವಾಸನೆ ನಿನ್ನಂತಾದಂತಹ ಪಾಲಿಗೆ ಶಿಕ್ಷೆ. ಹೀಗೆ ಇರುವುದಲ್ಲ, ಶರ್ಮನ
ಚಂದ್ರಶೇಖರ ಚಂದ್ರಶೇಖರ ಬಂದವನು ನೀನು ಯಾರು? ನೀನು ಯಾರು? ನಾನು ಕುಟೀನು. ನಿನಗೆ ಕುಟ್ಟಿ ಕೊಡುವುದಕ್ಕೆ ಬಂದವನು ನಾನು. ಹೌದು. ಹೌದೇನೋ? ಪ್ರಶಾಂತವಾಗಿರಬೇಕಂತ ಮುನ್ನೂರು ಪ್ರಾಂತ್ಯದಲ್ಲಿ ಪ್ರಶಾಂತ ಎಬ್ಬಿಸಿದವನು. ಪ್ರಶಾಂತವಾಗಿರುವಂತ ಪ್ರಶಾಂತ ಎಂತದು ನಿನಗೆ ಅರ್ಥ ಆಗುವುದಿಲ್ಲ. ಅರ್ಥ ಆಗುದಿಲ್ಲ. ಯಾಕೆ ಹೇಳು? ನೀನು ಪರ್ದೇಶಿ ಅಲ್ವ? ಯಾರು? ನೀನೇ. ನೀನು ಊರಿನವಳಲ್ವಾ? ನಮಗೆ ಈ ಊರು. ಹೌದಾ? ಇವತ್ತು ಪರದೇಶ, ಅದಕ್ಕಾಗಿ ಪರದೇಶ ಅಂತ ಹೇಳಿ. ಹೌದು. ಹೌದೇನೋ? ಓಯ್. ಬಹಳ ಅನ್ಯಾಯದ ಸ್ಥಾನವನ್ನು ನೀನು ಮಾಡಿದೆ. ನಮ್ಮವರನ್ನೆಲ್ಲರಿಗೂ ಬುಟ್ಟಿಗೆ ಹಾಕುವಲ್ಲಿ ನೀನು ಮನವನ್ನು ಮಾಡಿದೆ. ಕೆಲವರು ಹಣದ ಆಸೆಗಾಗಿ ನಿನ್ನ ಹಿಂದೆ ಓಡಿ ಹೋದವರು. ಕೆಲವು ಬುಟ್ಟಿಗೆ ಹಾಕೋದು ಬಾರಿ ಕಷ್ಟ ಆಗ್ತದೆ. ಅವರಿಗೆ ಶಿಕ್ಷೆಯನ್ನು ಕೊಟ್ಟವನಿದ್ದೇನೆ. ಕಪ್ಪೆ ಅಂತ ಜಾತಿಯನ್ನು ಬುಟ್ಟಿಗೆ ಹಾಕೋದು ಕಷ್ಟ ಆಗ್ತದೆ. ಪಡೆಯುವುದಕ್ಕೆ ಸುಲಭ ಆಗ್ತದೆ. ಅವರಿಗೆ ಹೆಚ್ಚಿನದಾದಂತಹ ಕಿಚ್ಚಿನ ಕಣ್ಣು. ಅವರಿಗೆ ತಲೆ ಬಿಸಿಗೆ ನೀರಿಟ್ಟುಕೊಂಡಿದ್ದಾರೆ. ಬಹಳ ಹಾರಾಡಿದೆ. ಮಾತಾಡು ಈಗ. ನೀನು ಜೀವ ಬಿಡು ಮಾರಾಯ. ಐವಲ್ಲಿ ಇನ್ನು ಹೆಚ್ಚು ಕೊಡ್ತೀನಿ. ಬೇಕಾ? ಹೆಚ್ಚು ಬೇಕಾ? ಆಯ್ತು, ನನ್ನ ಜೀವ ಬಿಡು ಮಾರಾಯ. ಯಾರತ್ತು ಜೀವ ಬಿಡಬೇಕು? ಜೀವ ಬಿಡು ಮಾರಾಯ. ನಿನ್ನತ್ತೆ ಜೀವ ಬಿಡಿಸ. ನಾನು ಬಿಡು ಮಾರಾಯ. ನಾನಲ್ಲ. ನಿನ್ನ ಜೀವವನ್ನು ಬಿಡಬೇಕಂತ ನೀನು ಕೇಳಿಕೊಳ್ಳಲ್ಲ. ಹೌದು. ಹೌದೇನೋ? ನೀನು ಯಾವನು? ಸಾಮಾನ್ಯವಾದಂತಹ ಆಳು. ನಿನಗೂ ಮುಖ್ಯಸ್ಥ ಅಂತ ಇದ್ದಾನಲ್ಲ. ನಿನ್ನಂತವರಿಗೆ ಹೋರಾಡಿ ನನ್ನದೇನು ಸಾಮರ್ಥ್ಯ ತೋರಿಸು. ನಿನ್ನಂತವರಲ್ಲ, ನಿನ್ನ ಅಪ್ಪನನ್ನು ಕಲಿಸು. ಹೋರಾಡಬೇಕಾದ್ರೆ ಸಮಾನ ನತ್ತಬೇಕು. ನಿನ್ನಲ್ಲಿ ಯಾವ ಸಮಾನತೆ ನನ್ನಲ್ಲಿ ಉಂಟಲ್ಲ. ನೀನು ನನ್ನ ಸಮಾನಕ್ಕೆ ಬರುವುದೇ ಇಲ್ಲ. ನನ್ನ ಅಪ್ಪ ಎಲ್ಲಿದ್ದಾರಂತೆ? ಹೌದಲ್ಲ? ನಿನ್ನ ಅಪ್ಪ ಎಲ್ಲಿದ್ದಾರಂತ ನಿನಗೂ ಗೊತ್ತಿಲ್ಲ. ಗೊತ್ತಿಲ್ಲ. ಅಲ್ಲಿಗೆ ಕಳಿಸಬಹುದಿತ್ತು. ಕಾಲ ಈಗಲ್ಲ. ನಡೆಯೋ ನಡಿ. ಸ್ವಲ್ಪ ಕಾಲು ಸರಿ ಮಾಡಿ. ಅಲ್ಲ, ನಾನು ಕೂಸಿ ಕೊಡ್ತೇನೆ. ಹೇಳು ಕೂಸಿ ಹೇಳು. ಹೇಗಿರು? ಇವತ್ತು ಪ್ರಸಂಗವನ್ನು ಬೇಗ ಮುಗಿಸ್ಬೇಕಂತ ನಾನು ನಿರ್ಧಾರ ಮಾಡು. ಹೋಗಿದ್ದಾನೆ, ಪರವಾಗಿಲ್ಲ. ಇವನ ಆಳುವ ಬರಲಿ. ನಮ್ಮ ಸೌಳವನಾಡನ್ನು ಪ್ರವೇಶ ಮಾಡಿದಂತಹ ನೀವು ಮಾಡಬಾರದಂತಹ ಅನ್ಯಾಯ ಪರಂಪರೆಗಳನ್ನೇ ಮಾಡಿದ್ದೀರಾ. ಮುತ್ತೈದೆಯಾಗಿ ಬದುಕುತ್ತಿದ್ದಂತಹ ನನ್ನ ಮುತ್ತೈದೆ ತನ್ನ ಮತ್ತೆ ಕಸಿದುಕೊಂಡಂತಹ ದುರಾತ್ಮರು ನೀವು. ಹೆತ್ತೊಡಲಿಗೆ ಬೆಂಕಿಯನ್ನು ಕೊಟ್ಟಂತಹ ನನ್ನ ಮಗನನ್ನು ಇನ್ನಿಲ್ಲದಾಗಿ ಮಾಡಿದಂತಹ ದುರಾತ್ಮರು ನೀವು. ರಾತ್ರಿಯ ಹೊತ್ತಿನಲ್ಲಿ ಮೋಸದ ಯುದ್ಧವನ್ನು ಮಾಡಿದ್ದೀರಾ. ಜಲ ನಾಯಿಗಳೇ,
ಅದಕ್ಕೆ ಸರಿಯಾದಂತಹ ನಮ್ಮಲ್ಲಿ ಒಂದು ಮಾತಿದೆ, ಪ್ರೀತಿಯಲ್ಲಿ ಮತ್ತು ಯುದ್ಧದಲ್ಲಿ ರೀತಿ ಎನ್ನುವುದಿಲ್ಲ. ಗೆಲ್ಲುವುದಕ್ಕಾಗಿ ಹುಟ್ಟಿದವರು ನಾವು. ಗೆಲ್ಲುವ ವಿಧಿ ವಿಧಾನಗಳು ಹೇಗೆ ಎನ್ನುವುದು ನಮಗಿಲ್ಲ. ಏನು ಹೇಳುತ್ತೀ ಕುಟಿನೋ? ಹೌದು ಹೇಳ್ತೇನೆ, ನಾವು ಕೇಳ್ಕೊ. ಗೆಲ್ಲಬೇಕು. ರಾತ್ರಿ ಆದ್ರೇನು, ಹಗಲಾದ್ರೇನು, ಬೆಳಗಾದ್ರೇನು, ಕತ್ತಲೆ ಆದ್ರೇನು, ಹೆಣ್ಣಾದ್ರೇನು, ಗಂಡಾದ್ರೇನು. ಬಾ ಮುಂದೆ. ಶರಣ ಶರಣೆನುದಾಗ ಬಾಗುವಾಗ ತೆರಳಿನ ಡನೆಯ ಕೈದುಂಬೆಂದನು ದೊರೆಯ ಬಿದ್ದಗಲನ್ನು ಬಿಡಿಯುತ್ತ ಆಗ ಶರಣೋ ಧರ್ಮ ಮೆರೆಯುತ್ತದೆ, ಅಧರ್ಮ ಮೆರೆಯುವುದಿಲ್ಲ ಎಂಬುದಕ್ಕೆ ಜ್ವಲಂತ ಸಾಕ್ಷಿ ನೀನು. ಯುದ್ಧವನ್ನು ಮಾಡಿದೆಯಲ್ಲ, ಗಂಡುತನದ ಪೌರುಷ ಎಲ್ಲೇ ಹೋಯಿತು ನಿನ್ನದು. ಹೆಕ್ಕು ಕತ್ತಿ ನಾಡು ಎಂದ. ನಿಮ್ಮ ನಾಡಿನ ಚರಿತ್ರೆಯನ್ನು ಕೇಳಿದ್ದು, ದೇವಿಯರ ಕಥೆಗಳನ್ನು ಯಾರದೋ ಮೂಲಕ ಕೇಳಿಸಿದ್ದು. ಆದರೆ ಕಣ್ಣಿನಲ್ಲಿ ನಾನು ಕಂಡದ್ದು ಇವತ್ತು ಮಾತ್ರ. ನಿನಗೆ ನಿನ್ನ ತುಳುನಾಡು ನಾನು ಪೋರ್ಚುಗಲ್ನಿಂದ ಹೊರಡುವ ಜೀಸಸ್ಸಿನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ನಾನು ನನ್ನ ದೇಶ ಪೋರ್ಚುಗಲ್ಲಿಗಾಗಿ ಹೋರಾಟವನ್ನು ಮಾಡುತ್ತೇನೆ. ಆದ್ದರಿಂದ ವಿಶಾಲ ಹೃದಯಿಯಾದಂತಹ ನೀನು ತಾಯಿಯಂತೆ ನನ್ನನ್ನು ಕ್ಷಮಿಸು. ಜೈ ಕಡೆಗೂ ಆ ಕುತಂತ್ರಿಗಳ ಮೋಸಕ್ಕೆ ತಾವೂ ಬಲಿಯಾದಿರೆ ತಾಯಿ, ತಾವೂ ಬಲಿಯಾದಿರೆ. ತಾವು ಮಂತ್ರಿಗಳಲ್ಲ, ಈ ಹಬ್ಬಕ್ಕನನ್ನು ಎಡೆಯ ಪ್ರಾಯದಿಂದ ಇಲ್ಲಿಯವರೆಗೆ ಸಾಕಿ ಸಲಹಿದ ತಂದೆಗೆ ಸಮಾನ ನೀವು. ನನ್ನ ಮಡಿಲಲ್ಲಿ ಬೆಳೆಸಿದ ಮಗುವಲ್ಲವೇ ತಾವು ತಾಯಿ, ಹೇಗೆ ಈ ಸಹಿಸಲಿದೆ? ಏನು ಮಾಡೋಣ ಹೇಳಿ? ಅದು ದುಷ್ಟರಿಗೆ ಸರಿಯಾದಂತಹ ಶಿಕ್ಷೆಯನ್ನು ಕೊಡಬೇಕೆಂಬಂತಹ ಉದ್ದೇಶದಿಂದ ಅವರೊಡನೆ ಯುದ್ಧವನ್ನು ಮಾಡಿ ಇನ್ನೇನು ಜಯಭಾಮಿನಿಯನ್ನು ನಾನು ಗಳಿಸಿದ್ದೇನೆ ಎಂಬಲ್ಲಿಗೆ ಒಂದೊಮ್ಮೆಗೆ ಜಯ ನಮ್ಮ ಪಾಲಿಗೆ ಆಗಿತ್ತು ಎನ್ನುವ ಸಂತೋಷ ಎಲ್ಲರನ್ನೂ ಕಂಡಿದ್ದೇವೆ. ಆತ ದುರಾತ್ಮ ಸೋಲನ್ನೊಪ್ಪಿಕೊಂಡು ಕೆಳಗೆ ಬಿದ್ದವ. ಅದೋ ನನ್ನನ್ನು ರಕ್ಷಿಸು ಎಂಬುದಾಗಿ ಕ್ಷಮಾಯಾಚನೆಯನ್ನು ಮಾಡುವುದಕ್ಕೆ ಹೊರಟಂತಹ ಸಂದರ್ಭದಲ್ಲಿ ಹೆಣ್ಣಾದಂತಹ ನಾನು ಕ್ಷಮಾಗುಣ ಸಂಪನ್ನೆಯಾಗಿ ಆತನಿಗೆ ಅವಕಾಶವನ್ನು ಕೊಟ್ಟದ್ದು ತಪ್ಪಾಗಿ ಹೋಯಿತು. ತಪ್ಪಾಗಿ ಹೋಯಿತು. ಆತನ ಕೈಯಲ್ಲಿದ್ದಂತಹ ಆ ಕಟಾರಿಯಿಂದ ನನ್ನ ದೇಹವನ್ನು ಇಳಿದು ಬಿಟ್ಟ. ಅದೋ ಬದುಕುವುದಕ್ಕೆ ಸಾಧ್ಯವಿಲ್ಲ. ಅದೋ ಈಗಲೋ ಇನ್ನರೆಗಳಿಗೆ ಎಲ್ಲಿಯೋ ನನ್ನ ಪ್ರಾಣ ಪಕ್ಷಿ ಹಾರಿ ಹೋಗುತ್ತದೆ. ಉಳ್ಳಾಲದ ಜನತೆಗೆ ತಮ್ಮಿಂದ ಏನು ನಿರೀಕ್ಷೆ? ಸಾಯುತ್ತೇನೆ ಎಂಬಂತಹ ದುಃಖ ಇಲ್ಲ ಮಂತ್ರಿಗಳೇ, ಅಲ್ಲ. ಆದರೆ ಇದು ಪುಣ್ಯ ಮಣ್ಣು ಈ ತುಳುನಾಡು. ಈ ತುಳುನಾಡಿನಲ್ಲಿ ಎಷ್ಟರವರೆಗೆ ತುಳುನಾಡಿನ ಕೀರ್ತಿಯನ್ನು, ತುಳುನಾಡಿನ ಪ್ರತಿಷ್ಠೆಯನ್ನು, ತುಳುನಾಡಿನ ಮರ್ಯಾದೆಯನ್ನು ಉಳಿಸುವುದಕ್ಕಾಗಿ ಹೋರಾಡಿದವರು ನಾನು. ನಮ್ಮ ಕುಟುಂಬವೇ ಇದಕ್ಕೆ ಬಲಿಪಶುವಾಗಿ ಹೋಯಿತು. ಗಂಡನನ್ನು ಕಳೆದುಕೊಂಡಂತಹ ಹೆಂಡತಿಯಾದೆ, ಮಗನನ್ನು ಕಳೆದುಕೊಂಡಂತಹ ತಾಯಿಯಾದೆ, ನಮ್ಮವರನ್ನು ಕಳೆದುಕೊಂಡು ನಾನು ಅನಾಥಳಾದೆ. ನಾನು ಬದುಕಿದರೂ ಒಂದೇ, ಸತ್ತರೂ ಒಂದೇ. ಹಾಗೆಂದು ಆ ದುರಾತ್ಮರಿಗೆ ಯಾವತ್ತೂ ತಲೆ ತಗ್ಗಿಸಬೇಡಿ, ಯಾವತ್ತೂ ನೀವು ಅಡಿಯಾಳಾಗಿ ಉಳಿಯಬಾರದು.
ಇಂದು ಒಬ್ಬ ಹಬ್ಬಕ್ಕ ಸತ್ತರೇನು, ನನ್ನಂತಹ ಸಾವಿರ ಸಾವಿರ ಹಬ್ಬಕ್ಕಾದಿಗಳು ಈ ಪುಣ್ಯ ಮಣ್ಣಿನಲ್ಲಿ ಹುಟ್ಟಿ ಬರಲಿ. ಈ ದುಷ್ಟರಿಗೆ ಸರಿಯಾದಂತಹ ಶಿಕ್ಷೆಯನ್ನು ಅವರು ಮಾಡಲಿ. ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಈ ನಾಡಿನ ಪ್ರತಿಷ್ಠೆಯ ಪ್ರತೀಕವಾಗಿ ಮೆರೆಯಲಿ. ನಮ್ಮ ಸ್ವಾಮಿತ್ವವನ್ನು ಎತ್ತಿ ಹಿಡಿಯಲಿ. ನಮ್ಮ ನಾಡಿನ ಶಕ್ತಿ ಗೌರವಗಳನ್ನು ಕಾಪಾಡಿ ಉಳಿಸಲಿ. ಇದುವೇ ರಾಣಿ ಅಪ್ಪನ ಕೊನೆಯ ಆಸೆ. ಉಳ್ಳಾಲದ ಮಣ್ಣು ಎನ್ನುವುದು ತೌಳವ ವೀರರ ಮಣ್ಣು ಎನ್ನುವುದನ್ನು ನಮ್ಮ ತಾಯಿ ವೀರರಾಣಿ ಅಪ್ಪಕ್ಕ ದೇವಿ ಈ ಮಣ್ಣಿನಲ್ಲಿ ಕೆಚ್ಚದೆಯಲ್ಲಿ ಹೋರಾಡಿ ಸಾಧಿಸಿ ತೋರಿಸಿದರು. ಜಯವನ್ನು ಗಳಿಸಿದರು ಕ್ಷಮೆಯನ್ನು ಕೊಡುವಂತಹ ಸಂದರ್ಭದಲ್ಲಿ ಕುತಂತ್ರಿಗಳು ಮೋಸದಿಂದ ಕೊಂದರು. ಇದು ತಾಯಿಯ ಸೋಲಲ್ಲ. ಉಳ್ಳಾಲದ ವೀರರಾಣಿ ಅಪ್ಪಕ್ಕನ ಗೆಲುವು ಎಂದು ನಾವು ಭಾವಿಸುತ್ತೇವೆ. ನಿಮ್ಮ ಮಾತುಗಳನ್ನು ಕೊನೆಯವರೆಗೂ ಅಕ್ಷರಶಃ ಪಾಲಿಸುತ್ತೇವೆ. ಕುತಂತ್ರದಿಂದ ಉಳ್ಳಾಲವನ್ನು ಸ್ವಾಧೀನಪಡಿಸಲು ಬಂದಂತಹ ಪೋರ್ಚುಗೀಸರು ನಿಮ್ಮ ಕೆಚ್ಚನೆಯ ಸಾಹಸವನ್ನು ಕಂಡು ಒಂದೊಮ್ಮೆಗೆ ಹಿಂದೆ ತಿರುಗಿ ಓಡಿ ಹೋಗಿದ್ದಾರೆ. ಮತ್ತೆ ಎಂದಾದರೂ ಬರುವವರನ್ನು ಮತ್ತೆ ಹಿಮ್ಮೆಟ್ಟಿಸಲು ಉಳ್ಳಾಲದ ಮಣ್ಣು ಸದಾ ಸಜ್ಜಾಗಿರುತ್ತದೆ. ನಿಮ್ಮ ಮಗಳಾದಂತಹ ತಿರುಮಲೆಯನ್ನು ಸೇರಿಸಿಕೊಂಡು ಉಳ್ಳಾಲದ ತೌಳವ ಮಣ್ಣಿನಲ್ಲಿ ನಿಮ್ಮಂತಹ ವೀರರಾಣಿ ಅಪ್ಪಕ್ಕ ಮತ್ತಷ್ಟು ಸಹಸ್ರ ಸಂಖ್ಯೆಯಲ್ಲಿ ಹುಟ್ಟಿ ಬರಲಿ. ನಿಮ್ಮ ಹೆಸರು ಆ ಅಜಂತ್ರಾಕಾರವಾಗಿ ಸೂರ್ಯ ಚಂದ್ರರು ಇರುವವರೆಗೆ ವೀರರಾಣಿ ಅಪ್ಪಕ್ಕ, ಉಳ್ಳಾಲದ ವೀರರಾಣಿ ಅಪ್ಪಕ್ಕ ಈ ಹೆಸರು ಅಜರಾಮರವಾಗಿರಲಿ. ತಾಯಿ ಅಜರಾಮರವಾಗಿರಲಿ. ಮಂಗಳಯನ್ನೇ ಶ್ರೀರಾಮಾಯಗೆ ಮಂಗಳಯನ್ನೇ